जयो राधमाधवा हरे जयो हरे जयो राधमाधवा कुंज विहारी जयो गोपी जनवल्लभा गिरिवरधारी जयो गोपी जनवल्लभा गिरिवरधारी यशोधनन्दना व्रजजनरञ्जन यशोधनन्दना व्रजजनरञ्जन यमुनातीरा वनचारी यमुनातीरा वनचारी जयो राधमाधवा कुंज विहारी हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्ण चैतन्य देवं श्री राधा कृष्ण पादान सहगण ललिता शिविशाकान्वितांश हे कृष्णा करुणा सिंधु दीनबंधो जगत्पते गोपीश गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्त वृंद हरे कृष्णा कृष्ण कृष्ण हरे 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 राम 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 हरे हरे ಹರೇ ಕೃಷ್ಣ ಎಲ್ಲರಿಗೂ ಮಂಗಳೂರು ಇಸ್ಕಾನ್ ಅವರು ಆಯೋಜಿಸಿರುವ 18 ದಿನಗಳ ಭಗವದ್ಗೀತೆ ತರಗತಿಗೆ ಎಲ್ಲರಿಗೂ ಸ್ವಾಗತ. ಸಂಗೀತ ಮಾತಾಜಿ ಇವತ್ತು ಬೇರೊಂದು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದ ಕಾರಣ ಇವತ್ತು ನನ್ನ ಹೆಸರು ಗೀತಾ ಮೋಹನ್ ಅಂತ ನಾನಿವತ್ತು 13ನೇ ಅಧ್ಯಾಯವನ್ನ ತಿಳಿಸ್ಕೊಡ್ಲಿಕ್ಕಿದ್ದೀನಿ. ಹರೇ ಕೃಷ್ಣ. ಮಾತಾಜಿ ಇವತ್ತು ಶ್ಲೋಕ ಓದುದಿಲ್ವಾ?
ನನಗೆ ಅದು ಯಾವ ರೀತಿ ಇತ್ತು ಪ್ರೊಸೀಜರ್ ಅಂತ ಏನು ವಿಷಯ ಗೊತ್ತಿಲ್ಲ ಮಾತಾಜಿ. ಏನ್ ಮಾಡ್ಬೇಕಿತ್ತು ಹೇಳಿ ಮಾತಾಜಿ. 6 ಮುಕ್ಕಳಿಗೆ ಕರೆಕ್ಟ್ ಆಗಿ ಶ್ಲೋಕ ಓದ್ತಿದ್ರು ಫುಲ್ ಒಮ್ಮೆ, ಅದಕ್ಕೆ ಕೇಳಿದೆ. ಆದ್ರೆ ಎಲ್ಲಾ ಶ್ಲೋಕ ಹೇಳಿಸ್ತಿದ್ರ ಮಾತಾಜಿ? ಹಾ, ಎಲ್ಲ ಓದ್ತಿದ್ರು ಒಂದ್ಸಲ. ಓ, ಅದೇ ಸ್ಲೈಡ್ಸ್ ಅಲ್ಲಿ ಯಾವ್ದೆಲ್ಲ ಇದೆ ಅದೆಲ್ಲ ಒಂದ್ಸತಿ ಹೇಳ್ತಿದ್ರ ಮಾತಾಜಿ? ಹ. ಕ್ಷಮಿಸಿ ಮಾತಾಜಿ, ನನ್ಗೆ ಅದು ಕೇಳಿಲ್ಲ, ಅವ್ರ ಹತ್ರ ಕೇಳ್ಕೋಬೇಕಾಗಿತ್ತು. ಹಾ, ನಾನು ಓಕೆ. ಮೊದಲ ತರ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ಬಿಟ್ಟೆ. ಓಕೆ, ಯಾರಾದ್ರೂ ಹೇಳ್ತೀರಾ ನಿನ್ನೆ ಯಾವ ಅಧ್ಯಾಯವನ್ನ ತಿಳ್ಕೊಂಡ್ರಿ ಅಂತ? ಹರೇ ಕೃಷ್ಣ. ಯಾವ ಅಧ್ಯಾಯದ ಬಗ್ಗೆ ಸಂಗೀತ ಮಾತಾಜಿ ನಿಮ್ಗೆ ತಿಳಿಸ್ಕೊಟ್ಟಿದ್ರು ಅಂತ? ಭಕ್ತಿ ಸೇವೆ ಬಗ್ಗೆ ತಿಳಿಸ್ಕೊಟ್ಟಿದ್ರಲ್ವಾ? ಭಕ್ತಿ ಸೇವೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಭಕ್ತಿ ಸೇವೆ ಆ ಅಧ್ಯಾಯದಲ್ಲಿ ಏನೆಲ್ಲ ಪ್ರಮುಖ ವಿಷಯಗಳನ್ನು ತಿಳ್ಕೊಂಡ್ರಿ ಅಂತ ಏನಾದ್ರು ಹೇಳ್ತೀರಾ? ಅರ್ಜುನನ ವಿಚಾರಣೆ, ಸಕಾರವಾದಿ ವರ್ಸಸ್ ನಿರಾಕಾರವಾದಿ, ಮತ್ತು ಭಕ್ತಿಯ ಪರಿಶೀಲನಾ ಹಂತಗಳು, ಮತ್ತು ಶ್ರೀಕೃಷ್ಣನಿಗೆ ಪ್ರಿಯವಾದ ಗುಣಗಳು. ನಾವು ನಿನ್ನೆ ನೇರವಾಗಿ ಭಕ್ತಿ ಸೇವೆ ಬಗ್ಗೆ ಪರಮಾತ್ಮ ಅರ್ಜುನನಿಗೆ ತಿಳಿಸ್ಕೊಡ್ತಾನೆ. ಅಂದ್ರೆ ಆ ಭಕ್ತಿ ಸೇವೆ ಅನ್ನೋದ್ರಲ್ಲಿ ಅವನು ಏನ್ ಹೇಳ್ತಾನೆ ಅಂತಂದ್ರೆ, ಅನೇಕ ಹಂತಗಳಲ್ಲಿ ಅವನನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋರ್ಗೆ ಅವನು ಸಹಾಯ ಮಾಡೋ ರೀತಿ ಹೇಳ್ತಾನೆ. ಯಾವ್ದೆಲ್ಲ ರೀತಿನಲ್ಲಿ ಭಗವಂತನ ಹತ್ರಕ್ಕೆ ನಾವು ಸಮೀಪ ಆಗ್ಬೋದು, ಮತ್ತೆ ಆ ಅವನ ಶುದ್ಧ ಭಕ್ತರು ಯಾರಿದ್ದಾರೆ ಅವರಲ್ಲಿರುವಂತಹ ಯಾವ್ದೆಲ್ಲ ಗುಣಗಳು ಅವನಿಗೆ ತುಂಬಾ ಇಷ್ಟ ಆದದ್ದು, ಮತ್ತೆ ಅಂತಹ ಭಕ್ತರು ಹೇಗೆ ಅವನ ಧಾಮಕ್ಕೆ ಹಿಂದಿರುತ್ತಾರೆ ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಭಗವದ್ಗೀತೆ ಅಂತಂದ್ರೇನೆ ಪರಿಪೂರ್ಣವಾಗಿ ಭಕ್ತಿಯ ವಿಷಯವಾಗಿಯೇ ಕುರಿತಿರುವಂತದ್ದು. ಆದ್ರೆ ಈ ಭಗವದ್ಗೀತೆಯನ್ನ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ ಅಂತ ನಿಮ್ಗೆ ಈಗಾಗ್ಲೇ ತಿಳಿಸಿರ್ತಾರೆ. ಯಾವ್ದೆಲ್ಲ 3 ಭಾಗಗಳಂತ ಹೇಳ್ತೀರಾ? ಹರೇ ಕೃಷ್ಣ. ಮೊದಲ 6 ಅಧ್ಯಾಯ, ಮಧ್ಯದ 6 ಅಧ್ಯಾಯ, ಕೊನೆಯ 6 ಅಧ್ಯಾಯ, ಇದನ್ನ 3 ಭಾಗಗಳಾಗಿ ಮಾಡಿದ್ದಾರೆ. ಆ 3 ಅಧ್ಯಾಯಗಳು ಯಾವ ವಿಷಯವನ್ನ ಕುರಿತಾಗಿರುತ್ತೆ ಅಂತ ಹೇಳ್ತೀರಾ? ಹರೇ ಕೃಷ್ಣ. ಮೊದಲ 3 ಅಧ್ಯಾಯವನ್ನ ಕರ್ಮಯೋಗ ಅಂತ ಕರೀತಾರೆ. ಅಂದ್ರೆ ನಾವು ಕೆಲಸ ಮಾಡುವ ಮೂಲಕ ಭಗವಂತನ ಭಕ್ತಿಯನ್ನ ಹೇಗೆ ಮಾಡುವಂತದ್ದು ಅಂತ. ಕೊನೆಯ ಈಗ ನೋಡ್ಲಿಕ್ಕಿರುವಂತದ್ದು 13ರಿಂದ 18 ಅಧ್ಯಾಯಗಳನ್ನ ಜ್ಞಾನ ಯೋಗ ಅಂತ ಕರೀತಾರೆ. ಜ್ಞಾನ ಯೋಗ ಅಂತಂದ್ರೆ ಭಕ್ತಿಯ ಮೂಲಕ, ಅಂದ್ರೆ ಜ್ಞಾನವನ್ನ ಬಳಸಿ ಭಕ್ತಿಯ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಅಂದ್ರೆ ನಾವು ಜ್ಞಾನವನ್ನ ಪಡ್ಕೋತೀವಿ, ಭಕ್ತಿಯ ವಿಷಯವಾಗಿ ತಿಳ್ಕೊತೀವಿ ಅಂತ. ನಂತರ ಮಧ್ಯದ 6 ಅಧ್ಯಾಯ ಅದು ನೇರವಾಗಿ ಭಕ್ತಿಯ ಬಗ್ಗೆನೇ ತಿಳಿಸುವಂತದ್ದು. ಅಂದ್ರೆ ಹೇಳ್ತಾರೆ, ಭಗವಂತನನ್ನ ಪಡ್ಕೊಳ್ಳಿಕ್ಕೆ ನಾವು ಕಾಮ್ಯ ಕರ್ಮಗಳನ್ನ ಮಾಡಿ, ಅಂದ್ರೆ ಯಾಗ ಯಜ್ಞಗಳನ್ನ ಆಚರಣೆ ಮಾಡಿ, ಅಥವಾ ಧ್ಯಾನವನ್ನ ಮಾಡಿ, ಅಥವಾ ವೇದಗಳ ಅಧ್ಯಯನ ಮಾಡಿ ಜ್ಞಾನವನ್ನ ಬೆಳೆಸ್ಕೊಂಡು ಯಾವುದೇ ರೀತಿಯಲ್ಲಿ ಭಗವಂತನನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ, ಸಾಕ್ಷಾತ್ಕರಿಸ್ಕೊಳ್ಳೋದಿಕ್ಕೆ, ಮತ್ತೆ ಅವನಿಗೆ ಸಮೀಪ ಆಗೋದಿಕ್ಕೆ ಸಾಧ್ಯ ಇಲ್ಲ. ಅವನನ್ನ ನಾವು ಪಡಿಬೇಕು ಅಂತಂದ್ರೆ ಅದಕ್ಕಿರುವುದು ಒಂದೇ ಒಂದು ಮೂಲ ಅಂತಂದ್ರೆ ಭಕ್ತಿ ಯೋಗ ಅಂತ. ಅಂದ್ರೆ ನಾವು ಭಕ್ತಿ ಮಾಡದೆ ಭಗವಂತ ನಮ್ಗೆ ಸಿಗೋದಿಲ್ಲ ಅಂತ. ನಾವು ಜ್ಞಾನವನ್ನೇ ಪಡ್ಕೊಳ್ಳಿ, ಅಥವಾ ಕಾಮ್ಯ ಕರ್ಮಗಳನ್ನೇ ಅಂದ್ರೆ ಯಾಗ ಯಜ್ಞಗಳನ್ನೇ ಆಚರಣೆ ಮಾಡಲಿ, ಅಥವಾ ವೇದಾಧ್ಯಯನವನ್ನೇ ಮಾಡಲಿ, ಅಲ್ಲಿ ಭಕ್ತಿಗೆ ನಾವು ಬರದೆ ಭಗವಂತ ಸಿಗೋದಿಲ್ಲ. ಅದಕ್ಕೆ ನಾವು ಭಕ್ತಿಗೆ ಬರಬೇಕು ಅನ್ನೋದನ್ನ ತಿಳ್ಕೊಂಡಿದೀವಿ. ಈಗ ಆ 6 ಅಧ್ಯಾಯ ನೇರವಾಗಿ ಭಕ್ತಿ ಸೇವೆಯಲ್ಲಿ ತೊಡಗೋದ್ರ ಬಗ್ಗೆ ನಿನ್ನೆ 12ನೇ ಅಧ್ಯಾಯದಲ್ಲಿ ನೀವು ತಿಳ್ಕೊಂಡಿದ್ದೀರಿ. ಈಗ 13ರಿಂದ 18 ಅಧ್ಯಾಯಗಳು ಜ್ಞಾನ ಯುಗದ ಬಗ್ಗೆ ತಿಳ್ಕೊಳ್ಳಕ್ಕಿದೀವಿ. ಈ ಜ್ಞಾನ ಯುಗ ಅಂದ್ರೆ ಏನು ಅಂತಂದ್ರೆ, ಭಗವಂತ ಮತ್ತೆ ನಮ್ಮ ಮಧ್ಯೆ ಇರುವಂತಹ ಸಂಬಂಧ ಏನು, ಮತ್ತೆ ಈ ಪ್ರಕೃತಿ ಅಂದ್ರೆ ಏನು, ಈ ಎಲ್ಲಾ ವಿಷಯಗಳನ್ನ ಇನ್ನಷ್ಟು ಮತ್ತಷ್ಟು ಡೀಟೇಲ್ ಆಗಿ ತಿಳ್ಕೊಳಕಿದೀವಿ. ಅಂದ್ರೆ ಭಗವಂತನ ಬಗ್ಗೆ ತಿಳ್ಕೊಳ್ಳುವಂತದ್ದೇ ಎಲ್ಲೇ ಯಾವುದೇ ಜ್ಞಾನ ಇದ್ರೂ ಕೂಡ ನಾವು ಈಗ ಶಾಲಾ ಕಾಲೇಜ್ಗಳಲ್ಲಿ ಓದ್ತೀವಿ, ಅಲ್ಲಿ ನಮ್ಗೆ ತಿಳಿಸ್ಕೊಡುವಂತದ್ದು ಪ್ರಕೃತಿ ಬಗ್ಗೆ ಇರುತ್ತೆ. ಆದ್ರೆ ಅಲ್ಲಿ ಎಲ್ಲೂ ಕೂಡ ಅವರು ಪ್ರಕೃತಿಯ ಬಗ್ಗೆ ಎಷ್ಟು ಡೀಟೇಲ್ ಆಗಿ ವಿಜ್ಞಾನ ಬೆಳೆದಿದೆ ಅಂತ ತೋರಿಸ್ತಾರೆ ಅಂದ್ರೆ, ಅಲ್ಲಿ ಎಲ್ಲೂ ಕೂಡ ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ ಅದು ಕನೆಕ್ಟೇ ಆಗಿರೋದಿಲ್ಲ. ಅಲ್ಲಿ ಎಲ್ಲೂ ನಮ್ಗೆ ಆತ್ಮ ಮತ್ತೆ ಪರಮಾತ್ಮನ ಮಾಹಿತಿಯನ್ನೇ ಅವ್ರು ಕೊಡೋದಿಲ್ಲ. ಆದ ಕಾರಣ ಆ ಜ್ಞಾನ ಅಪರಿಪೂರ್ಣ ಆಗುತ್ತೆ. ಇಲ್ಲಿ ಭಗವದ್ಗೀತೆಯಲ್ಲಿ ಆ ಪರಿಪೂರ್ಣ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಕ್ಷೇತ್ರಜ್ಞ ವಿಭಾಗ ಯುಗ ಇವತ್ತಿನ ಅಧ್ಯಾಯದ ಹೆಸರು. ಇಲ್ಲಿ ನಾವು ತಿಳ್ಕೊಳ್ಳಿಕ್ಕಿರುವಂತಹ ಮುಖ್ಯ ವಿಷಯಗಳಂದ್ರೆ ಪ್ರಕೃತಿ, ಪುರುಷ ಹಾಗೂ ಪ್ರಜ್ಞೆ. ಹರೇ ಕೃಷ್ಣ. ಯಾರಾದ್ರೆ ಹೇಳ್ತೀರಾ ಆತ್ಮದ ಒಂದು ಗುಣ ಏನು ಅಂತ? ಒಂದು ಪ್ರಶ್ನೆ ಮಾಡ್ತೀನಿ. ನಾವು ದೇಹನೋ ಆತ್ಮನೋ? ಹರೇ ಕೃಷ್ಣ.
ಯಾರು ನಾವು ಆತ್ಮ ಆಗಿದೀವ ಅಥವಾ ದೇಹ ಆಗಿದೀವ? ನಾವಿವಾಗ ದೇಹ ಮಾತಾಜಿ. ನಾವಿವಾಗ ದೇಹ ಭಾವನೆಯಲ್ಲಿ ಇದೀವಿ ಅಂದ್ರೆ ನಾವು ದೇಹ ಆಗ್ತೀವಿ, ಆದ್ರೆ ನಾವು ಮೂಲದಲ್ಲಿ ಆತ್ಮ. ಅದನ್ನೇ ಆತ್ಮ. ಪರಮಾತ್ಮ 2ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ತಿಳಿಸ್ಕೊಡ್ತಾನೆ. ಅರ್ಜುನ ಹೇಳ್ತಾನೆ, ನಾನು ಇವರನ್ನೆಲ್ಲ ಕೊಂದು ಪಾಪ ಅದೇನು ಹಿರಿಯರನ್ನ ಬ್ರಾಹ್ಮಣರನ್ನೆಲ್ಲ ಕೊಂದು ಆ ಪಾಪ ನನಗೆ ಬೇಡ ಅಂತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಲ್ಲ, ನೀನು ಅವರನ್ನ ಕೊಲ್ಲಕ್ಕೆ ಸಾಧ್ಯನೇ ಇಲ್ಲ. ದೇಹಿನೋಸ್ಮಿ ಯಥಾ ದೇಹೇ ಕೌಮಾರಂ ಯೌವನಂ ಜರ. ಅಂದ್ರೆ ಈ ದೇಹ ಅನ್ನುವಂಥದ್ದು ಅದು ಮತ್ತೆ 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 ಬದಲಾಗುವಂಥದ್ದು. ಆದ್ರೆ ನೀನ್ ಯಾರನ್ನ ಕೊಲ್ತೀನಿ ಅಂತ ಹೇಳ್ತಾ ಇದೀಯಾ, ಅದು ಆತ್ಮಕ್ಕೆ ಸಾವಿಲ್ಲ. ಆತ್ಮವನ್ನ ನಿನ್ನಿಂದ ಅಲ್ಲ, ಯಾರಿಂದನೂ ಕೊಲ್ಲಿಕ್ ಸಾಧ್ಯ ಇಲ್ಲ. ಅದಕ್ಕೆ ಆದಿ ಅಂತ್ಯಗಳು ಇಲ್ಲ ಅಂತ ಹೇಳ್ತಾನೆ. ಹಾಗೆ ಅಂತಹ ಒಂದು ಆತ್ಮ ಅದು ಜೀವಿಯ ಹೃದಯ ಭಾಗದಲ್ಲಿದೆ. ಮತ್ತೆ ಅದರ ಗಾತ್ರ ಕೂಡ ತಿಳ್ಕೊಂಡಿದ್ದೀರಿ. ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ, ಆತ್ಮದ ಗಾತ್ರ ಎಷ್ಟು ಅಂತ? ಒಂದು ಕೂದಲನ್ನ ಭಾಗ ಮಾಡಿದ್ರೆ ಒಂದು ಅದು 10,000 ಕೂದಲಿನ ಬರುತ್ತೆ. ಒಂದು ತುದಿ ಭಾಗ ಬರುತ್ತೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಕೂದಲಿನ ಮೊನೆಯ 10,000 ಭಾಗಗಳನ್ನ ಮಾಡಿದ್ರೆ ಅದರಲ್ಲಿ ಒಂದು ಭಾಗ ಆತ್ಮದ ಗಾತ್ರ ಅಂತ. ಆ ರೀತಿ ಈ ಯಾವುದೇ ವಿಜ್ಞಾನಿಗಳು ಅದನ್ನ ಯಾವುದೇ ಒಂದು ಉಪಕರಣದ ಮೂಲಕ ಕೂಡ, ಯಾವುದೇ ಮೈಕ್ರೋಸ್ಕೋಪ್ ಎಂತ ಸ್ಕೋಪ್ ಇಟ್ಕೊಂಡು ಕೂಡ ಅದನ್ನ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಸಣ್ಣದು ಅಂತಹ ಒಂದು ಆತ್ಮ ಇದೆ. ಅದು ಅದರ ಪ್ರಜ್ಞೆ ಅಂದ್ರೆ ಎಲ್ಲಿ ದೇಹದಲ್ಲಿ ಆತ್ಮ ಇದೆಯೋ ಅಲ್ಲಿ ಪ್ರಜ್ಞೆ ಅನ್ನೋದಿರುತ್ತೆ. ದೇಹದಲ್ಲಿ ಆತ್ಮ ಇಲ್ಲ ಅಂತಂದ್ರೆ ಅದನ್ನ ಸತ್ತ ಹೆಣ ಅಂತ ಕರಿತೀವಿ. ಅದರಲ್ಲಿ ಪ್ರಜ್ಞೆ ಇರೋದಿಲ್ಲ, ಅದರಲ್ಲಿ ಚಟುವಟಿಕೆ ಇರೋದಿಲ್ಲ. ಅದೊಂದು ಜಡ ವಸ್ತುವಿನ ಹಾಗೆ ಇರುತ್ತೆ. ಅದರಲ್ಲಿ ಚೈತನ್ಯ ತುಂಬಬೇಕು ಅಂತಂದ್ರೆ ಆ ದೇಹದಲ್ಲಿ ಆತ್ಮ ಇರ್ಬೇಕು. ಆ ಆತ್ಮನೇ ಅಂದ್ರೆ ಆತ್ಮ ಇದೆ ಅಂದ್ರೆ ಅಲ್ಲಿ ಪ್ರಜ್ಞೆ ಇರುತ್ತೆ. ಇಲ್ಲಿ ಆ ವಿಷಯಗಳ ಬಗ್ಗೆ ಕುರಿತಾಗಿ ನಾವು ಕೂಲಂಕುಷವಾಗಿ ತಿಳ್ಕೊಳ್ಳಿಕ್ಕಿದೀವಿ. ಪ್ರಶ್ನೆ: ಭಕ್ತಿ ಪ್ರಧಾನವಾಗಿದ್ದರೆ ಜ್ಞಾನವನ್ನು ಕೊನೆಯ 6 ಅಧ್ಯಾಯಗಳಲ್ಲಿ ಏಕೆ ಪ್ರಸ್ತುತಪಡಿಸಲಾಗಿದೆ? ಅಂದ್ರೆ ಇಲ್ಲಿ ಪ್ರಭುಪಾದರು ಏನಂತಾರೆ ಅಂದ್ರೆ, ಭಗವದ್ಗೀತೆಯಲ್ಲಿ ಭಕ್ತಿ ಅನ್ನೋದೇ ಮುಖ್ಯವಾದ ವಿಚಾರ. ಅದನ್ನ ಮಧ್ಯದ 6 ಅಧ್ಯಾಯಗಳಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ, ಅದನ್ನ ಬಂಗಾರ ಅಥವಾ ಒಂದು ವಜ್ರಕ್ಕೆ ಹೋಲಿಸ್ತಾರೆ, ಡೈಮಂಡ್ಗೆ. ಆ ಡೈಮಂಡ್ ಅನ್ನ ನಾವು ಹೇಗೆ ಒಂದು ಬಾಕ್ಸ್ ನಲ್ಲಿ ಜೋಪಾನ ಮಾಡಿ ಇಡ್ತೀವಿ, ಹಾಗೆ ಈ ಕರ್ಮಯೋಗ ಮತ್ತೆ ಜ್ಞಾನ ಯೋಗ ಅನ್ನುವಂಥದ್ದು ಆ ಮಧ್ಯದ ಭಕ್ತಿ ಯೋಗವನ್ನ ಅದು ಸುರಕ್ಷಿತವಾಗಿಟ್ಟಿದೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಭಕ್ತಿ ಪ್ರಧಾನ ಅಷ್ಟೊಂದು ಮುಖ್ಯವಾದ್ದು ಅಂತ ಹೇಳಿದ್ದಾಗಿದೆ. ಹಾಗಾದ್ರೆ ಕೊನೆಯಲ್ಲಿ ಯಾಕೆ ನಮ್ಗೆ ಜ್ಞಾನ ಯೋಗದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾನೆ ಪರಮಾತ್ಮ ಅಂತ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಯಾಕೆ ಪರಮಾತ್ಮ ಭಕ್ತಿ ಯೋಗನೇ ಮುಖ್ಯ ಅಂತ ನೆನ್ನೆ ಅಧ್ಯಾಯದಲ್ಲಿ ತಿಳಿಸ್ಕೊಟ್ಟ. ಶುದ್ಧ ಭಕ್ತರು ಅವನ ಧಾಮಕ್ಕೆ ಬರ್ತಾರೆ ಅಂತ ಹೇಳಿದ. ಈಗ ಮತ್ತೆ ಏನಕ್ಕೆ ಜ್ಞಾನವನ್ನ ಕೊಡ್ತಾ ಇದ್ದಾನೆ ಅಂತ ಹರೇ ಕೃಷ್ಣ ಹೇಳ್ತೀರಾ? ಪ್ರಯತ್ನ ಪಡಿ, ಪರವಾಗಿಲ್ಲ. ಇಂಟ್ರಾಕ್ಟ್ ಮಾಡಿ, ಚೆನ್ನಾಗಿರುತ್ತೆ. ಅಂದ್ರೆ ಬೋರಿಂಗ್ ಅನಿಸ್ಬಿಡುತ್ತೆ. ಜ್ಞಾನ ಯೋಗ ಅಂತ ಓದಿದ ತಕ್ಷಣ ಸ್ವಲ್ಪ ಕ್ಲಿಷ್ಟ ಅನ್ಸುತ್ತೆ, ಆಮೇಲೆ ಬೋರಿಂಗು ಆಗ್ಬಿಡುತ್ತೆ. ಇಲ್ಲ ಅಂತಂದ್ರೆ ನೀವು ಇಂಟ್ರಾಕ್ಟ್ ಮಾಡಿದ್ರೆ ಈಸಿ ಅನ್ಸುತ್ತೆ. ತಪ್ಪಿದ್ರೂ ಪರವಾಗಿಲ್ಲ, ಪ್ರಯತ್ನ ಪಡಿ. ಹರೇ ಕೃಷ್ಣ. ಯಾಕೆ ಪರಮಾತ್ಮ ಭಕ್ತಿ ಯೋಗ ಎಲ್ಲದಕ್ಕೂ ಮುಖ್ಯ ಅಂತ ಹೇಳಿದ್ಮೇಲೆ ಈಗ ಯಾಕೆ ಒಂದು ಜ್ಞಾನ ಯೋಗದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾನೆ ಅರ್ಜುನನಿಗೆ ಅಂತ? ಇದಕ್ಕೆ ಉತ್ತರ ಕೊಟ್ಟಿದ್ದೀನಿ, ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ಭಕ್ತಿ ಇದ್ದಲ್ಲಿ ಜ್ಞಾನನು ಬೇಕು ಅಂತ ಜ್ಞಾನ ತಿಳಿಸ್ಕೊಡ್ತಾರೆ. ಭಕ್ತಿಗೆ ರಿಲೇಟೆಡ್ ಆಗಿರುವ ಜ್ಞಾನ ಬೇಕು ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಅಂದ್ರೆ ನಾವು ಸ್ಕೂಲು ಕಾಲೇಜ್ಗಳಲ್ಲಿ ನಮ್ಗೆ ಜ್ಞಾನ ಸಿಗುತ್ತೆ, ಆದ್ರೆ ಅಲ್ಲಿ ಎಲ್ಲೂ ಕೂಡ ಆತ್ಮಜ್ಞಾನ ಆಗ್ಲಿ, ಪರಮಾತ್ಮ ಜ್ಞಾನ ಆಗ್ಲಿ, ಭಗವಂತನ ಭಕ್ತಿಗೆ ಸಂಬಂಧಪಟ್ಟ ವಿಷಯವಾಗಿ ಎಲ್ಲೂ ನಮ್ಗೆ ಅದು ಸಿಗೋದಿಲ್ಲ. ಆದ ಕಾರಣ ಅದು ಅಪರಿಪೂರ್ಣವಾದದ್ದು. ಅದು ಒಂದು ಕಲೆ ಅನ್ನಿಸ್ಕೊಡುತ್ತೆ, ಆರ್ಟ್ ಅನ್ನಿಸ್ಕೊಡುತ್ತೆ. ಆದ್ರೆ ನಿಜವಾದ ಜ್ಞಾನ ಅನ್ನುವಂಥದ್ದು, ನಾನ್ ಯಾರು, ಪರಮಾತ್ಮ ಅಂದ್ರೆ ಯಾರು, ಅವನ ಜೊತೆ ನನ್ನ ಸಂಬಂಧ ಏನು, ಮತ್ತೆ ನನ್ನ ನಿಜ ಸ್ವರೂಪ ಏನು, ಅದೆಲ್ಲ ತಿಳ್ಕೊಳ್ಳುವಂಥದ್ದೇ ನಿಜವಾದ ಜ್ಞಾನ. ಈ ಜ್ಞಾನವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಅಲ್ಲಿ ಭಗವಂತನಿಗೆ ಸಂಬಂಧಪಟ್ಟದ್ದಾಗಿರೋದಕ್ಕೆ ಕಾರಣ ಇದು ಭಕ್ತಿ ಯೋಗದ ಸಂಬಂಧದಲ್ಲಿ ಇರುವ ಕಾರಣ ಈ ಜ್ಞಾನ ಅದು ಉನ್ನತವಾದದ್ದು ಅನ್ನೋದನ್ನ ನಾವಿಲ್ಲಿ ನೋಡೋಣ ಏನ್ ಕೊಟ್ಟಿದ್ದಾರೆ ಅಂತ.
ಸತ್ಯದಲ್ಲಿ ಇಡೀ ಭಗವದ್ಗೀತೆ ಭಕ್ತಿ ಒಂದನೇ ಅಧ್ಯಾಯದಿಂದ 6ನೇ ಅಧ್ಯಾಯಗಳು ಭಕ್ತಿ ಮೂಲಕ ಕೆಲಸವನ್ನು ಹೇಗೆ ಸಾಧಿಸುವುದು ಎಂದು ಚರ್ಚಿಸುತ್ತವೆ. ಅಂದ್ರೆ ಮೊದಲ 6 ಅಧ್ಯಾಯಗಳು ಭಕ್ತಿ ಕೆಲಸ ಹೇಗೆ ನಾವು ಮಾಡುವುದು, ಭಕ್ತಿಯಿಂದ ಕೆಲಸಗಳನ್ನ ನಾವು ಹೇಗೆ ಮಾಡೋದು ಅನ್ನೋದನ್ನ ಮೂಲತಃ ತಿಳಿಸ್ಕೊಡುವಂತದ್ದು. ಕೊನೆಯ 6 ಜ್ಞಾನದ ಮೂಲಕ ಅದನ್ನು ಹೇಗೆ ಸಾಧಿಸಬಹುದು ಎಂಬುದನ್ನು ವಿವರಿಸುತ್ತದೆ ಮತ್ತು ಮಧ್ಯದ 6 ಅಧ್ಯಾಯಗಳು ಭಕ್ತಿಯ ಬಗ್ಗೆ ನೇರವಾಗಿ ಚರ್ಚಿಸುತ್ತದೆ. ಅಂದ್ರೆ ಭಕ್ತಿಗೆ ಸಂಬಂಧಪಟ್ಟ ಜ್ಞಾನವನ್ನ ಕೊಡೋದ್ರಿಂದ ಇದನ್ನ ಜ್ಞಾನ ಯುಗ ಅಂತ ಕರೀತಾ ಇದ್ದಾರೆ. ಈಗ ಪರಮಾತ್ಮ ಅದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಅಲ್ಲದೆ 12ನೇ ಅಧ್ಯಾಯದಲ್ಲಿ ಕೃಷ್ಣನು ತನ್ನ ಭಕ್ತರನ್ನು ಜನನ ಮತ್ತು ಮರಣದಿಂದ ವೈಯಕ್ತಿಕವಾಗಿ ಹೇಗೆ ಬಿಡುಗಡೆ ಮಾಡುತ್ತಾನೆ ಎಂಬುದನ್ನು ವಿವರಿಸಿದ್ದಾನೆ. ಅಂದ್ರೆ ಅವನ ಶುದ್ಧ ಭಕ್ತರು ಯಾರಿದ್ದಾರೆ, ಯಾವಾಗ್ಲೂ ಭಗವಂತನ ವಿಷಯದಲ್ಲಿ ಅವನನ್ನ ಕುರಿತಾಗಿ ಅನನ್ಯ ಭಕ್ತಿಯನ್ನ ಹೊಂದಿರ್ತಾರೆ, ಅಂತವರನ್ನ ಅವನು ಈ ಜನ್ಮ ಮೃತ್ಯು ಜರಾವ್ಯಾಧಿ ಅನ್ನುವಂತಹ ಈ ಚಕ್ರದಿಂದ ಅವರನ್ನ ಹೇಗೆ ಬಿಡುಗಡೆ ಮಾಡ್ತಾನೆ, ಅವರನ್ನ ಹೇಗೆ ತನ್ನ ಧಾಮಕ್ಕೆ ಕರೆಸ್ಕೊತಾನೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾನೆ. ಈಗ ಆದ್ದರಿಂದ ಕೊನೆಯ 6 ಅಧ್ಯಾಯಗಳು ಭೌತಿಕ ಪ್ರಪಂಚದಿಂದ ತಮ್ಮನ್ನು ಹೊರತೆಗೆಯಲು ಅಗತ್ಯವಾದ ತಾತ್ವಿಕ ಜ್ಞಾನವನ್ನು ಒದಗಿಸುತ್ತದೆ. ಅಂದ್ರೆ ನಾವು ಭಗವಂತನ ಹತ್ರಕ್ಕೆ ಹೋಗ್ಬೇಕು ಅಂತಂದ್ರೆ ಈ ಭೌತಿಕ ಪ್ರಪಂಚದ ಬಗ್ಗೆ ತಿಳ್ಕೋಬೇಕು. ಈ ಭೌತಿಕ ಪ್ರಪಂಚ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಮತ್ತೆ ಇಲ್ಲಿಂದ ನಾವು ಹೇಗೆ ಹೋಗ್ಬೋದು, ಹೊರಗಡೆ ಹೋಗೋದಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನು ನಾವು ಜ್ಞಾನದ ಮೂಲಕ ತಿಳ್ಕೊಬಹುದು. ಅದನ್ನ ಇಲ್ಲಿ ತಿಳಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ ಪರಮಾತ್ಮ. ಮಾಯೆಯಿಂದ ನಮ್ಮ ಬೇರ್ಪಡುವಿಕೆ ಮತ್ತು ಕೃಷ್ಣನ ಜೊತೆಗಿನ ನಮ್ಮ ಬಾಂಧವ್ಯವನ್ನು ಮತ್ತೆ ಪಡೆಯಲು ಜ್ಞಾನವು ಸಹಾಯ ಮಾಡುತ್ತದೆ. ಅಂದ್ರೆ ಇಲ್ಲಿ ನಾವು ಭೌತಿಕ ಜಗತ್ತನ್ನ ದುಃಖಾಲಯ ಮತ್ತೆ ಅಶಾಶ್ವತ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ನಮಗೆ ನಿಜವಾಗ್ಲೂ ಎಲ್ಲೂ ಸುಖ ಅನ್ನೋದಿಲ್ಲ. ಆದ್ರೆ ನಾವೆಷ್ಟು ಮೂಢರಾಗ್ಬಿಟ್ಟಿದೀವಿ ಅಂದ್ರೆ ಈ ದುಃಖದಲ್ಲಿ ಇದ್ದು ನಮ್ಗೆ ಅದು ಏನಂತಾರೆ ರೂಢಿ ಆಗ್ಬಿಟ್ಟು ಇಲ್ಲಿ ದುಃಖನೇ ಇಲ್ಲ, ಇದೇ ನಿಜವಾದ ಜೀವನ ಅಂತ ನಾವು ಭ್ರಮೆಯಲ್ಲಿ ಸಿಕ್ಕಾಕೊಂಡಿದೀವಿ. ಅದಕ್ಕೆ ಇದನ್ನ ಮಾಯೆ ಅಂತ ಕರೀತಾರೆ. ಮತ್ತೆ ಅಂತಹ ಮಾಯೆಯಿಂದ ನಮ್ಮನ್ನ ಬೇರ್ಪಡಿಸ್ಕೊಳ್ಳುವಂಥದ್ದು ಮತ್ತೆ ಭಗವಂತನ ಜೊತೆ ನಮ್ಮ ಬಾಂಧವ್ಯ, ಅಂದ್ರೆ ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳು, ಅವನ ಹತ್ರಕ್ಕೆ ಮತ್ತೆ ನಾವು ಹೇಗೆ ಹಿಂದಿರುಗಬಹುದು ಅನ್ನೋ ಜ್ಞಾನವನ್ನ ಈ ಅಧ್ಯಾಯ ನಮಗೆ ತಿಳಿಸ್ಕೊಡುತ್ತೆ. ಆದ್ದರಿಂದ ನಾವು ಜ್ಞಾನವನ್ನು ಭಕ್ತಿ ಸಾಧಿಸಲು ಸಾಧನವಾಗಿ ಬಳಸಿದಾಗ ಅದು ಭಕ್ತಿಯ ಒಂದು ಭಾಗವೇ ಆಗತ್ತೆ. ಅಂದ್ರೆ ಈಗ ನಾವು ಮಾಡ್ತಾ ಇರುವಂತಹ ಅಂದ್ರೆ ತಿಳ್ಕೊಳ್ತಿರುವಂತಹ ಜ್ಞಾನ ಅದು ಭಕ್ತಿಯ ಸಾಧನವಾಗ್ತಾ ಇದೆ. ಅಂದ್ರೆ ನಾವ್ ಹೇಗೆ ಭಕ್ತಿನ ಸಾಧಿಸ್ಬೋದು ಅನ್ನೋದನ್ನ ತಿಳಿಸ್ಕೊಡುವಂತಹ ಜ್ಞಾನ ಆಗಿದ ಕಾರಣ ಇದು ಕೂಡ ಭಕ್ತಿಯ ಒಂದು ಭಾಗ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇವತ್ತಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳಿಕ್ಕಿರುವಂತಹ ವಿಷಯಗಳು ಏನೆಲ್ಲ ಇದೆ ಅಂತಂದ್ರೆ, ಅರ್ಜುನ ಪ್ರಶ್ನೆ ಮಾಡ್ತಾನೆ, ಅದಕ್ಕೆ ಕೃಷ್ಣ ಉತ್ತರಗಳನ್ನ ಕೊಡ್ತಾನೆ. ಅರ್ಜುನ ಏನೆಲ್ಲ ಪ್ರಶ್ನೆ ಮಾಡ್ತಾನೆ ಅಂದ್ರೆ, ಪ್ರಕೃತಿ ಅಂದ್ರೆ ಏನು, ಪುರುಷ ಅಂದ್ರೆ ಯಾರು, ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಯಾರು, ಮತ್ತೆ ಜ್ಞಾನ ಅಂದ್ರೆ ಏನು, ಆ ಜ್ಞಾನದ ಗುರಿ ಜ್ಞೇಯಂ ಅಂದ್ರೆ ಏನು ಅಂತ ಪ್ರಶ್ನೆಗಳನ್ನ ಮಾಡ್ತಾ ಈ ಅಧ್ಯಾಯ ಪ್ರಾರಂಭ ಆಗುತ್ತೆ. ಅದಕ್ಕೆ ಪರಮಾತ್ಮ ಕೊಡುವಂತ ಉತ್ತರ ಇಲ್ಲಿ ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ ಪ್ರಕೃತಿ ಅಂದ್ರೆ ಏನು ಅಂತ? ಹರೇ ಕೃಷ್ಣ. ಪ್ರಕೃತಿ ಅಂದ್ರೆ ಏನು? ಭೌತಿಕ ಇದ್ರಲ್ಲಿ ಬರುವಂತ ನಮ್ಮ ಪ್ರಕೃತಿ ಅಂತಂದ್ರೆ ಹೇಳಿ ಮತ್ತೆ. ನಮ್ಮ ಜೀವನದಲ್ಲಿ ಬರುವಂತ ಭೌತಿಕ ವಿಷಯಗಳು. ಪ್ರಕೃತಿ ಅಂತಂದ್ರೆ ನೇಚರ್. ಈಗ ನಾವ್ ಏನೆಲ್ಲ ನೋಡ್ತಾ ಇದೀವಿ ಅದೆಲ್ಲವೂ ಪ್ರಕೃತಿನೇ. ಆದ್ರೆ ನಿಜವಾಗ್ಲೂ ಪ್ರಕೃತಿ ಅನ್ನೋದ್ರಿಂದ ಮೂಲ ಅರ್ಥ ಏನು ಅಂತಂದ್ರೆ, ಯಾರು ಭೋಗಿಸಲ್ಪಡ್ತಾರೆ, ಅಂದ್ರೆ ಯಾರು ಭೋಗ ಪಡ್ತಾನೆ, ಯಾರು ಅದನ್ನ ಭೋಗಿಸ್ತಾನೆ ಅವನನ್ನ ಪುರುಷ ಅಂತಾರೆ. ಯಾವ್ದು ಭೋಗಿಸಲ್ಪಡುತ್ತೆ ಅದನ್ನ ಪ್ರಕೃತಿ ಅಂತ ಕರೀತಾರೆ. ಸ್ತ್ರೀ ಕೆಲವೊಂದು ಹೇಳ್ತೀನಿ ಮತ್ತೆ ಮುಂದೆ ಏನಂತ. ಆದ್ರೆ ಇಲ್ಲಿ ನಾವು ಮೂಲತಃ ಪ್ರಕೃತಿ, ನಾವೆಲ್ಲರೂ ಭಗವಂತರಿಂದ ಭೋಗಿಸಲ್ಪಡುವಂತವ್ರು. ಯಾರಾದ್ರೂ ಹೇಳ್ತೀರಾ ಶಾಂತಿ ಮಂತ್ರ? ಈಗಾಗ್ಲೇ ತಿಳಿಸ್ಕೊಟ್ಟಿರ್ತಾರೆ ಮಾತಾಜಿ, ಶಾಂತಿ ಮಂತ್ರ ಭಗವದ್ಗೀತೆಯಲ್ಲಿ ಇರುವಂತದ್ದು ಯಾವ್ದು ಅಂತ? ಭೋಕ್ತಾರಂ ಯಜ್ಞ ತಪಸ ಸರ್ವಲೋಕ ಮಹೇಶ್ವರ. ಅಂದ್ರೆ ಭಗವಂತ ಅವನು ಎಲ್ಲದರ ಭೋಕ್ತಾರ, ಎಲ್ಲದರ ನಿಯಂತ್ರಕ, ಎಲ್ಲದರ ಒಡೆಯ, ಮತ್ತೆ ಎಲ್ಲದರ ನಿಜವಾದ ಸ್ನೇಹಿತ, ಹಿತೈಷಿ ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ. ಯಾರು ಅದನ್ನ ತಿಳ್ಕೊತಾರೆ ಅವರು ಜೀವನದಲ್ಲಿ ಶಾಂತಿಯನ್ನು ಹೊಂದುತ್ತಾರೆ ಅಂತ. ಹಾಗೆ ಭೋಕ್ತಾರ, ನಿಜವಾಗ್ಲೂ ಭೋಕ್ತಾರ ಅಂದ್ರೆ ಅದು ಪರಮಾತ್ಮ, ಅವನೊಬ್ಬನೇ ನಿಜವಾದ ಭೋಕ್ತಾರ. ಆದ್ರೆ ನಾವೆಲ್ಲರೂ ಭಗವಂತನನ್ನ ಬಿಟ್ಟು ಸ್ವತಂತ್ರವಾಗಿ ಭೋಗಿಸಬೇಕು ಈ ಪ್ರಕೃತಿನ ಅಂತ ಆ ಉದ್ದೇಶದಿಂದ ನಾವು ಈ ಭೌತಿಕ ಜಗತ್ತಿಗೆ ಬಂದವರು. ಆದ ಕಾರಣ
ನಾವು ಕೂಡ ನಮ್ಮನ್ನ ನಾವೇನ್ ಅನ್ಕೋತೀವಿ, ಪುರುಷ ಅಂತ ಅನ್ಕೋತೀವಿ. ಅಂದ್ರೆ ನಾವು ಭೋಗಿಸ್ತೀವಿ ಇದನ್ನ, ಈ ಪ್ರಕೃತಿಯನ್ನ ಅಂತ ನಾವು ಯೋಚನೆ ಮಾಡಿದಾಗ ನಾವು ಪುರುಷ ಅಂತ ನಮ್ಮನ್ನ ನಾವು ತಪ್ಪಾಗಿ ತಿಳ್ಕೊತೀವಿ. ಆದ್ರೆ ನಾವು ನಿಜವಾಗ್ಲೂ ಕೂಡ ಭಗವಂತನ ನಿತ್ಯ ಕಿಂಕರರು, ಅಂದ್ರೆ ಸೇವಕರು. ಆದ ಕಾರಣ ನಾವು ನಿಜವಾಗ್ಲೂ ಒಂದು ಪ್ರಕೃತಿಯೇ ಆಗಿದ್ದೀವಿ. ಅಂದ್ರೆ ನಾವು ಹೇಳ್ತೀವಿ ಈ ಭೌತಿಕ ಜಗತ್ತಿನಲ್ಲಿ ಸ್ತ್ರೀ ಪುರುಷ ಅಂತ ನಾವು ಏನನ್ನ ಕರಿತೀವಿ, ಇಲ್ಲಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆ ಸ್ತ್ರೀ ಪುರುಷ ಅನ್ನೋದ್ರ ಅರ್ಥ ಬೇರೆ ರೀತಿ ಇರುತ್ತೆ. ಅಂದ್ರೆ ಇಲ್ಲಿ ಒಂದು ಹೆಂಗಸು ಏನನ್ನಾದ್ರೂ ಅವ್ರು ಎಂಜಾಯ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅವರು ಕೂಡ ಪುರುಷನೇ ಆಗ್ತಾರೆ. ಮತ್ತೆ ಅದೇ ರೀತಿ ನಿಜವಾದ ಅರ್ಥದಲ್ಲಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಯಾರನ್ನ ನಾವು ಗಂಡಸು ಹೆಂಗಸು ಅಂತ ಕರಿತಾ ಇದೀವಿ ಆ ವ್ಯತ್ಯಾಸಗಳೇ ಇಲ್ಲ. ಎಲ್ಲಾ ಜೀವಿಗಳು ಕೂಡ ಭಗವಂತನ ವಿಭಿನ್ನ ಅಂಶಗಳು, ಎಲ್ಲರೂ ಕೂಡ ಭಗವಂತನ ಸೇವಕರು. ಆದ ಕಾರಣ ಇಲ್ಲಿ ನಾವ್ ಯಾರನ್ನ ಗಂಡಸು ಹೆಂಗಸು ಅಂತ ಕರಿತಾ ಇದೀವಿ ಅವರೆಲ್ಲರೂ ಕೂಡ ವಾಸ್ತವದಲ್ಲಿ ಪ್ರಕೃತಿನೇ ಆಗಿದ್ದಾರೆ. ಮತ್ತೆ ಇಲ್ಲಿ ಯಾರು ಭೋಗಿಸ್ತಾ ಇದ್ದಾನೆ ಅವನು ಪುರುಷ, ಯಾರು ಭೋಗ್ತಾರ ಅವನೇ ನಿಜವಾದ ಪುರುಷ, ದೇವೋತ್ತಮ ಪರಮ ಪುರುಷ. ಅವನು ಎಲ್ಲದರ ಭೋಗ್ತಾರ, ಎಲ್ಲದರ ಒಡೆಯ, ಎಲ್ಲದರ ನಿಯಂತ್ರಕನಾದ ಕಾರಣ ಅವನನ್ನ ನಾವು ದೇವೋತ್ತಮ ಪರಮ ಪುರುಷ ಅಂತ ಕರಿತೀವಿ. ಮತ್ತೆ ಇಲ್ಲಿ ಕ್ಷೇತ್ರ ಅಂದ್ರೆ ಏನು ಅಂತ ಕೇಳ್ತಾನೆ ಅರ್ಜುನ. ಅದಕ್ಕೆ ಪರಮಾತ್ಮ ಹೇಳ್ತಾನೆ ಕ್ಷೇತ್ರ ಅಂದ್ರೆ ಈ ದೇಹ, ಈ ಶರೀರನೇ ಕ್ಷೇತ್ರ. ಈ ಪಂಚಭೂತಗಳಿಂದ ಆದಂತಹ ದೇಹ ಏನಿದೆ ಅದು ನಿಜವಾಗ್ಲು ಕ್ಷೇತ್ರ. ಕ್ಷೇತ್ರಜ್ಞ ಅಂದ್ರೆ ಯಾರು ಅಂದ್ರೆ ಈ ಕ್ಷೇತ್ರ, ಈ ದೇಹದಲ್ಲಿ ಯಾರಿದ್ದಾರೆ ಅವನೇ ಕ್ಷೇತ್ರಜ್ಞ. ಈ ದೇಹದಲ್ಲಿ ಯಾರಿದ್ದಾರೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಪರಮಾತ್ಮ ಮಾತಾಜಿ. ಪರಮಾತ್ಮ. ಮತ್ತೆ ಮಾತಾಜಿ ದೇಹದಲ್ಲಿ ಬರೀ ಪರಮಾತ್ಮ ಇದಾನ? ಆತ್ಮ ಇದೆ ಮಾತಾಜಿ. ಆತ್ಮನೂ ಇದೆ, ಜೀವಾತ್ಮನೂ ಇದ್ದಾನೆ. ಜೀವಾತ್ಮನ ಜೊತೆಯಲ್ಲಿ ಪರಮಾತ್ಮನೂ ಇದ್ದಾನೆ. ಇಬ್ಬರು ಕೂಡ ಒಂದು ದೇಹದಲ್ಲಿ ಇರುವ ಕಾರಣ ಈ ದೇಹ ಏನಿದೆ, ಕ್ಷೇತ್ರ ಏನಿದೆ, ಇದರಲ್ಲಿ ಇಬ್ಬರು ಕ್ಷೇತ್ರಜ್ಞರು ಇದ್ದಾರೆ. ಕ್ಷೇತ್ರಜ್ಞ ಅಂದ್ರೆ ಈ ದೇಹದ ಬಗ್ಗೆ ತಿಳ್ಕೊಂಡಿರುವಂತವ್ರು. ಈಗ ನಾನೊಂದು ಜಾಮೂನ್ ಬಾಯಿಗೆ ಹಾಕೋತೀನಿ, ನನ್ನ ಬಾಯಲ್ಲಿ ಸ್ವೀಟ್ ಆಗುತ್ತೆ. ಆ ಸ್ವೀಟ್ನೆಸ್ ನನಗೆ ಗೊತ್ತಾಗ್ತಾ ಇದೆ. ಅದ ನಿಮ್ಗೆ ಗೊತ್ತಾಗುತ್ತಾ? ನನ್ನ ಬಾಯಲ್ಲಿರುವಂತ ಸಿಹಿ ನಿಮ್ ಬಾಯಿಗೆ ಬರುತ್ತಾ? ಇಲ್ಲ ಮಾತಾಜಿ. ಇಲ್ಲ. ಆಗ ನನ್ನ ದೇಹದಲ್ಲಿ ನಾನು ಜೀವಾತ್ಮ ಏನಿದ್ದೀನಿ, ನನಗೆ ಈ ದೇಹದಲ್ಲಿ ಏನೆಲ್ಲ ಆಗ್ತಿದೆ, ಒಂದು ಸಂತೋಷ ಆಗ್ಬೋದು ಅಥವಾ ಒಂದು ದುಃಖ ಆಗ್ಬೋದು, ಎಲ್ಲವೂ ಕೂಡ ನನಗೆ ಅದು ಅನುಭವಕ್ಕೆ ಬರುತ್ತೆ. ಆದ್ರೆ ಅದು ನಿಮಗೆ ಅನುಭವಕ್ಕೆ ಬರಲ್ಲ. ನಿಮ್ಗೆ ಏನಾದ್ರೂ ನೋವಾಗ್ತಿದ್ರೆ, ನಿಮ್ಗೆ ಏನಾದ್ರೂ ಸಂತೋಷ ಆಗ್ತಿದ್ರೆ ಅದರ ಅನುಭವ ನನಗಾಗೋದಿಲ್ಲ. ಆಗ ಈ ದೇಹ ಅನ್ನೋ ಕ್ಷೇತ್ರದಲ್ಲಿ ನಾನು ಕ್ಷೇತ್ರಜ್ಞ, ಜೀವಾತ್ಮ, ನನ್ನ ಜೊತೆಯಲ್ಲಿ ಪರಮಾತ್ಮ ಇದ್ದಾನೆ. ಆದ್ರೆ ಪರಮಾತ್ಮನಿಗೆ ನನ್ನ ದೇಹದಲ್ಲಿ ಆಗ್ತಾ ಇರುವಂತದ್ದು ಗೊತ್ತು, ನಿಮ್ಮ ದೇಹದಲ್ಲಿ ಏನಾಗ್ತಿದೆ ಅದು ಕೂಡ ಗೊತ್ತು. ಅಂದ್ರೆ ಅವನು ಎಲ್ಲರ ದೇಹದಲ್ಲೂ ಇದ್ದಾನೆ, ಎಲ್ಲರ ದೇಹದಲ್ಲೂ ಏನೆಲ್ಲ ಆಗ್ತಿದೆ ಅದರ ಅನುಭವ ಅವನಿಗೆ ಇದೆ. ಆದ್ರೆ ಜೀವಾತ್ಮನಿಗೆ ಬರೀ ಒಂದು ದೇಹದಲ್ಲಿ, ಅವನು ಇರುವಂತಹ ಒಂದು ದೇಹದಲ್ಲಿ ಏನೆಲ್ಲ ನಡೀತಿದೆ ಅದು ಮಾತ್ರ ಅವನಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅದರಿಂದ ಕ್ಷೇತ್ರಜ್ಞ ಅನ್ನೋದು ಇಬ್ರು, ಅದು ಒಂದು ಜೀವಾತ್ಮ, ಇನ್ನೊಂದು ಪರಮಾತ್ಮ. ಜ್ಞಾನಂ ಅಂದ್ರೆ ಏನು ಅಂತಂದ್ರೆ ಜ್ಞಾನ ಅಂದ್ರೆ ಏನಂದ್ರೆ, ಈಗ ನೀವ್ ಇಲ್ಲಿವರೆಗೂ ಏನ್ ತಿಳ್ಕೊಡ್ರಿ? ಪ್ರಕೃತಿ ಅಂತಂದ್ರೆ ಭೋಗಿಸಲ್ಪಡುವಂತದ್ದು, ಪುರುಷ ಅಂದ್ರೆ ಭೋಗಿಸುವವನು, ಕ್ಷೇತ್ರ ಅಂದ್ರೆ ಪಂಚಭೂತಗಳಿಂದ ಆದಂತಹ ದೇಹ, ಕ್ಷೇತ್ರಜ್ಞ ಅಂದ್ರೆ ಆ ದೇಹದಲ್ಲಿ ಏನೆಲ್ಲ ಆಗ್ತಿದೆ ಆ ಅನುಭವಗಳನ್ನ ಪಡ್ಕೊಳ್ತಾ ಇರುವಂತವನು. ಇದನ್ನೇ ಇಲ್ಲಿ ಜ್ಞಾನ ಅಂತ ಕರಿತಾ ಇದ್ದಾನೆ. ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞವನ್ನು ಅರ್ಥೈಸಿಕೊಳ್ಳುವುದೇ ನಿಜವಾದ ಜ್ಞಾನ. ಈ ಜ್ಞಾನ ನಾವ್ ಯಾಕೆ ಪಡ್ಕೋಬೇಕು? ಇದನ್ನ ಪಡ್ಕೊಳ್ಳೋದ್ರಿಂದ ನಮ್ಗೇನ್ ಪ್ರಯೋಜನ? ಈ ದೇಹ ಅಂದ್ರೆ ಏನು, ದೇಹದಲ್ಲಿ ಆತ್ಮ ಅಂದ್ರೆ ಏನು, ಇದನ್ನ ತಿಳ್ಕೊಂಡು ನಂಗೆ ಅದರಿಂದ ಏನಾಗ್ಬೇಕಾಗಿದೆ, ಆ ಜ್ಞಾನದ ಗುರಿ ಏನು ಅಂತಂದ್ರೆ ನಾವು ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ಜ್ಞಾನದ ಮೂಲಕ ನಾವು ಪರಮಾತ್ಮನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದು ಈ ಜ್ಞಾನದ ನಿಜವಾದ ಗುರಿ ಅನ್ನೋದು ತಿಳ್ಕೊಳ್ತೀವಿ. ಈಗ ಅರ್ಜುನ ಮತ್ತೆ ಕೃಷ್ಣನ ಸಂವಾದ ನಡೀತಿದೆ, ಏನ್ ಮಾತಾಡ್ತಿದ್ದಾರೆ ಅಂತ ನೋಡೋಣ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಂ ಇಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಕೇಳ್ತಾ ಇದ್ದಾನೆ ಅರ್ಜುನ, ಪ್ರಕೃತಿ ಅಂದ್ರೆ ಏನು, ಪುರುಷ ಅಂದ್ರೆ ಯಾರು, ಕ್ಷೇತ್ರಜ್ಞ ಅಂದ್ರೆ ಯಾರು, ಕ್ಷೇತ್ರ ಅಂದ್ರೆ ಏನು, ಮತ್ತೆ ಜ್ಞಾನಂ ಜ್ಞೇಯಂ ಇದೆಲ್ಲ ಏನು ಪರಮಾತ್ಮ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಭಗವಂತ ಅವನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಪ್ರಾರಂಭಿಸ್ತಾ ಇದ್ದಾನೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಾಭಿಧೀಯತೆ ಏತದ್ಯೋ ವೇತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ. ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ? ಇದಂ ಶರೀರಂ ಕೌಂತೆಯ ಅಂದ್ರೆ ಏನು ದೇಹ ಶರೀರ ಇದೆ ಅದೇ ನಿಜವಾಗ್ಲು ಕ್ಷೇತ್ರ. ಈ ಕ್ಷೇತ್ರದಲ್ಲಿ
ವಿದಃ ಅಂತ ಅಂದ್ರೆ ಇಬ್ಬರು ಕ್ಷೇತ್ರಜ್ಞರು ಇದ್ದಾರೆ ಅಂತ. ಈ ಶರೀರವನ್ನ ನಾವು ಕ್ಷೇತ್ರ ಅಂತ ಕರೆದ್ರೆ ಇಲ್ಲಿ ಇಬ್ಬರು ಕ್ಷೇತ್ರಜ್ಞರು ಇದ್ದಾರೆ ಅನ್ನೋದನ್ನ ಪರಮಾತ್ಮ ಹೇಳ್ತಾ ಅವನ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅರ್ಜುನನು ಹೇಳಿದನು, ಪ್ರೀತಿಯ ಕೃಷ್ಣನೇ, ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ ಇವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ಅದಕ್ಕೆ ದೇವೋತ್ತಮ ಪರಮ ಪುರುಷ ಹೇಳ್ತಾ ಇದ್ದಾನೆ, ಕಾಂತೇಯನೇ, ಈ ದೇಹವನ್ನು ಕ್ಷೇತ್ರವೆಂದು, ದೇಹವನ್ನು ತಿಳಿದವನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಇಲ್ಲಿ ಪರಮಾತ್ಮ ಅವನ ಪ್ರಶ್ನೆಗಳಿಗೆ ಮುಂದುವರಿಸ್ತಾ ಉತ್ತರಗಳನ್ನು ಕೊಡ್ತಾ ಹೇಳ್ತಾ ಇದ್ದಾನೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವ ಕ್ಷೇತ್ರೇಷು ಭಾರತ. ಕ್ಷೇತ್ರ ಕ್ಷೇತ್ರಜ್ಞ ಕ್ಷೇತ್ರ ಕ್ಷೇತ್ರಜ್ಞ ಯೋ ಜ್ಞಾನಂ ಯತ್ ಯತತ್ ಜ್ಞಾನಂ ಯತತ್ ಜ್ಞಾನಂ ಮತಂ ಮಮ ತತದ್ ಜ್ಞಾನಂ ಮತಂ ಮಮ. ಭರತ ವಂಶ ಶ್ರೇಷ್ಠನಾದ ಅರ್ಜುನನೇ, ಎಲ್ಲ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ. ಈ ದೇಹವನ್ನು, ಅದರ ಕ್ಷೇತ್ರಜ್ಞನನ್ನು ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ. ಇಲ್ಲಿ ಜ್ಞಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ನಿಜವಾದ ಜ್ಞಾನ ಯಾವುದು ಅಂತಂದ್ರೆ, ದೇಹದಲ್ಲಿ ಯಾರು ಇದ್ದಾರೆ, ಕ್ಷೇತ್ರಜ್ಞರು ಇದ್ದಾರೆ. ಆ ಕ್ಷೇತ್ರಜ್ಞರು ಯಾರು ಅಂದ್ರೆ, ಒಂದು ಜೀವಾತ್ಮ, ಇನ್ನೊಂದು ಪರಮಾತ್ಮ. ಇದನ್ನ ತಿಳ್ಕೊಳ್ಳುವಂಥದ್ದೇ ನಿಜವಾದ ಜ್ಞಾನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದು ದೇಹದಲ್ಲಿ ಆ ಜೀವಾತ್ಮ ಇದ್ದಾನೆ, ಆದ್ರೆ ಎಲ್ಲರ ದೇಹದಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಅವನಿಗೆ ಎಲ್ಲರ ವಿಷಯವಾಗಿ ಕೂಡ, ಎಲ್ಲರ ದೇಹದಲ್ಲಿ ಕೂಡ ಏನೆಲ್ಲ ನಡೀತಿದೆ ಅಂದ್ರೆ, ಅವರು ಯೋಚನೆ ಮಾಡುವಂಥದ್ದು, ಅವ್ರ ಮನಸ್ಸು, ಅವ್ರ ಬುದ್ಧಿ ಏನೆಲ್ಲ ಓಡ್ತಿದೆ, ಪ್ರತಿಯೊಂದು ಕೂಡ ಅವನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಅವನಿಗೆಲ್ಲವೂ ಕೂಡ ಗೊತ್ತಿದೆ. ಇದನ್ನ ತಿಳ್ಕೊಳ್ಳುವುದೇ ನಿಜವಾದ ಜ್ಞಾನ ಅಂತ ಹೇಳಿ ತಿಳಿಸ್ತಾ ಇದ್ದಾನೆ. ಇದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ಇಲ್ಲಿ. ಈಗ ಒಬ್ಬ ರಾಜ, ಅವನತ್ರ ಒಬ್ಬ ರೈತ ಹೋಗ್ತಾನೆ. ರೈತ ಹೋಗಿ ಹೇಳ್ತಾನೆ, ನಾನು ವ್ಯವಸಾಯ ಮಾಡ್ಬೇಕು, ನನ್ನ ಮನೆಯಲ್ಲಿ 20 ಜನ ಇದ್ದಾರೆ, ಆ ವ್ಯವಸಾಯ ಮಾಡೋದಕ್ಕೆ ನನಗೆ ಕೃಷಿ ಭೂಮಿ ಬೇಕು. ಆ ಕೃಷಿ ಭೂಮಿಯನ್ನು ಕೊಟ್ರೆ ಆ ಭೂಮಿಯಲ್ಲಿ ನಾನು ಏನೆಲ್ಲ ಬೆಳೆನ ಬೆಳಿತೀನಿ, ಮತ್ತೆ ಅದರಿಂದ ಲಾಭ ಬರುವುದನ್ನ ನಾನು ನಿನಗೆ ತಂದ್ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಒಂದು ಜಾಗವನ್ನ ಕೇಳ್ತಾನೆ. ಆಗ ರಾಜ ಅವನಿಗೆ, ಸರಿ ಆಯ್ತು, ನಿನಗೆ ಒಂದು 10 ಎಕರೆ ಜಾಗವನ್ನ ಕೊಡ್ತೀನಿ ಅಂತ ಹೇಳಿ ಕೊಡ್ತಾನೆ. ಮತ್ತೆ ಅವನು ಏನೆಲ್ಲ ಬೆಳಿತಾನೆ ಅಲ್ಲಿ ಅಂತ ಎಲ್ಲ ವಿಚಾರ ಮಾಡಿದ್ದಾನೆ. ರಾಜನಿಗೆ ಆ ವಿಷಯ ಗೊತ್ತಾಗಿದೆ. ಅಂದ್ರೆ ಆ ರೈತನಿಗೆ ಎಷ್ಟು ಜಾಗ ಇದೆ, ಎಲ್ಲಿ ಅವನ ಜಾಗ ಇದೆ, ಮತ್ತೆ ಅಲ್ಲಿ ಇವನು ಏನೆಲ್ಲ ಬೆಳಿತಾನೆ ಅನ್ನೋ ವಿಷಯ ಆ ರಾಜನಿಗೆ ಗೊತ್ತಿದೆ. ಮತ್ತೆ ಇನ್ನೊಬ್ಬ ವ್ಯಕ್ತಿ ಅದೇ ರೀತಿ ಬರ್ತಾನೆ. ಅವನು ಹೇಳ್ತಾನೆ, ನನಗೆ ಒಂದು 50 ಎಕರೆ ಜಾಗ ಬೇಕು. ಯಾಕಂದ್ರೆ ನನ್ನ ಪರಿವಾರ, ಕುಟುಂಬ ತುಂಬಾ ದೊಡ್ಡ ಕುಟುಂಬ, ಅವಿಭಕ್ತ ಕುಟುಂಬ, 100 ಜನ ಇದೀವಿ ನಮ್ಮ ಕುಟುಂಬದಲ್ಲಿ. ನಾನು ಈ ರೀತಿ ಎಲ್ಲ ಬೆಳೆಗಳನ್ನ ಬೆಳಿತೀನಿ, ನನಗೂ ಕೂಡ ಒಂದಷ್ಟು ಕೃಷಿ ಭೂಮಿ ಬೇಕು ಅಂತ ಕೇಳ್ತಾನೆ. ಆಗ ರಾಜ ಅವನಿಗೂ ಕೂಡ ಅವನ ಬಗ್ಗೆ ವಿಚಾರಣೆ ಮಾಡಿ ಅವನಿಗೂ ಕೂಡ ಒಂದು ಜಾಗವನ್ನು ಕೊಡ್ತಾನೆ. ಮತ್ತೆ ಅವನು ಅಲ್ಲಿ ಏನೆಲ್ಲ ಮಾಡ್ತಾನೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾನೆ. ಹೀಗೆ ಮೊದಲನೇದಾಗಿ ಬಂದಂತಹ ರೈತ, ಅವನು ಏನ್ ಜಾಗವನ್ನು ತಗೊಂಡ, ಅವನಿಗೆ ಎರಡನೆಯ ರೈತ ಯಾರು ಬಂದ, ಅವನ ಬಗ್ಗೆ, ಅವನ ಭೂಮಿಯ ಬಗ್ಗೆ, ಮತ್ತೆ ಅವನಿಗೆ ರಾಜನಿಂದ ಎಷ್ಟು ಜಾಗ ಸಿಕ್ಕಿದೆ, ಅವನು ಏನೆಲ್ಲ ಮಾಡ್ತಾನೆ ಭೂಮಿಯಲ್ಲಿ ಅನ್ನೋದು ಯಾವ ವಿಷಯವೂ ಅವನಿಗೆ ಗೊತ್ತಿಲ್ಲ, ಯಾವ ವಿಚಾರನೂ ಅವನಿಗೆ ಗೊತ್ತಿಲ್ಲ. ಆದ್ರೆ ರಾಜನಿಗೆ ಇಬ್ಬರು ಕೂಡ ರೈತರು ಏನ್ ಮಾಡ್ತಾರೆ, ಎಲ್ಲಿದ್ದಾರೆ, ಅವ್ರಿಗೆ ಎಷ್ಟು ಭೂಮಿಯನ್ನು ಕೊಟ್ಟಿದ್ದೀನಿ, ಅವ್ರಲ್ಲಿ ಏನೆಲ್ಲ ಮಾಡ್ತಾರೆ ಅನ್ನೋದು ಪೂರ್ತಿ ವಿಷಯ ಗೊತ್ತಿರುತ್ತೆ. ಹಾಗೆ ಇಲ್ಲಿ ಏನು ಹೋಲಿಕೆ ಮಾಡ್ತಾ ಇದ್ದಾರೆ, ಸಾದೃಶ್ಯ ಅಂತಂದ್ರೆ, ಅನಾಲಜಿ ಅಂತಾರೆ. ಅಂದ್ರೆ ಯಾವ ರೀತಿ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ ಅಂದ್ರೆ, ಒಬ್ಬ ವ್ಯಕ್ತಿಗೆ ಅವನ ದೇಹದಲ್ಲಿ ಏನೆಲ್ಲ ನಡೀತಿದೆ ಅದು ಅವನಿಗೆ ಗೊತ್ತಿರುತ್ತೆ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿಗೂ ಅವನ ದೇಹದಲ್ಲಿ ನಡೆಯುವ ಪ್ರತಿಯೊಂದು ವಿಷಯ ಕೂಡ ಗೊತ್ತಿರುತ್ತೆ. ಆದ್ರೆ ಪರಮಾತ್ಮ ಇಬ್ಬರ ದೇಹದಲ್ಲೂ ಇರುವ ಕಾರಣ, ಇಬ್ಬರ ದೇಹದಲ್ಲೂ ಏನೆಲ್ಲ ಆಗ್ತಿದೆ, ಅವರ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಏನೆಲ್ಲ ಓಡ್ತಿದೆ, ಎಲ್ಲವೂ ಕೂಡ ಪರಮಾತ್ಮನಿಗೆ ಗೊತ್ತಿದೆ. ಹಾಗೆ ರಾಜನಿಗೆ ಎರಡೂ ರೈತರು ಏನ್ ಬಂದು ಜಾಗ ತಗೊಂಡೋದ್ರು, ಅವ್ರು ಏನೆಲ್ಲ ಮಾಡ್ತಿದ್ದಾರೆ ಅನ್ನೋ ವಿವರ ಅವನಿಗೆ ಗೊತ್ತಿದೆ ಅನ್ನೋದನ್ನ ಇಲ್ಲಿ ಈ ಸಾದೃಶ್ಯದ ಮೂಲಕ ಅವರು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಒಬ್ಬ ರೈತ ಇದ್ದಾನೆ. ಇಲ್ಲಿ ಒಬ್ಬ ರೈತ ಇದ್ದಾನೆ. ಅವನು ಅವನ ಭೂಮಿಯಲ್ಲಿ ಏನೆಲ್ಲ ಬೆಳಿತಾನೆ ಅನ್ನೋದು, ಮತ್ತೆ ಅವನು ಎಷ್ಟು ರಾಜನಿಗೆ ಮತ್ತೆ ಕೊಡ್ಬೇಕು ಹಣವನ್ನ ಅನ್ನೋದು ಅವನಿಗೆ ಗೊತ್ತಿದೆ. ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಋಷಿಭಿ ಬಹುಧಾ ಗೀತಂ ಛಂದೋಭಿ ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದಶ್ಚೈವ ಹೇತುಮದ್ ವಿನಿಶ್ಚಿತೈ.
ಭಗವದ್ಗೀತೆ 13.5 ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣದ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ಅಂದ್ರೆ ಇಲ್ಲಿ ಪರಮಾತ್ಮ ಹೇಳ್ತಾ ಅವನು ಹೇಳ್ತಾ ಇದ್ದಾನೆ, ಇದನ್ನ ನಾನ್ ನೇರವಾಗಿ ನಿನಗೆ ಕೊಡ್ತಾ ಇರುವಂತಹ ಜ್ಞಾನ ಅಂತ ತಿಳ್ಕೊಬೇಡ, ಇಂತಹ ಜ್ಞಾನ ಆಲ್ರೆಡಿ ಅನೇಕ ಋಷಿ ಮುನಿಗಳು ಕೊಟ್ಟಿದ್ದಾರೆ ಅಂತ ಅವರ ರೆಫರೆನ್ಸ್ ಕೊಡ್ತಾ ಇದ್ದಾನೆ. ಅವರೆಲ್ಲ ಯಾವ ರೀತಿ ಅದಕ್ಕೆ ಈ ಜ್ಞಾನವನ್ನ ತಿಳಿಸ್ಕೊಟ್ಟಿದ್ದಾರೆ ಅವರ ವೇದಾಂತ ಸೂತ್ರದ ಮೂಲಕ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ವೇದವ್ಯಾಸರ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ವೇದಗಳು ಅಂತಂದ್ರೆ ಏನು ಅಂದ್ರೆ ಅದೆಲ್ಲ ಸೂತ್ರಗಳು ಅಂತ ಹೇಳ್ತಾರೆ. ಸೂತ್ರಗಳು ಅಂತಂದ್ರೆ ಒಂದು ಫಾರ್ಮುಲಾ ರೂಪದಲ್ಲಿ ಇರುತ್ತೆ. ಅಂದ್ರೆ ಅದು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಇರೋದಿಲ್ಲ ವೇದಗಳಲ್ಲಿ. ಅದಕ್ಕೆ ಯಾರೆಲ್ಲ ಆಚಾರ್ಯರು ಇದ್ದಾರೆ ಅವರು ಗುರು ಶಿಷ್ಯ ಪರಂಪರೆ ಅಂತ ಹೇಳ್ತಾರೆ. ಒಂದೊಂದು ಈಗಾಗ್ಲೇ ನೀವು 4 ಪರಂಪರೆ ಬಗ್ಗೆ ತಿಳ್ಕೊಂಡಿರ್ತೀರಿ. ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ ಯಾವ್ದು 4 ಅಧಿಕೃತ ಪರಂಪರೆಗಳು ಅಂತ? ಹರೇ ಕೃಷ್ಣ. 4 ಅಧಿಕೃತ ಪರಂಪರೆಗಳು: ಶ್ರೀ ಪರಂಪರೆ, ರುದ್ರ ಪರಂಪರೆ, ಕುಮಾರ ಪರಂಪರೆ, ಮತ್ತೆ ನಾವಿರುವಂತದ್ದು ಬ್ರಹ್ಮ ಗೌಡೀಯ ಮಧ್ವ ಪರಂಪರೆ ಅಂತ ಕರಿತೀವಿ. ಈ 4 ಪರಂಪರೆಗಳು ಅಧಿಕೃತ ಗುರು ಶಿಷ್ಯ ಪರಂಪರೆಗಳು ಅಂತ. ಯಾಕೆ ಅದನ್ನ ಅಧಿಕೃತ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಆ ಪರಂಪರೆಯ ಹೆಸರು ಹೇಳ್ಬೇಕು ಅಂತಂದ್ರೆ ಆ ಪರಂಪರೆಯಲ್ಲಿ ಇರುವಂತಹ ಆಚಾರ್ಯರು ಅದ್ರ ಬಗ್ಗೆ, ಅಂದ್ರೆ ವೇದಾಂತ ಸೂತ್ರಗಳ ಬಗ್ಗೆ ಅವರೊಂದು ವೇದಾಂತ ಸೂತ್ರಗಳಿಗೆ ಅವರು ಒಂದು ವ್ಯಾಖ್ಯಾನವನ್ನ ಬರಿಬೇಕು ಅಂತ ಹೇಳ್ತಾರೆ. ವ್ಯಾಖ್ಯಾನ ಅಂತಂದ್ರೆ ಏನು ಅಂದ್ರೆ, ವೇದಾಂತ ಸೂತ್ರಗಳದೆಲ್ಲ ಫಾರ್ಮುಲಾ ರೀತಿಯಲ್ಲಿದೆ, ಅದಕ್ಕೆ ವಿವರಣೆಯನ್ನ ಕೊಡಬೇಕು ಅಂತ. ಆ ರೀತಿ ವಿವರಣೆಗಳನ್ನ ಯಾರು ಕೊಡ್ತಾರೆ, ಸರಿಯಾದ ರೀತಿಯಲ್ಲಿ ಕೊಡ್ತಾರೆ, ಆ ಪರಂಪರೆಯನ್ನ ಅಧಿಕೃತ ಪರಂಪರೆ ಅಂತ ಕರೀತಾರೆ. ಅಂದ್ರೆ ಅವರು ಸರಿಯಾದ ರೀತಿಯಲ್ಲಿ ಅದನ್ನ ಅರ್ಥೈಸಿದ್ದಾರೆ ಅಂತ. ಹಾಗೆ ನಮ್ಮ ಈ ಬ್ರಹ್ಮ ಗೌಡಿಯ ಮಧ್ವ ಪರಂಪರೆಯಲ್ಲಿ ಬಲದೇವ ವಿದ್ಯಾಭೂಷಣ ಅವರು ಗೋವಿಂದ ಭಾಷ್ಯ ಅಂತ ಹೇಳ್ತಾರೆ. ಗೋವಿಂದ ಭಾಷ್ಯದಲ್ಲಿ ಈ ವೇದಾಂತ ಸೂತ್ರಗಳಿಗೆ ಅವರು ವ್ಯಾಖ್ಯಾನಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಜ್ಞಾನವನ್ನ ಅವರು ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಅದನ್ನೇ ಇಲ್ಲಿ ಒಂದು ರೆಫರೆನ್ಸ್ ಆಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಇಲ್ಲಿ ವೇದವ್ಯಾಸರ ಚಿತ್ರವನ್ನ ನಾವು ನೋಡ್ತಾ ಇದೀವಿ. ವೇದಾಂತ ಸೂತ್ರಗಳಲ್ಲಿ ಈ ವಿಷಯವನ್ನ, ಅಂದ್ರೆ ಈ ಕ್ಷೇತ್ರಜ್ಞ ಜ್ಞಾನ ಇವುಗಳ ಬಗ್ಗೆ ಕಾರ್ಯಕಾರಣದ ತರ್ಕದೊಂದಿಗೆ ಅದನ್ನ ನಿರೂಪಿಸಿದೆ. ಅಂದ್ರೆ ವ್ಯಾಖ್ಯಾನವನ್ನ ಕೊಡುವಾಗ, ಆ ಭಾಷ್ಯವನ್ನು ಬರೆಯುವಾಗ ಅವರು ಅದನ್ನ ವಿವರವಾಗಿ ತಿಳಿಸ್ಕೊಡ್ಬೇಕಾಗತ್ತೆ. ವೇದಾಂತ ಸೂತ್ರಗಳಿಗೆ ಅವರು ವಿವರವಾಗಿ ಒಂದು ವಿವರಣೆಯನ್ನ ಕೊಡ್ತಾ ಬರಿಬೇಕಾಗತ್ತೆ. ಹೀಗೆ ವಿವರಣೆ ಕೊಡ್ತಾ ಬರೆಯುವಾಗ ಅನೇಕ ಋಷಿಗಳು ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ನಮ್ಗೆ. ಅವೆಲ್ಲವನ್ನು ಕೂಡ ನಾವು ಅವರ ಭಾಷ್ಯದಲ್ಲಿ, ಅವರ ವ್ಯಾಖ್ಯಾನಗಳಲ್ಲಿ ನಾವು ನೋಡ್ಲಿಕ್ಕೆ ಸಿಗುತ್ತೆ ಅನ್ನೋದನ್ನ ಇಲ್ಲಿ ರೆಫರೆನ್ಸ್ ಕೊಡ್ತಾ ಇದ್ದಾನೆ ಪರಮಾತ್ಮ. ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞ ಜ್ಞಾನದ ಬಗ್ಗೆ ಅನೇಕ ಋಷಿಗಳು ಈ ಮೊದಲೇ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾನೆ. ಮಾತಾಜಿ ಇನ್ನೊಂದ್ಸರಿ ಹೇಳ್ಬಿಡಿ ಪರಂಪರೆ 4 ಅಧಿಕೃತ ಪರಂಪರೆ. ಮಾತಾಜಿ, ನಾವಿರುವಂತದ್ದು ಬ್ರಹ್ಮ ಗೌಡಿಯ ಮಧ್ವ ಪರಂಪರೆ. ಮಧ್ವಾಚಾರ್ಯರು ನಮ್ಮ ಆಚಾರ್ಯರು, ಮೂಲ ಆಚಾರ್ಯರು, ಅಂದ್ರೆ ಪ್ರಮುಖ ಆಚಾರ್ಯರು. ಆಯ್ತಾ ಮಾತಾಜಿ? ಹೇಳಿ. ಶ್ರೀ ಪರಂಪರೆಯಲ್ಲಿ ಬರುವಂತವರು ರಾಮಾನುಜಾಚಾರ್ಯರು. ಶ್ರೀ ಪರಂಪರೆ ಇದು ನಾವು ತಮಿಳ್ನಾಡು ಕಡೆ ಮತ್ತೆ ಈ ತಿರುಪತಿ ಕಡೆ ಎಲ್ಲ ನಾವು ಕಾಣಕ್ಕೆ ಸಿಗತ್ತೆ. ಮತ್ತೆ ಬರುವಂತದ್ದು ರುದ್ರ ಪರಂಪರೆ. ರುದ್ರ ಪರಂಪರೆಯಲ್ಲಿ ಬರುವಂತವರು ಪ್ರಮುಖ ಆಚಾರ್ಯರು ವಿಷ್ಣುದೇವ. ಇವರು ಗುಜರಾತ್ ನ ಕಡೆ ಬರ್ತಾರೆ. ಆಮೇಲೆ ಬರುವಂತವ್ರು 4ನೇ ಪರಂಪರೆ, ಅದು ರಾಜಸ್ಥಾನ್ ಕಡೆ ಬರುವಂತದ್ದು ಕುಮಾರ ಪರಂಪರೆ. ಕುಮಾರ ಪರಂಪರೆಯಲ್ಲಿ ಬರುವಂತಹ ಪ್ರಮುಖ ಆಚಾರ್ಯರು ನಿಂಬಕಾಚಾರ್ಯರು ಅಂತ ಹೇಳ್ತಾರೆ. ಮಾತಾಜಿ ರೆಕಾರ್ಡಿಂಗ್ ಅಲ್ಲಿ ಬಂದಿರುತ್ತೆ ಮಾತಾಜಿ, ನಾನು ರೆಕಾರ್ಡಿಂಗ್ ಮಾತಾಜಿಗೆ ಹಾಕ್ಲಿಕ್ಕೆ ಹೇಳ್ತೀನಿ. ಆಯ್ತು ಮಾತಾಜಿ. ಓಕೆ, ಈಗ ತೈತರಿ ಉಪನಿಷತ್ ಅಂತ ಹೇಳ್ತಾರೆ. ಈ ಉಪನಿಷತ್ತುಗಳು ಕೂಡ ವೇದಗಳ ಸಾರ ಅಂತ ಕರೀತಾರೆ. ಆ ಉಪನಿಷತ್ತಿನಲ್ಲಿ ಒಂದು ತೈತರಿ ಉಪನಿಷತ್ ಕೂಡ ಒಂದು, ಅದರಲ್ಲಿ ಬ್ರಹ್ಮಪುಚ್ಛ ಅಂತ ಕರೀತಾರೆ. ಅಂದ್ರೆ ಯಾವೆಲ್ಲ ಜೀವಿಗಳು
ಅವರನ್ನ ಅವರು ಯಾವ ರೀತಿ ಅರ್ಥೈಸ್ಕೋತಾರೆ, ಅಂದ್ರೆ ಯಾವ ರೀತಿ ಅವರನ್ನ ಅವರು ಸಾಕ್ಷಾತ್ಕರಿಸ್ಕೊಂಡಿದ್ದಾರೆ ಅಂತ. ಇಲ್ಲಿ ನಾವು ಮುಂದೆ ಕೂಡ ಈ ಜ್ಞಾನ ಯೋಗದಲ್ಲಿ 6 ಅಧ್ಯಾಯಗಳಲ್ಲಿ ಈ ವಿಷಯವನ್ನ ಕೂಲಂಕುಷವಾಗಿ ತಿಳ್ಕೊತೀವಿ. 3 ರೀತಿಯ ಜನ ಇರ್ತಾರೆ. ಅಂದ್ರೆ ಈ ಭೌತಿಕ ಪ್ರಕೃತಿಯಲ್ಲಿ ನಾವು ಬಂದ ಕೂಡಲೇ ನಮ್ಮ ದೇಹ ಈ ಜಡವಸ್ತುವಿನಿಂದ ಆದಂತದ್ದು, ಪಂಚಭೂತಗಳಿಂದ ಆದಂತದ್ದು. ಪಂಚಭೂತಗಳಿಂದ ಆದಂತಹ ಈ ದೇಹಕ್ಕೆ 3 ಗುಣಗಳು ಕೂಡ ಇರುತ್ತೆ. ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣ ಅಂತ ಕರಿತೀವಿ. ಈ 3 ಗುಣಗಳು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಆದ್ರೆ ಈ ಗುಣಗಳನ್ನ ಸಂಸ್ಕೃತದಲ್ಲಿ ಬಂಧನ ಅಂತ ಕರೀತಾರೆ. ಅವು ನಮ್ಮನ್ನ ಬಂಧಿಸುತ್ತೆ ಅಂತ. ನಾವು ನೋಡಿರ್ತೀರಿ ಈಗಾಗ್ಲೇ ಒಂದು ಚಿತ್ರದಲ್ಲಿ ಯಾವ್ದಾದ್ರು. ಆದ್ರೆ ಮಹಾಮಾಯೆ ಯಾವ ರೀತಿ ಈ ಜೀವಾತ್ಮನನ್ನ ಕುಡಿಸ್ತಾಳೆ ಅಂತ. ಅದು ಅವಳು ಹಗ್ಗದ ಮೂಲಕ, ಈ ತೊಗಲುಗೊಂಬೆ ಅಂತ ಅಂದ್ರೆ ಪಪೆಟ್ ಶೋ ಅಂತ ಕರೀತಾರಲ್ಲ, ಆ ರೀತಿ ಅವಳು ನಮ್ಮನ್ನ ಆಡಿಸ್ತಿರ್ತಾಳೆ. ಆದ್ರೆ ನಮ್ಗೆ ಆ ಹಗ್ಗದಿಂದ ನಮ್ಮನ್ನ ಬಂಧಿಸಿದಾಳೆ. ಆ ಹಗ್ಗ ನಮ್ಮ ಈ ಕಣ್ಣಿಗೆ ಕಾಣಿಸ್ತಿಲ್ಲ. ಆದ್ರೆ ಆ ಹಗ್ಗದಿಂದ ನಿಜವಾಗ್ಲೂ ನಾವು ಬಂಧನದಲ್ಲಿ ಇದ್ದೀವಿ. ಆ ಬಂಧನದಲ್ಲಿ ಇದ್ದ ಕಾರಣ ನಾವು ಸತ್ವಗುಣದಲ್ಲಿರುವಾಗ ಅದಕ್ಕೆ ತಕ್ಕ ಹಾಗೆ, ರಜೋಗುಣದಲ್ಲಿದ್ದಾಗ ಅದಕ್ಕೆ ತಕ್ಕ ಹಾಗೆ, ಮತ್ತೆ ತಮೋಗುಣದಲ್ಲಿದ್ದಾಗ ಅದಕ್ಕೆ ತಕ್ಕ ಹಾಗೆ ನಾವು ವರ್ತನೆಗಳನ್ನ ಮಾಡ್ತಾ ಇರ್ತೀವಿ. ಇಲ್ಲಿ ತೈತ್ತರಿ ಉಪನಿಷತ್ತಿನಲ್ಲಿ ಬ್ರಹ್ಮಪುಚ್ಛದಲ್ಲಿ ಆ ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ. ಮೊದಲನೇದಾಗಿ ಅನ್ನಮಯ ಕೋಶದ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಅನ್ನಮಯ ಕೋಶದಲ್ಲಿ ಬರುವಂತದ್ದು ತಮೋಗುಣದಲ್ಲಿರುವಂತಹ ಪ್ರಾಣಿಗಳು. ಅವುಗಳಿಗೆ ಏನು ಜ್ಞಾನ ಇರೋದಿಲ್ಲ. ಅವು ತಮ್ಮನ್ನ ತಾವು ದೇಹ ಅಂತ ತಿಳ್ಕೊತವೆ. ಆ ದೇಹವನ್ನ ಪೋಷಣೆ ಮಾಡಿದ್ರೆ ನಾನ್ ಬದುಕಿರ್ತೀನಿ ಅಂತ ತಿಳ್ಕೊಂಡಿರ್ತವೆ. ನನ್ನನ್ನ ತಾನು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾನು ಊಟ ಮಾಡ್ಬೇಕು ಅಂತ ತಿಳ್ಕೊಂಡು ಅವು ಒಂದ್ ಕಡೆ ಎಲ್ಲ ಮೂಸಿ ನೋಡ್ತವೆ. ಅಂದ್ರೆ ಇದು ನಾನ್ ತಿನ್ನುವಂತ ಆಹಾರನ ಅಂತ ಅವು ಆ ಹುಡುಕ್ತಾ ಹೋಗ್ತವೆ. ಅದರ ಆಹಾರವನ್ನ ಹುಡುಕ್ತಾ ಹೋಗ್ತವೆ. ಆದ್ರೆ ನಾವು ನೋಡ್ತೀವಿ ಬೆಕ್ಕುಗಳು ಮತ್ತೆ ನಾಯಿಗಳು ಇವೆಲ್ಲವೂ ಕೂಡ ಅವು ಅನ್ನಮಯ ಕೋಶದಲ್ಲಿವೆ. ಅವು ಅವರ ಆಹಾರವನ್ನ ಎಲ್ಲಾ ಕಡೆ ಅವು ಹುಡುಕ್ತವೆ ಮತ್ತೆ ಅದನ್ನ ಪಡ್ಕೋತವೆ. ಅಷ್ಟಿದ್ರೆ ಸಾಕು ಅವ್ರ ಜೀವನದಲ್ಲಿ ಅವರು ಬದುಕ್ಲಿಕ್ಕೆ ಅಂತ ಅವು ತಿಳ್ಕೊಂಡಿರ್ತವೆ. ನಂತರ ಬರುವಂತದ್ದು ನಾವು ಮನುಷ್ಯರು, ನಾವೆಲ್ಲರೂ ಕೂಡ ರಜೋಗುಣದಲ್ಲಿ ಇದ್ದೀವಿ. ಅಂದ್ರೆ ಆಹಾರ ನಿದ್ರಾ ಭಯ ಮೈಥುನಂಶ ಅಂತ ಹೇಳ್ತಾರೆ. ಅಂದ್ರೆ ಈ ಪ್ರಾಣಿಗಳಲ್ಲೂ ನಮ್ಮಲ್ಲೂ ಕೂಡ ಸಮಾನವಾಗಿರುವಂತಹ ವಿಷಯ ಅಂದ್ರೆ ಆಹಾರ. ನಮ್ಗೆ ಊಟ ಬೇಕು, ನಿದ್ರೆ ಬೇಕು. ಅಂದ್ರೆ ಮೂಲಭೂತವಾಗಿ ನಾವು ಮಾಡುವಂತದ್ದು. ಮತ್ತೆ ಮೈಥುನ ಅಂತಂದ್ರೆ ಮಕ್ಕಳನ್ನ ಹುಟ್ಟಿಸುವಂತದ್ದು. ಮತ್ತೆ ಭಯ ಪಡುವಂತದ್ದು. ಎಲ್ಲಾ ಸೇರಿಸಿಟ್ಟು ಅದನ್ನ ಯಾರು ತಗೊಂಡೋಗ್ಬಾರ್ದು ಅಂತ ನಾವು ಭಯ ಪಡ್ತೀವಿ. ಪ್ರಾಣಿಗಳು ಅವುಗಳಿಗೆ ಜೀವ ಭಯ ಇರುತ್ತೆ. ಅಂದ್ರೆ ಯಾವ್ದೇ ಪ್ರಾಣಿ ನಾವು ನೋಡ್ತೀವಿ, ಯಾವ್ದಾದ್ರು ಒಂದು ಗುಬ್ಬಚ್ಚಿ ಒಂದು ಪಾರಿವಾಳ ಇದ್ರು ಕೂಡ ಅದಲ್ಲಿ ಕುಕ್ಕಿ ಊಟ ತಿಂತಾ ಇದ್ರು ಕೂಡ ಅದ್ರ ಕಣ್ಣು ಸುತ್ತ ಅದು ಚಂಚಲವಾಗಿ ಹುಡುಕ್ತಾ ಇರುತ್ತೆ. ಅಯ್ಯೋ ಯಾರು ಬಂದ್ ನನ್ನ ಹಿಡಿತಾರೋ ಅಂತ ಹೆದರ್ಕೊಂಡಿರುತ್ತೆ. ಹಾಗೆ ಭಯ ಅನ್ನೋದು ಕೂಡ ಈ ಪ್ರಾಣಿಗಳಲ್ಲಿ ಮನುಷ್ಯರಲ್ಲಿ ಸಮಾನವಾಗಿರುವಂತದ್ದು. ಆದ್ರೆ ನಮಗೂ ಅವಕ್ಕೂ ಇರುವಂತ ಒಂದು ವ್ಯತ್ಯಾಸ ಏನಂದ್ರೆ ನಾವು ಧರ್ಮವನ್ನ ತಿಳ್ಕೊಂಡಿದೀವಿ. ಅಂದ್ರೆ ಅವುಗಳು ಪ್ರಾಣಿ ಯಾವ ಜೊತೆ ಬೇಕಾದ್ರೂ ಅದು ಮೈಥುನವನ್ನ ಮಾಡ್ತವೆ. ಆದ್ರೆ ನಮ್ಮಲ್ಲಿ ಮನುಷ್ಯರಲ್ಲಿ ಅದಿಲ್ಲ. ನಮ್ಮಲ್ಲಿ ಧರ್ಮ ಅನ್ನೋದಿದೆ. ನಮಗೆ ಧರ್ಮ ರೂಪದಲ್ಲಿ ನಾವು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಕರೀತಾರೆ. ಅಂದ್ರೆ 4 ಪುರುಷಾರ್ಥಗಳನ್ನ ತಿಳಿಸ್ತಾರೆ. ಅಂದ್ರೆ ನಾವು ಧರ್ಮದಲ್ಲಿ ನಡ್ಕೋಬೇಕು, ಮತ್ತೆ ಧರ್ಮದಿಂದ ನಾವು ಜೀವನವನ್ನ ನಿರ್ವಹಣೆ ಮಾಡ್ಬೇಕು. ಆ ರೀತಿ ಧರ್ಮದಲ್ಲಿ ನಾವು ಅರ್ಥ ಅಂದ್ರೆ ದುಡ್ಡನ್ನ ಸಂಗ್ರಹಿಸ್ಬೇಕು. ಆ ಸಂಗ್ರಹಿಸಿದ ದುಡ್ಡಿನಿಂದ ನಾವೇನ್ ಮಾಡ್ತೀವಿ, ನಮ್ಮ ಕಾಮ ಅಂತಂದ್ರೆ ಆಸೆಗಳನ್ನ ತೀರಿಸ್ಕೋತೀವಿ. ನಂತರ ಆ ಆಸೆಗಳು ಸಾಕಪ್ಪ ಅಂತ ಅನಿಸಿದಾಗ ಭಗವಂತನ ಕಡೆಗೆ ತಿರುಗ್ತೀವಿ. ಮೋಕ್ಷದ ಕಡೆಗೆ ಯೋಚನೆ ಮಾಡಕ್ಕೆ ಶುರು ಮಾಡ್ತೀವಿ. ಇದು ಆ ಪ್ರಾಣಿಗಳಿಗೂ ನಮಗೂ ಇರುವಂತಹ ಒಂದು ವ್ಯತ್ಯಾಸ. ನಾವೆಲ್ಲರೂ ಕೂಡ ರಜೋಗುಣದಲ್ಲಿ ಇರ್ತೀವಿ. ರಜೋಗುಣದಲ್ಲಿ ಇರುವ ಕಾರಣ ಪ್ರತಿ ಕ್ಷಣ ನಾವು ಏನನ್ನಾದ್ರೂ ಪಡ್ಕೊಳ್ಳೋ ಹಂಬಲ ನಮ್ಮಲ್ಲಿ ಇರುತ್ತೆ. ನಾವ್ ಅದನ್ನ ಪಡ್ಕೊಳ್ಳೋದಕ್ಕೋಸ್ಕರ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀವಿ. ಇದು ಪ್ರಾಣಮಯ ಕೋಶ ಅಂತ ಕರೀತಾರೆ. ನಂತರ ಬರುವಂತದ್ದು ಜ್ಞಾನಮಯ ಕೋಶ ಅಥವಾ ಮನೋಮಯ ಕೋಶ ಅಂತಂದ್ರೆ ಇವರು ಸತ್ವಗುಣದಲ್ಲಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಇವರು ಜ್ಞಾನವನ್ನು ಪಡ್ಕೊಳ್ಳೋ ಪ್ರಯತ್ನ ಪಡ್ತಾರೆ. ವೇದಾಧ್ಯಯನ ಮಾಡುವಂತದ್ದು ಅಥವಾ ಯಾವ್ದಾದ್ರು ಒಂದು ಸಂಗೀತ ಕಲೆಯಲ್ಲಿ, ನೃತ್ಯ ಅಥವಾ ಏನಾದ್ರೂ ಒಂದು ಸಾಹಿತ್ಯ, ಇದರಲ್ಲಿ ಅವ್ರಿಗೆ ತುಂಬಾ ಒಂದು ಮನಸ್ಸಿಗೆ ಆನಂದ ಕೊಡುವಂತಹ ವಿಷಯಗಳಲ್ಲಿ ಅವರು ತೊಡಗ್ತಾರೆ. ಆ ರೀತಿ ತೊಡಗಿದವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಊಟ ಅನ್ನೋದೇ ಹೆಚ್ಚು, ಅಥವಾ ಒಂದು ಹಣ ಸಂಗ್ರಹ ಮಾಡಿ ಎಲ್ಲರ ಹತ್ರ ಸಮಾಜದಲ್ಲಿ ನಾವು ಚೆನ್ನಾಗಿ ಬದುಕ್ತಿದೀವಿ ಅಂತ ತೋರಿಸ್ಕೊಳ್ಳೋದು ಅಷ್ಟೇ ಜೀವನ ಅಂತ ಅನ್ಕೋದಿರಾ ಅಲ್ಲಿಂದ ಮುಂದಕ್ಕೆ ಹೋಗಿ ಅವರು ಮನಸ್ಸಿಗೆ ಹಿತವನ್ನ ಕೊಡುವಂತಹ ವಿಷಯಗಳಲ್ಲಿ ತೊಡಗ್ತಾರೆ. ಅಂತವರು ಕವಿಗಳಿರ್ತಾರೆ, ಸಾಹಿತಿಗಳಿರ್ತಾರೆ, ಮತ್ತೆ ವೇದಾಧ್ಯಯನ ಮಾಡುವಂತವ್ರು ಕೂಡ ಇರ್ತಾರೆ. ಇವರೆಲ್ಲರೂ ಕೂಡ ಸತ್ವಗುಣದಲ್ಲಿ ಇರ್ತಾರೆ. ನಂತರ ಬರುವಂತವ್ರು
ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ ಅಂತಂದ್ರೆ ಇವರು ಕೂಡ ಸತ್ವಗುಣದಲ್ಲೇ ಇರ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಅವ್ರು ಏನು ಜ್ಞಾನವನ್ನ ಪಡ್ಕೊಂಡ್ರು, ಈ ವಿಜ್ಞಾನ ಅಂತ ಅಂದ್ರೇನೆ, ಸೈನ್ಸ್ ಅಂದ್ರೇನೆ ಅಲ್ಲಿ ಪ್ರಾಕ್ಟಿಕಲ್ಸ್ ಇರುತ್ತೆ. ಪ್ರಾಕ್ಟಿಕಲ್ಸ್ ಅಂತಂದ್ರೆ ಅವರು ಏನು ಥಿಯರಿ ತಿಳ್ಕೊಂಡಿದ್ದಾರೆ ಅದನ್ನ ಅವರು ಪ್ರಯೋಗ ಮಾಡ್ತಾರೆ. ಹಾಗೆ ಇಲ್ಲಿ ಜ್ಞಾನವನ್ನು ಯಾರು ಪಡ್ಕೊಂಡಿದ್ದಾರೆ ಅದನ್ನ ಪ್ರಾಯೋಗಿಕವಾಗಿ ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನ ಅವರು ಅರ್ಥೈಸ್ಕೋತಾರೆ. ಅದಕ್ಕೆ ಅವರನ್ನ ವಿಜ್ಞಾನಮಯ ಕೋಶದಲ್ಲಿ ಇದ್ದಾರೆ ಅಂತ ಕರೀತಾರೆ. ಯಾರು ಶುದ್ಧ ಭಕ್ತರಿರ್ತಾರೆ ಅವ್ರೇನ್ ಮಾಡ್ತಾರೆ, ಅವರು ಆನಂದಮಯ ಕೋಶದಲ್ಲಿ ಇರ್ತಾರೆ. ಆನಂದಮಯ ಕೋಶದಲ್ಲಿ ಹೇಗೆ ಇರ್ತಾರೆ ಅಂತಂದ್ರೆ ಅವರು ಶುದ್ಧ ಸತ್ವದಲ್ಲಿ ಇರ್ತಾರೆ. ಅಂದ್ರೆ ಗುಣಾತೀತರು ಆಗೋದು ಅಂತಂದ್ರೆ ಈ 3 ಗುಣಗಳು ಕೂಡ ಒಬ್ಬ ವ್ಯಕ್ತಿಯನ್ನ ಅಂದ್ರೆ ಜೀವಾತ್ಮನನ್ನ ಬಂಧನದಲ್ಲಿ ಇರಿಸುವಂತದ್ದು. ಆದ್ರೆ ಶುದ್ಧ ಸತ್ವ ಅನ್ನುವಂಥದ್ದು ಅದು ಈ 3 ಗುಣಗಳನ್ನ ದಾಟಿ ಇರುವಂತದ್ದು. ಅದನ್ನ ಗುಣಾತೀತರು ಅಂತ ಕರೀತಾರೆ. ಅಂದ್ರೆ ಈ 3 ಗುಣದಲ್ಲಿ ಇಲ್ಲದೆ ಇರುವಂತವ್ರು. ಅವ್ರು ಯಾವಾಗ್ಲೂ ಕೂಡ ಭಗವಂತನ ಜೊತೆ ಅವರ ಸಂಬಂಧವನ್ನು ತಿಳ್ಕೊಂಡಿದ್ದಾರೆ. ಆ ಸಂಬಂಧವನ್ನ ಪುನರ್ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಅವರ ನಿಜವಾದ ಏನು ಅವರ ಒಂದು ನಿಜ ಸ್ವರೂಪ ಇದೆ ಅದರ ಅರಿವು ಅವ್ರಿಗಾಗಿದೆ. ಮತ್ತೆ ಅವರು ಆ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ, ಭಕ್ತಿಯಲ್ಲಿ ತೊಡಗಿದ್ದಾರೆ, ಭಗವಂತನ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವರಿಗೆ ಈ ಭೌತಿಕ ಪ್ರಕೃತಿಯ ಭೋಗಿಸುವ ವಿಚಾರ ಅವರ ಮನಸ್ಸಿನಲ್ಲಿ ಇನ್ನಿಲ್ಲ. ಮತ್ತೆ ಈ ಭೌತಿಕ ಪ್ರಕೃತಿಯಿಂದ ಈ ಜನ್ಮ ಮೃತ್ಯು ಜರಾವ್ಯಾಧಿ ಎನ್ನುವಂತಹ ಚಕ್ರದಿಂದ ಈ ಭವರೋಗದಿಂದ ಅವರು ತಮ್ಮನ್ನ ತಾವು ಬೇರ್ಪಡಿಸಿಕೊಳ್ಳುವ ಶಕ್ತಿಯನ್ನ ಹೊಂದಿದ್ದಾರೆ. ಮತ್ತೆ ಅವರು ಈ ಪ್ರಕೃತಿಯ ಮೇಲೆ ಅವರಿಗೆ ಯಾವುದೇ ಒಂದು ಮೋಹ ಅನ್ನೋದು ಇನ್ನು ಉಳಿದಿಲ್ಲ. ಆದ ಕಾರಣ ಅವರು ಯಾವಾಗ್ಲೂ ಕೂಡ ಆನಂದದಲ್ಲಿ ಇರ್ತಾರೆ. ಅದನ್ನ ಆನಂದಮಯ ಕೋಶ ಅಂತ ಕರೀತಾರೆ. ಇದು ತೈತ್ತರಿ ಉಪನಿಷತ್ತಿನಲ್ಲಿ ಹೇಳಿರುವಂತಹ ಬ್ರಹ್ಮಪುಚ್ಛ ಅಂತ ಇದನ್ನ ಕರೀತಾರೆ. ಮಹಾಭೂತಾನ್ಯ ಅಹಂಕಾರೋ ಬುದ್ಧಿರವತ್ಯ ಮೇವಚ ಇಂದ್ರಿಯಾಣಿ ದಶೈಕಂ ಚ ಪಂಚೇಂದ್ರಿಯ ಗೋಚರಃ. ಇಚ್ಛಾ ದ್ವೇಷ ಸುಖ ದುಃಖ ಸಂಗಾತ ಚೇತನಾ ಧೃತಿಃ ಏತಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ. ಶ್ಲೋಕ 13ನೇ ಅಧ್ಯಾಯದ 6ನೇ ಮತ್ತು 7ನೇ ಶ್ಲೋಕ. ಪಂಚಮಹಾಭೂತಗಳು ಅಹಂಕಾರ, ಬುದ್ಧಿ, ಅವ್ಯಕ್ತವಾದದ್ದು 10 ಇಂದ್ರಿಯಗಳು ಮತ್ತು ಮನಸ್ಸು 5 ಇಂದ್ರಿಯ ವಿಷಯಗಳು, ಬಯಕೆ, ದ್ವೇಷ, ಸುಖ, ದುಃಖ, ಮುಕ್ತ, ಚೇತನ, ಧೃತಿ. ಸಂಕ್ಷೇಪವಾಗಿ ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ. ಅಂದ್ರೆ ಇಲ್ಲಿ ಕ್ಷೇತ್ರ ಅಂದ್ರೆ ಏನು ಅಂತ ಹೇಳ್ತಾ ಇದ್ರೆ, ಕ್ಷೇತ್ರ ಅಂತಂದ್ರೆ ದೇಹ. ಈ ದೇಹ ಏನದ್ರಿಂದ ಆಗಿದೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಭೌತಿಕ ಅಂದ್ರೆ ನೀವು ಈಗಾಗ್ಲೇ 7ನೇ ಅಧ್ಯಾಯದಲ್ಲಿ ತಿಳ್ಕೊಂಡಿರ್ತೀರಿ, ಸಾಂಖ್ಯ ಯೋಗ ಅಂತ ಕರೀತಾರೆ. ಅಂದ್ರೆ ಈ ದೇಹ ಅದು ಏನದ್ರಿಂದ ಮಾಡಲ್ಪಟ್ಟಿದೆ, ಅಲ್ಲಿ ಯಾವ್ದೆಲ್ಲ 24 ಅಂಶಗಳಿಂದ ಈ ದೇಹ ಅನ್ನೋದು ಆಗಿದೆ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಈ ದೇಹ ಮೂಲತಃ ಒಂದು ಪಂಚಭೂತಗಳಿಂದ ಆದಂತದ್ದು. ಇಲ್ಲಿ ಪಂಚ ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮತ್ತೆ ಪಂಚ ವಿಷಯ ವಸ್ತುಗಳು, 5 ಅವಿಷಯ ವಸ್ತುಗಳು ಇದೆ. ಮತ್ತೆ ಅದ್ರ ಜೊತೆಲಿ ಇದೆಲ್ಲವೂ ಕೂಡ ಏನಂತ ಹೇಳ್ತೀವಿ, ಒಂದು ಸ್ಥೂಲ ಶರೀರ, ನಾವು ಕಣ್ಣಿಗೆ ಕಾಣುವಂತಹ ದೇಹ. ಮತ್ತೆ ಸೂಕ್ಷ್ಮ ಶರೀರ ಕೂಡ ಇದೆ. ಈ ದೇಹಕ್ಕೆ ಒಂದು ಸೂಕ್ಷ್ಮ ಶರೀರ ಇದೆ. ಅಂದ್ರೆ ನಮ್ಗೆ ಮನಸ್ಸಿದೆ, ಬುದ್ಧಿ ಇದೆ, ಅಹಂಕಾರ ಇದೆ. ಈ ಮನಸ್ಸು, ಬುದ್ಧಿ, ಅಹಂಕಾರ ನಮಗಿದೆ ಅನ್ನೋದು ನಮ್ಗೆ ಗೊತ್ತಿದೆ. ಆದ್ರೆ ಅದನ್ನ ನಾವು ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅದನ್ನ ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಆದ ಕಾರಣ ಈ ಕ್ಷೇತ್ರ ದೇಹ ಅನ್ನುವಂಥದ್ದು ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಇವೆರಡರಿಂದ ಆಗಿರುವಂತದ್ದು. ಅದರಲ್ಲಿ ಏನೆಲ್ಲ ವಿಷಯಗಳು ಅಂದ್ರೆ ಏನೆಲ್ಲ ಇದೆ ಅಂತಂದ್ರೆ ಪಂಚಮಹಾಭೂತಗಳು ಇದೆ. ಅಲ್ಲಿ ಪಂಚಮಹಾಭೂತಗಳ ಜೊತೆಗೆ ಇಂದ್ರಿಯಗಳು ಇದೆ, ಪಂಚೇಂದ್ರಿಯಗಳು ಇದೆ, ಜ್ಞಾನೇಂದ್ರಿಯಗಳು ಇದೆ, ಕರ್ಮೇಂದ್ರಿಯಗಳು ಇದೆ, ಮತ್ತೆ ಇಂದ್ರಿಯ ವಸ್ತುಗಳು ಇದೆ. ಇವೆಲ್ಲದರಿಂದ ಈ ದೇಹ ಅನ್ನೋದು ಆಗಿದೆ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಈಗ ನಿಜವಾದ ಜ್ಞಾನ ಅಂದ್ರೆ ಏನು ಅಂತ ಇಲ್ಲಿ ಪರಮಾತ್ಮ ಈ ಶ್ಲೋಕದ ಮೂಲಕ ನಮ್ಗೆ ತಿಳಿಸ್ತಾ ಇದ್ದಾರೆ. ನಿಜವಾದ ಜ್ಞಾನ ಅಂತಂದ್ರೆ ಏನು, ಜ್ಞಾನ ಅಂದ್ರೆ ಏನು ಅಂದ್ರೆ ಕೃಷ್ಣ ಅಮಾನಿತ್ವಂ ಅದಮ್ಮಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮ ವಿನಿಗ್ರಹಂ ಇಂದ್ರಿಯಾರ್ಥೇಷು ವೈರಾಗ್ಯಂ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ.
ಅಸಕ್ತಿರ ಅಸಕ್ತಿರನ ವಿಶ್ವಂ ಅಸಕ್ತಿರನ ವಿಶ್ವಂಗ ಪುತ್ರಧರಾಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚನನ್ಯಾ ಯೋಗೇನ ಭಕ್ತಿರ್ ಅವ್ಯಭಿಚಾರಿಣಿ ವಿವಿಕ್ತಾದೇಶ ಸೇವಿತ್ವಂ ರತಿರ್ಜನ ಸಂಸಿದಿ ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ ಏತತ್ ಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋ ಅನ್ಯತಾ. ಪರಮಾತ್ಮ ಹೇಳ್ತಾ ಇದ್ದಾನೆ, ಇಲ್ಲಿ ಅನೇಕ ವಿಷಯಗಳನ್ನು ಕೊಟ್ಟಿದ್ದಾನೆ. ಇದೆಲ್ಲವೂ ಕೂಡ ಜ್ಞಾನ ಅಂತ ಹೇಳ್ತಿದ್ದಾನೆ. ಇದಲ್ಲದೆ ಬೇರೆ ಏನಾದ್ರೂ ಇದ್ರೆ ಅದು ಅಜ್ಞಾನ ಅಂತ ತಿಳಿಸ್ತಾ ಇದ್ದಾನೆ. ಯಾವ್ದೆಲ್ಲ ಜ್ಞಾನ ಅಂತ ಹೇಳ್ತಿದ್ದಾನೆ ಅಂತ ನೋಡೋಣ. ನಮ್ರತೆ, ಜಂಬವಿಲ್ಲದಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮ ಸಂಯಮ, ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರ ಇಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು, ಇಷ್ಟ ಅನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವ ಜ್ಞಾನಾರ್ಥ ಅನ್ವೇಷಣೆ, ಇವೆಲ್ಲವೂ ಕೂಡ ಜ್ಞಾನ. ಇದಲ್ಲದೆ ಬೇರೆ ಏನಾದ್ರೂ ಇದ್ರೆ ಅದನ್ನ ಅಜ್ಞಾನ ಅಂತೇಳಿ ಕರಿತಾ ಇದ್ದಾರೆ. ನಮ್ರತೆ, ಮೊದಲಿಗೆ ನಮ್ರತೆ ಬಗ್ಗೆ ಹೇಳ್ತಾ ಇದ್ದಾನೆ. ನಾವು ಗುರುವಿನ ಬಳಿ ಹೋದಾಗ ನಮ್ರರಾಗ್ಬೇಕು. ನಮ್ರತೆಯಿಂದ ಅವರ ಸೇವೆನ ಮಾಡಿ ಮತ್ತೆ ಅವರಿಗೆ ಶರಣಾಗತಿಯನ್ನು ಹೊಂದಿ ನಂತರ ಅವರಿಂದ ನಾವು ಜ್ಞಾನವನ್ನ ಪಡ್ಕೋಬೇಕು. ಗುರುಗಳು ಈಗಾಗ್ಲೇ ಅವರಿಗೆ ಪರಮ ಸತ್ಯದ ದರ್ಶನ ಆಗಿದೆ, ಅವ್ರು ನಮಗೆ ಅದನ್ನ ತಿಳಿಸ್ಕೊಡ್ತಾರೆ. ಆದ ಕಾರಣ ಅವ್ರ ಹತ್ರ ನಾವು ಹೋಗುವಾಗ ನಮ್ರರಾಗಿ ಹೋಗ್ಬೇಕು. ಅದಕ್ಕೆ ಒಂದು ಶ್ಲೋಕ ಹೇಳ್ತಾರೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಅಂದ್ರೆ ನಾವು ನಮ್ರತೆಯಿಂದ ಗುರುಗಳ ಸೇವೆನ ಮಾಡಿ ನಂತರ ಅವರಿಂದ ಪ್ರಶ್ನೆಗಳನ್ನ ಮಾಡಿ ಆ ಜ್ಞಾನವನ್ನ ಕೇಳಿ ತಿಳ್ಕೋಬೇಕು ಅಂತ. ಮತ್ತೆ ಜಂಬವಿಲ್ಲದಿರುವುದು, ಇದಕ್ಕೆ ಏನು ಒಂದು ಉದಾಹರಣೆ ಕೊಡ್ತಾರೆ ಅಂತಂದ್ರೆ, ಒಂದು ಪಾತ್ರೆಯಲ್ಲಿ ಆಗ್ಲೇ ತುಂಬಿದೆ ಆ ನೀರು ಅಂತಂದ್ರೆ ಅದ್ರಲ್ಲಿ ಇನ್ನಷ್ಟು ನೀರು ನಾವು ಸೇರ್ಸಕ್ಕೆ ಸಾಧ್ಯ ಇಲ್ಲ. ಹಾಗೆ ಯಾರಿಗೆ ಜಂಬದಲ್ಲಿ ಅಹಂಕಾರದಲ್ಲಿ ಇರ್ತಾರೆ ಅವ್ರಿಗೆ ಅನ್ಕೋತಾರೆ ಅವ್ರಿಗವ್ರೆ ನನಗೆಲ್ಲ ತಿಳಿದಿದೆ ಅಂತ, ಆದ್ರೆ ನಿಜವಾಗ್ಲೂ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ. ಆದ್ರೆ ಯಾರು ನಮ್ರತೆಯಲ್ಲಿದ್ದಾರೆ, ಯಾರಿಗೆ ಜಂಬ ಅನ್ನೋದಿರೋದಿಲ್ಲ, ಅವ್ರು ಅನ್ಕೋತಾರೆ ನಾನ್ ತಿಳ್ಕೊಂಡಿರೋದು ಏನೇನೂ ಅಲ್ಲ, ಇದಕ್ಕಿಂತ ತಿಳ್ಕೊಳ್ಬೇಕಾಗಿರೋದು ತುಂಬಾ ವಿಷಯ ಇದೆ ಅಂತಂದಾಗ ಅವರ ಪಾತ್ರೆಯಲ್ಲಿ ಅಂದ್ರೆ ಅವರ ಬುದ್ಧಿಯಲ್ಲಿ ಇನ್ನ ಜಾಗ ಇದೆ, ಕೇಳಲಿಕ್ಕೆ ಅವ್ರಿಗೆ ಇನ್ನ ಮನಸ್ಸಿದೆ, ಇನ್ನ ತಿಳ್ಕೊಳ್ಳಿಕ್ಕೆ ಅವರಲ್ಲಿ ಆಸಕ್ತಿ ಇದೆ ಅಂತ. ಆ ರೀತಿ ಜ್ಞಾನಿಗಳು ಅವರಲ್ಲಿ ಜಂಬ ಅನ್ನೋದಿರೋದಿಲ್ಲ. ಅಹಿಂಸೆ, ಅಹಿಂಸೆ ಅಂತಂದ್ರೆ ಬೇರೆ ಒಂದು ಜೀವಕ್ಕೆ ಹಿಂಸೆನ ಕೊಡದೇ ಇರುವಂತದ್ದು. ಇಲ್ಲಿ ಪ್ರಭುಪಾದ್ರು ಏನಂತ ಹೇಳ್ತಾರೆ ಅಂದ್ರೆ, ಈ ಹಿಂಸೆ ಅನ್ನೋದು ಪ್ರಾಣಿ ಹಿಂಸೆ ಮಾತ್ರ ಅಲ್ಲ, ನಮಗೆ ನಾವು ಕೂಡ ಮಾಡ್ಕೊಳ್ಳುವಂತದ್ದು ಹಿಂಸೆ ಅಂತಾರೆ. ಅಂದ್ರೆ 84 ಲಕ್ಷ ಯೋನಿ ಜನ್ಮಗಳನ್ನ ಪಡೆದು ನಾವು ಮನುಷ್ಯ ಜನ್ಮವನ್ನ, ಅಂದ್ರೆ ಅಷ್ಟೆಲ್ಲ ಜನ್ಮಗಳನ್ನ ಕಳೆದು ನಾವು ಮನುಷ್ಯ ಜನ್ಮವನ್ನ ಪಡೆದಿದ್ದೀವಿ. ಮನುಷ್ಯ ಜನ್ಮ ಅನ್ನುವಂಥದ್ದು ದಾಸರು ಕೂಡ ಹೇಳ್ತಾರೆ, ಮನುಷ್ಯ ಜನ್ಮ ಪಡೆದ ಮೇಲೆ ಅದನ್ನ ಹಾನಿ ಮಾಡ್ಕೊಳ್ಬೇಡಿ ಹುಚ್ಚಪ್ಪಗಳಿರ ಅಂತ. ಹಾಗೆ ಆ ಮನುಷ್ಯ ಜನ್ಮ ಅನ್ನುವಂಥದ್ದು ಅಷ್ಟು ಅಮೂಲ್ಯವಾದದ್ದು. ಅಂತಹ ಅಮೂಲ್ಯವಾದ ಒಂದು ಜನ್ಮ ಪಡೆದ ನಂತರ ಅದನ್ನ ನಾವು ಪ್ರಾಣಿ ಪಕ್ಷಿಗಳ ಹಾಗೆ, ಅಂದ್ರೆ ಆಹಾರ ನಿದ್ರಾ ಭಯಮೈಥುನಂಶ ಪಶುಕಿ ಸಮಾನ ಅಂತಾರೆ. ಅಂದ್ರೆ ನಾವು ಅಂತದೇ ಒಂದು ಜೀವನ ಮಾಡ್ಬಿಟ್ವಿ ಅಂತಂದ್ರೆ ನಾವು ಪ್ರಾಣಿಗಳಿಗೆ ಸಮಾನ. ನಮಗೆ ಭಗವಂತ ಜ್ಞಾನವನ್ನು ಕೊಟ್ಟಿದ್ದಾನೆ, ಬುದ್ಧಿಯನ್ನ ಕೊಟ್ಟಿದ್ದಾನೆ, ಅದನ್ನ ತಿಳ್ಕೊಳ್ಳುವಂತಹ ಒಂದು ಶಕ್ತಿನ ಕೊಟ್ಟಿದ್ದಾನೆ, ನಮಗೆ ಬೇಕಾದಂತಹ ಗುರುಗಳನ್ನ ಕೊಟ್ಟಿದ್ದಾನೆ, ಭಗವದ್ಗೀತೆಯನ್ನ ಕೊಟ್ಟಿದ್ದಾನೆ. ಇದೆಲ್ಲ ಕೊಟ್ಟಿದ ಮೇಲೂ ಕೂಡ ನಾವು ಅದನ್ನ ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ಆತ್ಮಘಾತಕ ಅಂತಾರೆ. ಅಂದ್ರೆ ನನ್ನ ಆತ್ಮಕ್ಕೆ ನಾನು ಘಾತಿಯನ್ನ ಅಂದ್ರೆ ನನ್ನ ಆತ್ಮಕ್ಕೆ ನಾನು ಸಾವನ್ನ ಕೊಡ್ತೀನಿ. ಆತ್ಮ ಸಾಯೋದಿಲ್ಲ, ಅಂದ್ರೆ ಆತ್ಮವನ್ನ ನಾನು ಹೀನೈಸ್ತಾ ಇದ್ದೀನಿ ಅಂತ. ಅದನ್ನ ನಿಜವಾದ ಹಿಂಸೆ ಅಂತ ಕರೀತಾರೆ. ಅಂದ್ರೆ ನನಗೆ ನಾನೇ ಮಾಡ್ಕೊಳ್ಳುವಂತ ಹಿಂಸೆ. ಯಾರು ಜ್ಞಾನಿಗಳಿದ್ದಾರೆ ಅವ್ರು ಅಂತಹ ಒಂದು ಕೆಲಸದಲ್ಲಿ ತೊಡಗೋದಿಲ್ಲ, ಅವರು ಅಹಿಂಸೆಯನ್ನ ಮಾಡ್ತಾರೆ. ತಾಳ್ಮೆ ಅನ್ನೋದು ಅವರಲ್ಲಿ ಇರುತ್ತೆ, ಅವರು ಸರಳವಾದ ಜೀವನ ಮಾಡ್ತಾರೆ. ಅಂದ್ರೆ ಭೌತಿಕ ವಿಷಯಗಳಲ್ಲಿ ಆಸಕ್ತಿ ಅವ್ರಿಗೆ ಹೊರಟೋಯ್ತು ಅಂತಂದ್ರೆ ಈ ಆತ್ಮವನ್ನ ಈ ದೇಹದಲ್ಲಿ ಇರಿಸಿರ್ಬೇಕು. ಯಾಕೆ? ಮನುಷ್ಯ ಜನ್ಮದ ಪ್ರಯೋಜನವನ್ನ ಪಡ್ಕೊಳ್ಳಿಕ್ಕೆ. ಮನುಷ್ಯ ಜನ್ಮದ ಪ್ರಯೋಜನ ಅಂದ್ರೆ ಏನು? ಈ ಜ್ಞಾನವನ್ನು ಬೆಳೆಸ್ಕೊಂಡು ನಮ್ಮ ನಿಜವಾದ ಏನು ನಾವು ನಿಜವಾಗಿ ನಾವು ಎಲ್ಲಿಗೆ ಹೋಗ್ಬೇಕು ಅದನ್ನ ತಿಳ್ಕೊಳ್ಳಿಕ್ಕೆ ನಮಗೆ ಶಕ್ತಿ ಬೇಕು. ಅಷ್ಟಕ್ಕೆ ಏನು ಬೇಕೋ ಅಷ್ಟನ್ನ ಮಾತ್ರ ಅವ್ರ ಜೀವನದಲ್ಲಿ ಬಳಸ್ತಾರೆ. ಅದನ್ನ ಸರಳತೆ ಅಂತ ಕರೀತಾರೆ. ನಿಜವಾದ ಗುರುವಿನ ಬಳಿಗೆ ಹೋಗುವುದು ಅಂದ್ರೆ ಯಾರು ಅಧಿಕೃತ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಗುರುಗಳಿದ್ದಾರೆ
ಅವರನ್ನ ಹುಡ್ಕೊಂಡು ಹೋಗ್ತಾರೆ, ಅವರಲ್ಲಿ ಹೋಗಿ ನಮ್ರತೆಯಿಂದ ಅವರ ಸೇವೆ ಮಾಡಿ ಅವರಿಗೆ ಶರಣಾಗಿ ಅವರಿಂದ ತಿಳ್ಕೊತಾರೆ. ಶೌಚ ಅಂದ್ರೆ ಇದು ಅಂತರಂಗ ಮತ್ತು ಬಹಿರಂಗ ಶೌಚ ಅಂತ ಕರೀತಾರೆ. ಎರಡೂ ರೀತಿಯ ಶೌಚ ಅಂದ್ರೆ ಅಂತರಂಗ ಅಂದ್ರೆ ಬಹಿರಂಗವಾಗಿದ್ರೆ ದಿನದಲ್ಲಿ 2 ಬಾರಿ ಸ್ನಾನ ಮಾಡುವಂತದ್ದು, ಜಪ ಮಾಡುವಂತದ್ದು, ಇವೆಲ್ಲವೂ ಕೂಡ ಪೂಜೆ ಮಾಡುವಂತದ್ದು, ಇವೆಲ್ಲವೂ ಕೂಡ ಶೌಚದಲ್ಲಿ ಬರುವಂತದ್ದು. ಅದೇ ರೀತಿ ಅಂತರಂಗವಾಗಿ ಶುಚಿತ್ವ ಅಂತಂದ್ರೆ ನಮ್ಮ ಹೃದಯದಲ್ಲಿರುವ ಬೇಡದ ಈ ಅರಿಷಡ್ ವರ್ಗಗಳು ಏನಿದೆ ಅದನ್ನ ನಾವು ತೊಲಗಿಸುವಂತದ್ದು. ಸ್ಥೈರ್ಯ ಅಂತಂದ್ರೆ ತಾಳ್ಮೆಯಿಂದ ಇರುವಂತದ್ದು, ಅಂದ್ರೆ ಧೃತಿಗೆಡದೆ ಇರುವಂತದ್ದು ಎಂತದೇ ಸಂದರ್ಭದಲ್ಲೂ. ಆತ್ಮ ಸಂಯಮ ಅಂತಂದ್ರೆ ಇಂದ್ರಿಯಗಳ ಮೇಲೆ ಒಂದು ಹಿಡಿತವನ್ನು ಇಟ್ಕೊಳ್ಳುವಂಥದ್ದು. ಆ ಇಂದ್ರಿಯಗಳನ್ನ ಮನಸ್ಸೋ ಇಚ್ಛೆ ಹೋಗೋದಕ್ಕೆ ಬಿಡದೆ ಇರುವಂತದ್ದು. ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ ಅಂದ್ರೆ ಭೌತಿಕ ವಿಷಯಗಳು ಏನಿದೆ ಅದರಲ್ಲಿ ಅವರಿಗೆ ವೈರಾಗ್ಯ ಅನ್ನೋದು ಇರುತ್ತೆ. ಈ ಇಂದ್ರಿಯ ತೃಪ್ತಿಯ ವಸ್ತುಗಳು ಅದರಿಂದ ನಾವು ಹೋದ್ವಿ ಅಂದ್ರೆ ಹುಚ್ಚರ ಹಾಗೆ ನಮ್ಮ ಇಡೀ ಬದುಕು ಅದರಲ್ಲೇ ಕಳೆದು ಬಿಡ್ತೀವಿ. ಆದ್ರೆ ನಾವ್ ಅದನ್ನ ಪಡ್ಕೊಂಡ್ವಿ ಅಂತಾನೂ ಹೇಳಕ್ಕಾಗಲ್ಲ, ಪಡಿಲಿಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಒಮ್ಮೆ ಸಿಕ್ಕತ್ತೆ, ಇನ್ನೊಂದ್ಸತಿ ಸಿಕ್ಕಲ್ಲ. ಅದರಲ್ಲಿಯೇ ಇಡೀ ಜೀವನ ನಾವು ಹಾನಿ ಮಾಡ್ಕೋತೀವಿ. ಮತ್ತೆ ಅಹಂಕಾರವಿಲ್ಲದಿರುವುದು. ಯಾರು ಜ್ಞಾನಿ ಇರ್ತಾರೆ ಅವ್ರಿಗೆ ಅಹಂಕಾರ ಅನ್ನೋದು ಇರೋದಿಲ್ಲ. ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು. ಇದನ್ನ ನಾವ್ ಯಾರು ಕೂಡ ಗ್ರಹಿಸೋದೇ ಇಲ್ಲ. ಯಾಕೆ ಅಂತಂದ್ರೆ ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಇಂದ್ರನನ್ನ ಬ್ರಹ್ಮ ಒಮ್ಮೆ ಅವನೇನೋ ತಪ್ಪು ಮಾಡ್ದ ಅಂತ ಅವನ ಶಪಿಸ್ತಾನಂತೆ. ನೀನ್ ಹೋಗಿ ಹಂದಿ ಜನ್ಮವನ್ನ ಪಡ್ಕೋ ಅಂತ. ಅವನು ಇಂದ್ರ ಹಂದಿ ಆಗ್ಬಿಡ್ತಾನೆ. ಹಂದಿ ಆಗ್ಬಿಟ್ಟು ಕೊಳಚೆ ಪ್ರದೇಶದಲ್ಲಿ ಹೆಣ್ಣು ಹಂದಿ ಮತ್ತೆ ಅದರ ಮಕ್ಕಳು ಎಲ್ಲದರ ಜೊತೆ ಅವನು ಏನಂತೀವಿ ಕೆಟ್ಟ ಜಾಗದಲ್ಲಿ ಅವನು ಹೊಲಸನ್ನ ತಿಂತ ಅವನು ಬದುಕ್ತಿರ್ತಾನೆ. ಆಮೇಲೆ ಬ್ರಹ್ಮ ಬಂದು ಕರೀತಾನೆ, ಆಯ್ತು ಕಣೋ, ನಿಂದು ಶಾಪ ಮುಕ್ತಿ ಆಗಿದೆ, ನಿಂದು ವಿಮೋಚನೆ ಆಗಿದೆ, ನೀನ್ ಮತ್ ಬಾ ವಾಪಸ್ ಅಂತಂದ್ರೆ ಅವ್ನು ಹೇಳ್ತಾನಂತೆ, ನಾನ್ ಎಲ್ಲಿಗ್ ಬರ್ಲಿ, ಇದು ನನ್ನ ಹೆಂಡತಿ, ಇದು ನನ್ ಮಕ್ಕಳು, ನಾನು ಇಲ್ಲಿ ತುಂಬಾ ಸುಖವಾಗಿದ್ದೀನಿ, ನಾನು ಸಂತೋಷವಾಗಿದ್ದೀನಿ, ಆನಂದವಾಗಿದ್ದೀನಿ, ನಾನೇ ಇದನ್ನೆಲ್ಲ ಬಿಟ್ಟು ಬರ್ಲಿ ಅಂತ ಹೇಳ್ತಾನಂತೆ. ಹಾಗೆ ನಾವೆಲ್ಲರೂ ಕೂಡ ನಮ್ಮ ನಿಜವಾಗ್ಲೂ ಎಂತಹ ಜಾಗದಲ್ಲಿ ನಾವ್ ಏನಾಗಿದೀವಿ ಅನ್ನೋದನ್ನ ಮರ್ತು ಬಿಟ್ಟಿದೀವಿ. ಯಾಕಂದ್ರೆ ನಮ್ ತರನೇ ಅನೇಕ ಜನ ಇದ್ದಾರೆ, ಅವರೆಲ್ಲರೂ ಕೂಡ ಇದರಲ್ಲಿ ಆನಂದವಾಗಿದ್ದಾರೆ. ಅಂದ್ರೆ ನಮ್ಗೇನು ವ್ಯತ್ಯಾಸ ಕಾಣುತ್ತೆ? ನಾವು ಕೂಡ ಹಾಗೆ ಇದೀವಿ, ನಾವು ಕೂಡ ಅದ್ರಲ್ಲೇ ಇದೀವಿ, ನಾವು ಕೂಡ ಸಂತೋಷವಾಗೇ ಇದೀವಿ ಅಂತ. ಒಂದು ಸತಿ ನಮ್ಮ ದೇಹದ ಬಗ್ಗೆ ಯೋಚನೆ ಮಾಡ್ಬಿಟ್ವಿ ಅಂತಂದ್ರೆ ನಮಗೆ ಅದ್ರ ಮೇಲೆ ಅಸಹ್ಯ ಹುಟ್ಟುಬಿಡುತ್ತೆ. ಅಂದ್ರೆ ನಮ್ಮ ದೇಹದ ಒಳಗಡೆ ಏನೆಲ್ಲ ಇದೆ ಅದನ್ನ ನಾವು ಒಂದು ಸತಿ ಕಣ್ಣಾರೆ ಕಂಡುಬಿಟ್ವಿ ಅಂತಂದ್ರೆ ನಮಗೆ ಅಪ್ಪ ಎಂತ ದೇಹ ಪಡ್ಕೊಂಡಿದೀವಿ ಅಂತ ಅದ್ರ ಮೇಲೆ ನಮ್ಗೆ ಅಸಹ್ಯ ಹುಟ್ಟುತ್ತೆ. ಅಂದ್ರೆ ಈ ಜನ್ಮ ಅನ್ನುವಂಥದ್ದು ಅಂದ್ರೆ ದೇಹವನ್ನ ಪಡ್ಕೊಳ್ಳುವಂಥದ್ದು ಮತ್ತೆ ಸಾವು ಅನ್ನುವಂಥದ್ದು ಅದು ನಿಜವಾದ ನೋವನ್ನ ಕೊಡುತ್ತೆ. ಯಾರಿಗೆ ಸಾವಿನ ಬಗ್ಗೆ ಮತ್ತೆ ಸಾವಿನ ನಂತರದ ಬಗ್ಗೆ ಏನು ಗೊತ್ತಿರಲ್ಲ ಅವ್ರಿಗೆ ಸಾವು ಅನ್ನುವಂಥದ್ದು 1000 ಚೇಳುಗಳು ಕುಟುಕಿದ ಹಾಗೆ ನೋವನ್ನ ಕೊಡುವಂಥದ್ದು. ಯಾರೆಲ್ಲ ಹುಟ್ಟಿದ್ದಾರೆ ಅವರು ಸಾವನ್ನ ನೋಡ್ಲೇಬೇಕಾಗತ್ತೆ. ಮುಪ್ಪು ಅನ್ನುವಂಥದ್ದು ನಾವು ಚೆನ್ನಾಗಿರುವಾಗ ನಮ್ಗೆ ಅದ್ರ ಬಗ್ಗೆ ಏನು ಅನ್ಸೋದಿಲ್ಲ. ನಮ್ ಕಣ್ಣೆದುರುಗಡೆ ನಮ್ಮ ಹಿರಿಯರೆಲ್ಲ ವಯಸ್ಸಾದವ್ರು ಇರ್ತಾರೆ, ಅವರು ಆ ನೋವುಗಳನ್ನ ಅನುಭವಿಸ್ತಾ ಇರ್ತಾರೆ, ಮತ್ತೆ ಆ ಮುಪ್ಪಲ್ಲಿ ಅವ್ರು ಕಷ್ಟ ಪಡ್ತಾ ಇರ್ತಾರೆ. ಆದ್ರೆ ನಾವ್ ಅನ್ಕೋತೀವಿ ನಮ್ಗೆ ಅದು ನಾವು ತುಂಬಾ ಫಿಟ್ ಅಂಡ್ ಫೈನ್ ಆಗಿರ್ತೀವಿ, ನಾವು ಅಷ್ಟ್ ವಯಸ್ಸಾದಾಗ ನಾವು ಅವ್ರಂಗ ಆಗೋದಿಲ್ಲ ಅನ್ಕೋತೀವಿ. ಇಲ್ಲ ಆಗಿದ್ರೆ ಒಂದ್ ವೇಳೆ ನೋಡ್ಕೊಳ್ಳೋಣ, ಅವಾಗ ಇವಾಗ ಯಾಕೆ ಅಂತ ಯೋಚನೆ ಮಾಡ್ತೀವಿ. ಮತ್ತೆ ರೋಗಗಳ ಕೆಡುಕು ಅಂದ್ರೆ ಎಲ್ಲರಿಗೂ ಕೂಡ ಕಾಯಿಲೆಗಳು ಬರುತ್ತೆ. ಇವೆಲ್ಲವೂ ಕೂಡ ನಿಜವಾದ ಕೆಡುಕು ಅಂದ್ರೆ ನಿಜವಾಗ್ಲೂ ಕೂಡ ದುಃಖದ ವಿಷಯಗಳು. ಇದನ್ನ ಯಾರು ತಿಳ್ಕೊತಾನೆ ಅವನು ಜ್ಞಾನಿ. ಅದನ್ನ ತಿಳ್ಕೊಂಡೀರಾ ಎಲ್ಲರಿಗೂ ಬಂದದ್ದು ನನ್ಗೂ ಬರ್ಲಿ ಬಿಡು ಅಂತ ಅನ್ಕೋತಾನೆ, ಅವನ್ನ ಅಜ್ಞಾನಿ ಅಂತ ಕರೀತಾರೆ. ಅನಾಸಕ್ತಿ ಅಂದ್ರೆ ಅವನಿಗೆ ಯಾವ್ದ್ರಲ್ಲಿ ಅನಾಸಕ್ತಿ ಅಂದ್ರೆ ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು. ಅಂದ್ರೆ ಅವನು ಬೇಜವಾಬ್ದಾರಿಯಾಗಿ ಇರ್ತಾನೆ ಅಂತಲ್ಲ, ಅದನ್ನೆಲ್ಲ ಮಾಡ್ತಾ ಇರ್ತಾನೆ. ಹೆಂಡತಿ, ಮಕ್ಕಳು, ಮನೆ ಎಲ್ಲವನ್ನೂ ಅವನು ನಿಭಾಯಿಸ್ತಾ ಇರ್ತಾನೆ. ಆದ್ರೆ ಅದರಲ್ಲಿ ಅವನು ತುಂಬಾ ಸಿಕ್ಕಿಕೊಳ್ಳದೆ ಇರುವಂತದ್ದು, ತುಂಬಾ ಅಟ್ಯಾಚ್ಡ್ ಆಗದೆ ಇರುವಂತದ್ದು. ಅದನ್ನ ಬಿಟ್ಟು ನನ್ನಿಂದ ಇರಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಬದುಕು ಒಂದು ಆಗಿರೋದಿಲ್ಲ ಅಂತ. ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ ಅಂದ್ರೆ ಕಷ್ಟ ಸುಖ ಅನ್ನುವಂಥದ್ದು ಒಂದಾದ ಮೇಲೆ ಒಂದು ತಾನೇ ಅದು ಬರ್ತಾ ಇರುತ್ತೆ. ಅದು ಬಂದಾಗ ಅಥವಾ ಹೋದಾಗ ಅವನಿಗೆ ಯಾವುದೇ ವ್ಯತ್ಯಾಸಗಳು ಆಗೋದಿಲ್ಲ. ಅಂದ್ರೆ ಕೃಷ್ಣನನ್ನ ಒಮ್ಮೆ ಕೇಳ್ತಾರಂತೆ, ಪರಮಾತ್ಮ ಒಂದೇ ಒಂದು ವಾಕ್ಯದಲ್ಲಿ ಹೇಳು, ದುಃಖದಲ್ಲಿರೋನು ಅದನ್ನ ಕೇಳಿದ್ರೆ ಅವ್ನಿಗೆ ಸಂತೋಷ ಆಗ್ಬೇಕು, ಸಂತೋಷದಲ್ಲಿರೋನು ಅದನ್ನ ಕೇಳಿದ್ರೆ ಅವ್ನಿಗೆ ದುಃಖ ಆಗ್ಬೇಕು ಅಂತ. ಅಂದ್ರೆ ಅದಕ್ಕೆ ಹೇಳ್ತಾನಂತೆ, ಈ ಸಮಯ ಅದು ಶಾಶ್ವತ ಅಲ್ಲ ಅಂತ. ಅಂದ್ರೆ ಯಾರು ದುಃಖದಲ್ಲಿದ್ದಾರೆ ಈ ಸಮಯ ಅದು ಶಾಶ್ವತ ಅಲ್ಲ ಅಂದಿದ ತಕ್ಷಣ ಅವನ್ಗನ್ಸುತ್ತಂತೆ, ಓ ಈ ದುಃಖ ಮುಗಿಯುತ್ತೆ, ನನಗೆ ಒಳ್ಳೆ ದಿನ ಬರುತ್ತೆ ಅಂತ. ಅದೇ ತರ ಯಾರು ಸಂತೋಷವಾಗಿದ್ದಾರೆ ಅವನ ಹತ್ರ ಹೋಗಿ ಈ ಸಮಯ ಶಾಶ್ವತ ಅಲ್ಲ ಅಂತಂದ್ರೆ ಅವ್ನಿಗೆ ದುಃಖ ಆಗುತ್ತಂತೆ. ಅಯ್ಯೋ ನಾನೀಗ ಖುಷಿಯಾಗಿದ್ದೀನಿ, ಈ ಸಮಯ ನಿರಂತರವಾಗಿರೋಲ್ಲ ಅಂದ್ರೆ ದುಃಖ ನೆಕ್ಸ್ಟ್ ಬರುತ್ತಾ ಅಂತ. ಹಾಗೆ ಸುಖ ದುಃಖ ಅನ್ನುವಂಥದ್ದು ಯಾವಾಗ್ಲೂ ಒಂದಾದ್ಮೇಲೆ ಒಂದು ನಾವು ಕೇಳಿದ್ರು ಕೇಳದೇ ಇದ್ರು ಬಂದು ಹೋಗ್ತಾ ಇರತ್ತೆ. ಅದ್ರಲ್ಲಿ ಅವನು ಸಮಚಿತ್ತನಾಗಿರ್ತಾನೆ. ಇದೆಲ್ಲ ಬಂದು ಹೋಗುತ್ತೆ. ಅಂದ್ರೆ ಈ ಋತು
ಹೇಗೆ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಬರುತ್ತೆ, ಹಾಗೆ ಈ ಕಾಲ ಕಷ್ಟ ಕಾಲ, ಒಳ್ಳೆ ಕಾಲ ಅನ್ನೋದು ಬಂದ್ಕೊಂಡೇ ಇರುತ್ತೆ ಅಂತ ಹೇಳಿ ಅವನ್ ಅದರಿಂದ ಉಬ್ಬೋದು ಇಲ್ಲ, ಅದ್ರಲ್ಲಿ ಕುಗ್ಗೋದು ಇಲ್ಲ ಅಂತ. ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಭಗವಂತನಲ್ಲಿ ಶುದ್ಧವಾದ ನಿರಂತರವಾದ ಅಂದ್ರೆ ಇವತ್ತು ನನ್ ಮೂಡ್ ಚೆನ್ನಾಗಿದೆ, ನಾನು ಭಗವಂತನನ್ನ ನೆನೆಸ್ಕೋತೀನಿ. ಇವತ್ತು ನನಗೆ ತುಂಬಾ ಬೇಜಾರಾಗಿದೆ, ನಾನು ಭಗವಂತನ ಕಡೆ ತಿರುಗಿ ನೋಡೋದಿಲ್ಲ. ಆ ರೀತಿ ಅಲ್ಲ, ಅವನು ನಿರಂತರವಾಗಿ ಅಂತಹ ಅನನ್ಯ ಭಕ್ತಿ, ಪರಿಶುದ್ಧವಾದ ಭಕ್ತಿಯನ್ನ ಮಾಡ್ತಾನೆ. ಮತ್ತೆ ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಅಂದ್ರೆ ಯಾರೆಲ್ಲ ಭೌತಿಕ ವಿಷಯಗಳಲ್ಲಿ ತೊಡಗಿದ್ದಾರೆ ಅಂತವರಿಂದ ಅವನು ಸ್ವಲ್ಪ ದೂರ ಇರೋದಕ್ಕೆ ಇಷ್ಟಪಡ್ತಾನೆ. ಜನ ಸಮೂಹದಲ್ಲಿ ಅವನಿಗೆ ಆಸಕ್ತಿ ಇರುವುದಿಲ್ಲ. ಜನ ಸಮೂಹದಲ್ಲಿ ಆಸಕ್ತಿ ಇರುವುದಿಲ್ಲ ಅಂದ್ರೆ ಅವನಿಗೆ ಈ ಪ್ರಜಲ್ಪ ಅಂತ ಹೇಳ್ತಾರೆ. ಅಂದ್ರೆ ಏನಂತಾರೆ ಪ್ರಜಲ್ಪ ಅಂತಂದ್ರೆ ಭಗವಂತನ ಭಕ್ತಿ, ಅವನ ಜ್ಞಾನ, ಅವನಿಗೆ ಸಂಬಂಧ ಪಡದೇ ಇರುವಂತಹ ವಿಷಯಗಳು, ಅದ್ರಲ್ಲಿ ಅವನಿಗೆ ಯಾವುದೇ ಆಸಕ್ತಿ ಇಲ್ಲ. ಅಂತ ಜನರ ಜೊತೆ ಕೂಡ ಅವನಿಗೆ ಯಾವುದೇ ಆಸಕ್ತಿ ಇರೋದಿಲ್ಲ. ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಅವನಿಗೆ ಆತ್ಮ ಸಾಕ್ಷಾತ್ಕಾರದ ಮಹತ್ವ ತಿಳಿದಿರುತ್ತೆ. ಮತ್ತೆ ಪರಿಪೂರ್ಣ ಸತ್ಯದ ತತ್ವ ಜ್ಞಾನಾರ್ಥ ಅನ್ವೇಷಣೆ, ಅಂದ್ರೆ ಅವನು ದೇವೋತ್ತಮ ಪರಮ ಪುರುಷನ ಅನ್ವೇಷಣೆಯಲ್ಲಿ ತೊಡಗ್ತಾನೆ. ಪರಿಪೂರ್ಣ ಸತ್ಯ ಅಂದ್ರೆ ಭಗವಂತ, ಅವನನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಅವನು ಮಾಡ್ತಾನೆ. ಇದೆಲ್ಲವನ್ನು ಕೂಡ ನಿಜವಾದ ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಇದಲ್ಲದೆ ಏನಾದ್ರೂ ಉಳಿದಿದ್ರೆ ಅದೆಲ್ಲ ನೀನು ಅಜ್ಞಾನ ಅಂತ ತಿಳ್ಕೋ ಅರ್ಜುನ ಅಂತ ಹೇಳ್ತಾ ಇದ್ದಾರೆ. ನೇಯಂ ನೇಯಂ ಯತ್ ತತ್ ಪ್ರವಕ್ಷ್ಯಾಮಿ ಯಜ್ಞಾನಾಮೃತ ಮಶ್ನುತೆ ಅನಾದಿ ಮತ್ಪರಂ ಬ್ರಹ್ಮನ ಸತ್ತಾನ್ನ ಸದುಚ್ಯತೆ. ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತತ್ವವನ್ನು ಸವಿಯುವೆಯೋ ಆ ಜ್ಞೇಯವಾದುದನ್ನು ವಿವರಿಸುತ್ತೇನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರ್ಯಕಾರಣದ ಆಚೆ ಇದೆ. ಅಂದ್ರೆ ನಿಮ್ಗೆ ಈಗಾಗ್ಲೇ ಗೋಲೋಕ ವೃಂದಾವನ ಚಾರ್ಟ್ ತೋರ್ಸಿದ್ರು ಅಂತಂದ್ರೆ ನಿಮ್ಗೆ ಅದ್ರ ಬಗ್ಗೆ ಒಂದು ಐಡಿಯಾ ಇರುತ್ತೆ. ಹರೇ ಕೃಷ್ಣ ತೋರ್ಸಿದಾರ ಕ್ಲಾಸ್ ಅಲ್ಲಿ ಗೋಲೋಕ ವೃಂದಾವನ ಚಾರ್ಟ್ ಯಾವ ರೀತಿ ಇರುತ್ತೆ ಅಂತ. ಹರೇ ಕೃಷ್ಣ. ತೋರಿಸಿಲ್ಲ ಅಂದ್ರೆ ನಿಮ್ಗೆ ಮುಂದಿನ ತರಗತಿಗಳಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಈ ಬ್ರಹ್ಮಾಂಡ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಅಂತಂದ್ರೆ ವಿಷ್ಣು ಅಂದ್ರೆ ಕೃಷ್ಣನ ವಿಸ್ತರಣೆಯಾಗಿ ಬಲರಾಮ ಬರ್ತಾನೆ, ಬಲರಾಮನ ವಿಸ್ತರಣೆಯಾಗಿ ಸಂಕರ್ಷಣ ಬರ್ತಾನೆ, ಸಂಕರ್ಷಣನಿಂದ 4 ಪುರುಷ ಅವತಾರಗಳು, ಅದಲ್ಲ 4 ಅವತಾರಗಳು ಯಾರಂದ್ರೆ ವಸುದೇವ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ. ನಂತರ ಬರುವಂತದ್ದು ನಾರಾಯಣನಿಂದ 2ನೇ ಸಂಕರ್ಷಣ, ವಸುದೇವ, ಅನಿರುದ್ಧ, ಪ್ರದ್ಯುಮ್ನ. ಆ 2ನೇ ಸಂಕರ್ಷಣನಿಂದ ಬರುವಂತದ್ದು 3 ಪುರುಷಾವತಾರಗಳು ಅಂತ ಹೇಳ್ತಾರೆ. ಕಾರಣೋದಕಶಾಯಿ ವಿಷ್ಣು, ಗರ್ಭೋದಕಶಾಯಿ ವಿಷ್ಣು ಮತ್ತೆ ಕ್ಷೀರೋದಕಶಾಯಿ ವಿಷ್ಣು. ಈ ಕಾರಣ ಉದಕಶಾಯಿ ವಿಷ್ಣು, ಅವನು ಕಾರಣ ಉದಕ ಅಂದ್ರೆ ಆ ಸಮುದ್ರದಲ್ಲಿ ಅವನು ಪವಡಿಸಿರ್ತಾನೆ, ಅಂದ್ರೆ ಅವನು ಯೋಗನಿದ್ರೆಯಲ್ಲಿ ಇರ್ತಾನೆ. ಅವನ ರೋಮಕೂಪಗಳಿಂದ ಅನೇಕ ಬ್ರಹ್ಮಾಂಡಗಳು ಸೃಷ್ಟಿಗೊಳ್ತವೆ. ಆ ಬ್ರಹ್ಮಾಂಡಗಳು ಯಾವ ರೀತಿ ಇರುತ್ತೆ ಅಂದ್ರೆ ಒಂದೊಂದು ಬ್ರಹ್ಮಾಂಡದ ಒಳಗೆ 7 ಊರ್ಧ್ವ ಲೋಕಗಳು, 7 ಅಧೋಲೋಕಗಳು ಇರುತ್ತೆ. ಆ ಲೋಕಗಳಿಂದ ಅಂದ್ರೆ ಆ ಒಂದೊಂದು ಬ್ರಹ್ಮಾಂಡದಲ್ಲಿ ಕೂಡ ಗರ್ಭೋದಕಶಾಯಿ ವಿಷ್ಣು, ಅವನು ಕಾರಣೋದಕಶಾಯಿ ವಿಷ್ಣುವಿಂದ ವಿಸ್ತರಣೆಗೊಂಡು ಅವನು ಆ ಬ್ರಹ್ಮಾಂಡಗಳನ್ನ ಪ್ರವೇಶಿಸ್ತಾನೆ. ಅಲ್ಲಿ ಅವನ ನಾಭಿ ಕಮಲದಿಂದ ಅಂದ್ರೆ ಅವನ ಹೊಕ್ಕಳಿನಿಂದ ಒಂದು ಕಮಲ ಬಳ್ಳಿ ಅದು ಬರುತ್ತೆ. ಆ ಕಮಲದ ಹೂವಿನಲ್ಲಿ ಬ್ರಹ್ಮ ಸೃಷ್ಟಿಯಾಗ್ತಾರೆ. ಆ ಬ್ರಹ್ಮ ಮೊದಲ ಸೃಷ್ಟಿ, ಈ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡಿದಂತವನು ಕಾರಣೋದಕಶಾಯಿ ವಿಷ್ಣು. ಅದನ್ನ ಏನಂತ ಕರೀತಾರೆ ಅಂದ್ರೆ ಸರ್ಗ ಅಂತ ಕರೀತಾರೆ. ನಂತರ ಈ ಬ್ರಹ್ಮ 2ನೇ ಸೃಷ್ಟಿಯಲ್ಲಿ ಅವನು ನಿರತನಾಗ್ತಾನೆ, ಅದನ್ನ ವಿಸರ್ಗ ಅಂತ ಕರೀತಾರೆ. ಅಂದ್ರೆ ಪ್ರತಿಯೊಂದು ಜೀವಿಯು ಅವರವರ ಇಚ್ಛೆಗೆ ಅನುಸಾರವಾಗಿ, ಅವರವರ ಕರ್ಮಾನುಸಾರವಾಗಿ ಅವರಿಗೆ ಒಂದೊಂದು ದೇಹವನ್ನ ಬ್ರಹ್ಮ ಕೊಡ್ತಾನೆ. ಈ ರೀತಿ ಜೀವಿಗಳಿಗೆ ಒಂದು ರೂಪವನ್ನ ಕೊಟ್ಟಾಗ ನಂತರ ಪ್ರತಿಯೊಂದು ಜೀವಿಯ ಒಳಗಡೆ ಕೂಡ ಈ ಗರ್ಭೋದಕಶಾಯಿ ವಿಷ್ಣು ಅವನು ಕ್ಷೀರೋದಕಶಾಯಿ ವಿಷ್ಣುವಾಗಿ ವಿಸ್ತರಣೆಗೊಂಡು ಅವರ ಹೃದಯವನ್ನ ಪ್ರವೇಶಿಸ್ತಾನೆ. ಹೀಗೆ ಆ ಒಂದು ಸೃಷ್ಟಿ ಅನ್ನೋದು ಆಗತ್ತೆ. ಇಲ್ಲಿ ಬ್ರಹ್ಮಾಂಡಗಳು ಹೇಳ್ತಾ ಇದೀವಲ್ಲ, ಆ ಬ್ರಹ್ಮಾಂಡಗಳು ಅದು ಭೌತಿಕ ಪ್ರಪಂಚ, ಭೌತಿಕ ಜಗತ್ತು ಅಂತ ಕರೀತಾರೆ. ಅದು 1ನೇ 4 ಭಾಗ ಅಂದ್ರೆ ಇಡೀ ಜಗತ್ತು ವಿಶ್ವ ಏನಿದೆ ಅದರಲ್ಲಿ 3/4 ಭಾಗ ಆಧ್ಯಾತ್ಮಿಕ ಜಗತ್ತಿದ್ರೆ 1/4 ಭಾಗ ಭೌತಿಕ ಜಗತ್ತು ಇರುವಂತದ್ದು. ಈ 1/4 ಭಾಗ ಜಗತ್ತನ್ನ ಜೈಲಿಗೆ ಹೋಲಿಸ್ತಾರೆ. ಅಂದ್ರೆ
ಒಂದು ದೇಶದಲ್ಲಿ ಮುಕ್ಕಾಲು ಭಾಗ ದೇಶದ ಪ್ರಜೆಗಳು ಸತ್ಪ್ರಜೆಗಳಾಗಿದ್ರೆ ಒಂದು ಕಾಲು ಭಾಗದಷ್ಟು ಜನ ಜೈಲಿನಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಭಗವಂತನಿಗೆ ವಿರುದ್ಧವಾಗಿ ನಡ್ಕೊಂಡಂತವ್ರು. ಆದ ಕಾರಣ ನಾವು ಕೂಡ ಹಾಗೆಯೇ ಈ ಭೌತಿಕ ಜಗತ್ತಿಗೆ ಬಂದವರೆಲ್ಲರೂ ಕೈದಿಗಳು. ನಾವು ಭಗವಂತನನ್ನ ಅವನ ಸೃಷ್ಟಿಯಲ್ಲಿ ಅವನೇನನ್ನೆಲ್ಲ ಎಲ್ಲವೂ ಕೂಡ ಅವನಿಗೆ ಸೇರಿರುವಂತದ್ದು. ಅವನ ವಸ್ತುಗಳನ್ನ ನಾವು ಅವನಿಗೆ ಏನಂತೀವಿ ಕದ್ದಿದ್ದೀವಿ ಅಂತ ಹೇಳ್ಬೋದು. ಅವನಿಗೆ ತಿಳಿಸ್ತೀರ ಅಂದ್ರೆ ಅವನನ್ನ ಬಿಟ್ಟು ಸ್ವತಂತ್ರವಾಗಿ ಅದನ್ನ ಭೋಗಿಸುವಂತ ಇಚ್ಛೆನ ಇಟ್ಕೊಂಡ ಕಾರಣ ನಮ್ಮನ್ನ ಈ ಭೌತಿಕ ಜಗತ್ತಿಗೆ ಕಳ್ಸಿಕೊಟ್ಟಿದ್ದಾನೆ. ಈ ಬ್ರಹ್ಮಾಂಡ ಅದೇನಿದೆ ಅದರಿಂದ ಆಚೆ ಬರುವಂತದ್ದು ಅದು ಬ್ರಹ್ಮಜ್ಯೋತಿ ಅಂತ ಕರೀತಾರೆ. ಬ್ರಹ್ಮಜ್ಯೋತಿ ಅಂತಂದ್ರೆ ಅದೊಂದು ಪ್ರಭಾವಲಯ, ಭಗವಂತನ ಸುತ್ತ ಇರುವಂತಹ ಒಂದು ಕಣ್ಣು ಕೋರೈಸುವಂತ ಎಫಲ್ಜನ್ಸ್ ಅಂತಾರೆ, ಅಂದ್ರೆ ಬೆಳಕು. ಆ ಬೆಳಕು ಅದು ಬ್ರಹ್ಮಜ್ಯೋತಿ. ಅದರಿಂದ ಮುಂದಕ್ಕೆ ಸಾಗಿ ಹೋದ್ರೆ ನಾವಲ್ಲಿ ವೈಕುಂಠ ಲೋಕಗಳನ್ನ ಕಾಣ್ಲಿಕ್ಕೆ ಸಿಗುತ್ತೆ. ಆ ವೈಕುಂಠ ಲೋಕಗಳ ಮಧ್ಯದಲ್ಲಿ ಬರುವಂತದ್ದು ಗೋಲೋಕ ವೃಂದಾವನ ಅಂತ ಹೇಳ್ತಾರೆ. ಅದು ಭಗವಂತನ ಕೃಷ್ಣನ ನಿಜವಾದ ಅಡ್ರೆಸ್ ಅಂತ ಕರೀತಾರೆ. ಹೀಗೆ ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತತ್ವವನ್ನು ಸವಿವಿಯೋ ಆ ಜ್ಞೇಯವಾದದ್ದನ್ನು ವಿವರಿಸುತ್ತೇನೆ. ಅಂದ್ರೆ ಈಗ ನಾನು ಏನೆಲ್ಲ ಹೇಳ್ದೆ, ಆ ಜ್ಞಾನ ಅದು ಏನನ್ನ ತಿಳಿಸ್ಕೊಡ್ತು ಅಂತಂದ್ರೆ ಭಗವಂತ ಅವನ್ ಎಲ್ಲಿದಾನೆ, ನಾವು ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತು. ಅದು ಜ್ಞಾನದ ನಿಜವಾದ ಗುರಿ. ಅದನ್ನ ಇಲ್ಲಿ ಪರಮಾತ್ಮ ನಮ್ಗೆ ತಿಳಿಸ್ಕೊಡ್ತಾನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರ್ಯಕಾರಣದ ಆಚೆ ಇದೆ. ಅಂದ್ರೆ ನಾನು ಹೇಳಿದೆ ಬ್ರಹ್ಮಾಂಡಗಳು ಅದು ಐಹಿಕ ಜಗತ್ತು, ಆ ಭೌತಿಕ ಜಗತ್ತಿನಲ್ಲಿ ಇರುವಂತದ್ದು. ಅದಕ್ಕಿಂತ ಮುಂದೆ ನಾವು ಸಾಗಿ ಹೋದಾಗ ನಮ್ಗೆ ಕಾಣಿಸುವಂತದ್ದು ಬ್ರಹ್ಮ ಜ್ಯೋತಿ ಅಂತ. ಅದನ್ನ ಇಲ್ಲಿ ಏನಂತ ಕರಿತಾ ಇದ್ದಾರೆ ಅಂದ್ರೆ ಬ್ರಹ್ಮನ್ ಅಂತ ಕರಿತಾ ಇದ್ದಾರೆ. ಈ ಬ್ರಹ್ಮ ಜ್ಯೋತಿ ಅನ್ನುವಂತ ಬ್ರಹ್ಮನ್ ಅದು ಐಹಿಕ ಜಗತ್ತಿನ ಕಾರ್ಯಕಾರಣದ ಆಚೆ ಇದೆ, ಅದನ್ನ ದಾಟಿ ಮುಂದೆ ಇದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಸರ್ವೇಂದ್ರಿಯಾ ಗುಣಾಭಾಸಂ ಸರ್ವೇಂದ್ರಿಯಾ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃಚ. ಪರಮಾತ್ಮನು ಎಲ್ಲಾ ಇಂದ್ರಿಯಗಳ ಆದಿಮೂಲ. ಆದ್ರಿಂದ ಅವನನ್ನ ಋಷಿಕೇಶ ಅಂತ ಕರೀತಾರೆ. ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಭಗವಂತನಿಗೆ ಇಂದ್ರಿಯಗಳಿಲ್ಲ. ಅಂದ್ರೆ ಇಲ್ಲಿ ಏನಂತ ಅರ್ಥ ಅಂದ್ರೆ ಭಗವಂತ ಅವನು ನಿರಾಕಾರ ಅಂತಲ್ಲ, ಭಗವಂತ ಅವನು ವ್ಯಕ್ತಿ. ಆದ್ರೆ ಅವನಿಗೆ ಇಂದ್ರಿಯಗಳು ಇಲ್ಲ ಅಂತಂದ್ರೆ ಏನು ಅರ್ಥ ಅಂತಂದ್ರೆ ಅವನಿಗೆ ನಮಗೆ ಇರುವಂತಹ ಇಂದ್ರಿಯಗಳು ಇಲ್ಲ. ಅವನ ಇಂದ್ರಿಯಗಳು ನಮ್ಮ ಇಂದ್ರಿಯಗಳಿಗಿಂತ ಭಿನ್ನವಾದದ್ದು. ನಾ ಹೇಳ್ದೆ ಕಾರಣೋದಕ ಶಾಯಿ ವಿಷ್ಣು ಅವನು ಆ ಯೋಗ ನಿದ್ರೆಯಲ್ಲಿರುವಾಗ ಅವನ ರೋಮಕೂಪಗಳಿಂದ ಬ್ರಹ್ಮಾಂಡ ಸೃಷ್ಟಿ ಆಗ್ತಿದೆ ಅಂತ. ನಾವಿಲ್ಲಿ ಇನ್ನೊಂದು ಜೀವಕ್ಕೆ ಜನ್ಮ ಕೊಡ್ಬೇಕು ಅಂತಂದ್ರೆ ಅದಕ್ಕೆ ಬೇರೆನೆ ರೀತಿ ಇರುತ್ತೆ. ಅಂದ್ರೆ ಅಲ್ಲಿ ಗಂಡು ಹೆಣ್ಣು ಸೇರಿದಾಗ ಅದು ಉತ್ಪತ್ತಿ ಆಗುವಂಥದ್ದು. ಇಲ್ಲಿ ಪರಮಾತ್ಮನ ರೋಮಕೂಪಗಳಿಂದ ಬ್ರಹ್ಮಾಂಡಗಳು ಸೃಷ್ಟಿ ಆಗ್ತಿದೆ. ಅವನ ಕಣ್ಣೋಟದಿಂದ ನಾವು ಅವನಿಗೆ ನೈವೇದ್ಯವನ್ನ ಕೊಟ್ಟಿದೀವಿ ಅಂದ್ರೆ ಅದನ್ನ ಸ್ವೀಕಾರ ಮಾಡ್ತಾನೆ. ಅಂದ್ರೆ ಅವನ ಒಂದು ಇಂದ್ರಿಯ ಬೇರೆ ಇಂದ್ರಿಯ ಮಾಡುವ ಎಲ್ಲಾ ಕೆಲಸಗಳನ್ನು ಅದು ಮಾಡ್ತಾ ಇರುತ್ತೆ. ಅಂದ್ರೆ ನಾವು ಹಾಗೆ ಕಣ್ಣಿನಿಂದ ಊಟ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವನು ಅಥವಾ ಬಾಯಿಯಿಂದ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವನ ಇಂದ್ರಿಯಗಳು ಆ ರೀತಿ ಅಲ್ಲ. ಅವನ ಒಂದು ಇಂದ್ರಿಯ ಅವನ ಬೇರೆ ಇಂದ್ರಿಯಗಳು ಮಾಡುವ ಎಲ್ಲ ಕೆಲಸವನ್ನು ಮಾಡುತ್ತೆ. ಅದ್ರಿಂದ ಅಲ್ಲಿ ಅವನು ಏನಂತ ಹೇಳ್ತಾ ಇದಾರೆ ಅಂದ್ರೆ ಅವನಿಗೆ ಇಂದ್ರಿಯಗಳು ಇಲ್ಲ, ನಮಗಿರುವಂತ ಇಂದ್ರಿಯಗಳು ಇಲ್ಲ. ಆತನು ಎಲ್ಲಾ ಜೀವರಾಶಿಯನ್ನು ಪಾಲಿಸುವವನಾದರೂ ನಿರಾಸಕ್ತನು. ಅಂದ್ರೆ ಅವನು ಎಲ್ಲ ಜೀವಗಳನ್ನ ಜೀವರಾಶಿಗಳ ಮೂಲ ಅವನು. ಆದ್ರೆ ಅವನಿಗೆ ಅದರಲ್ಲಿ ಯಾವುದೇ ಆಸಕ್ತಿ ಅನ್ನೋದು ಇಲ್ಲ. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು. ನಿಸರ್ಗದ ಗುಣಗಳು, ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ ನಿಸರ್ಗದ ಗುಣಗಳು ಅಂದ್ರೆ ಯಾವ್ದು ಅಂತ? ಪ್ರಕೃತಿಯ ಗುಣಗಳು ಯಾವ್ದು? ಸತ್ವಗುಣ, ರಜೋಗುಣ, ತಮೋಗುಣ. ತಮಸ್ಸು. ಧನ್ಯವಾದಗಳು ಮಾತಾಜಿ. ಸತ್ವಗುಣ, ರಜೋಗುಣ, ತಮೋಗುಣಗಳನ್ನ ಮೀರಿದವನು. ಯಾಕೆ ಅವನು ಅವುಗಳನ್ನ ಮೀರಿದವನು? ಯಾಕಂದ್ರೆ ಅವನಲ್ಲಿ ಎರಡು ಶಕ್ತಿಗಳಿದೆ. ಒಂದು ಅಂತರಂಗ ಶಕ್ತಿ, ಇನ್ನೊಂದು ಬಹಿರಂಗ ಶಕ್ತಿ. ಈ ಬಹಿರಂಗ ಶಕ್ತಿಯನ್ನ ಮಹಾಮಾಯೆ ಅಂತಾರೆ. ಈ ಬ್ರಹ್ಮಾಂಡ ಸೃಷ್ಟಿಯಾದ ನಂತರ ಅದರ ಸುಪರ್ತಿಗೆ ಅಂದ್ರೆ ಅದನ್ನ ನೋಡ್ಕೊಳ್ಳುವಂತಹ ಒಂದು ಅಧಿಕಾರವನ್ನ ಅವನು ಮಹಾಮಾಯೆ ದುರ್ಗಾದೇವಿಗೆ ಕೊಟ್ಟಿದ್ದಾನೆ. ಆ ದುರ್ಗಾದೇವಿ ಭಗವಂತನ ನಿಯಂತ್ರಣದಲ್ಲಿ ಆ ಭೌತಿಕ ಜಗತ್ತನ್ನ ಆಳ್ತಿರ್ಬೇಕಾದ್ರೆ ಆ ದುರ್ಗಾದೇವಿ ಹೇಗೆ ಭಗವಂತನನ್ನ ಆ ಗುಣಗಳಲ್ಲಿ ಇಡ್ಲಿಕ್ಕೆ ಸಾಧ್ಯ? ಅವನು ಗುಣಾತೀತ ಅಂತ ಕರೀತಾರೆ. ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲ ಗುಣಗಳ ಪ್ರಭು ಅವನು. ಈ ನಿಸರ್ಗದ ಈ ಸತ್ವಗುಣ, ರಜೋಗುಣ, ತಮೋಗುಣ ಏನಿದೆ ಅದನ್ನೆಲ್ಲ ಯಾರು ಆಳ್ತಾ ಇದ್ದಾರೆ, ಆ ಮಹಾ ಮಾಯೆ ದುರ್ಗಾದೇವಿ ಏನಿದ್ದಾಳೆ ಅವಳನ್ನು ಕೂಡ ನಿಯಂತ್ರಣ ಮಾಡ್ತಾನೆ. ಯಾಕಂದ್ರೆ ಅವಳು ಕೂಡ ಭಗವಂತನ ಒಂದು ಶಕ್ತಿ, ಅವಳು ಕೂಡ ಭಗವಂತನ ಅಧೀನದಲ್ಲಿದ್ದಾಳೆ. ಆದ ಕಾರಣ ಭಗವಂತ ಈ ಗುಣಗಳಿಗೆ ಪ್ರಭು ಅಂತ ಇಲ್ಲಿ ಕರಿತಾ ಇದ್ದಾರೆ. ಬಹಿರನಂತಶ್ಚ ಭೂತಾನಾಮ ಚರಂ ಅಚರಂ
ಚರಂ ಏವ ಚ ಸೂಕ್ಷ್ಮಾತ್ವಾತ್ ತದ ವಿಜ್ಞೇಯಂ ದೂರಸ್ಥಂ ಚ ಕೆ ಚ ತದ್. ಹರೇ ಕೃಷ್ಣ, ಒಂದ್ ನಿಮಿಷ ಅಟೆಂಡೆನ್ಸ್ ಆಗ್ತಾ ಇದ್ದೀರಲ್ವಾ, ಅದು ಹಾಕ್ಬೇಕಂತ ನಾನು ಲಿಂಕ್ ಹಾಕ್ಬಿಡ್ತೀನಿ. ನೀವು ಅಟೆಂಡೆನ್ಸ್ ಆಗ್ತಾ ಇರಿ. ಪ್ರೆಸೆಂಟ್ ಅಂತ ಹೇಳಿದ್ರೆ ನನಗೆ ಗೊತ್ತಾಗೋದಿಲ್ಲ. ಹರೇ ಕೃಷ್ಣ, ದಯವಿಟ್ಟು ಲಿಂಕ್ ಹಾಕಿದೀನಿ. ಯಾರೆಲ್ಲ ಬಂದಿದ್ದೀರಾ ಅಲ್ಲಿ ನಿಮ್ಮ ಅಟೆಂಡೆನ್ಸ್ ಹಾಕ್ಬಿಡಿ. ಪರಮಾತ್ಮ ಈಗ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಪರಮ ಸತ್ಯನು ಎಲ್ಲಾ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದುದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹುದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿ ಇದ್ದಾನೆ. ಅಂದ್ರೆ ಪರಮಾತ್ಮ ಅಣುರೇಣು ತೃಣಕಾಷ್ಟದಲ್ಲಿ ಇದ್ದಾನೆ. ಅಂದ್ರೆ ಎಲ್ಲಾ ಜಡ ವಸ್ತು ಇರ್ಬೋದು ಅಥವಾ ಜೀವಾತ್ಮನಿರ್ಬೋದು, ಎಲ್ಲದರ ಒಳಗೂ ಹೊರಗೂ ಅವನು ಪರಮಾತ್ಮ ಇದ್ದಾನೆ. ನಾವು ವಿಶ್ವರೂಪ ದರ್ಶನವನ್ನ ನೋಡ್ತೀವಿ. ಅವನು ಹೇಗೆ ಇಡೀ ಬ್ರಹ್ಮಾಂಡವನ್ನ ಆವರಿಸ್ಕೊಂಡಿದ್ದಾನೆ ಅನ್ನೋದನ್ನ ಕಾಣ್ತೀವಿ. ಅದೇ ಸಮಯದಲ್ಲಿ ಅವನು ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೀವಿ. ಆತನು ಹೇಗಿದ್ದಾನೆ ಅಂತಂದ್ರೆ ಸೂಕ್ಷ್ಮನಾಗಿದ್ದಾನೆ. ಅವನನ್ನ ವಿಶ್ವರೂಪ ದರ್ಶನವನ್ನ ಮಾಡ್ಲಿಕ್ಕೇನೆ ಅವನು ಅರ್ಜುನನಿಗೆ ದಿವ್ಯ ಚಕ್ಷುವನ್ನ ಕೊಡ್ತಾನೆ. ಹೇಳ್ತಾನೆ, ಈ ಚರ್ಮ ಚಕ್ಷುವಿನಿಂದ ನೀನು ನನ್ನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವನು ಸೂಕ್ಷ್ಮನಾಗಿದ್ದಾನೆ. ಅವನನ್ನ ನಾವು ಈ ಇಂದ್ರಿಯಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹುದೂರದಲ್ಲಿ ಇದ್ದರು ಅಂದ್ರೆ ನಾನು ಹೇಳಿದೆ ಈಗ, ಬ್ರಹ್ಮಾಂಡಗಳನ್ನ ದಾಟಿ, ಬ್ರಹ್ಮ ಜ್ಯೋತಿಯನ್ನ ದಾಟಿ, ವೈಕುಂಠ ಲೋಕಗಳನ್ನ ದಾಟಿ ನಂತರ ಬರುವಂತದ್ದು ಭಗವಂತನ ಗೋಲೋಕ ವೃಂದಾವನ, ಅವನಿರುವಂತಹ ಅಡ್ರೆಸ್. ಅಷ್ಟು ದೂರದಲ್ಲಿ ಅವನಿದ್ರು ಕೂಡ ಎಲ್ಲರ ಸಮೀಪದಲ್ಲೂ ಇದ್ದಾನೆ. ಅಂದ್ರೆ ಎಲ್ಲರ ಒಳಗೂ ಕೂಡ ಪರಮಾತ್ಮನಾಗಿ ಅವನಿದ್ದಾನೆ ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಪರಮ ಸತ್ಯನು ಎಲ್ಲಾ ಜೀವಿಗಳ ಮತ್ತು ಕೃಷ್ಣ ಪರಮ ಸತ್ಯನು ಎಲ್ಲಾ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದುದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹುದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿ ಇದ್ದಾನೆ. ಇಲ್ಲಿ ಚಿತ್ರದಲ್ಲಿ ಒಂದು ದೃಶ್ಯ ಕೊಟ್ಟಿದ್ದಾರೆ. ಇದು ಏನು ಅಂತಂದ್ರೆ ಪರೀಕ್ಷಿತ ಮಹಾರಾಜ. ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ ಪರೀಕ್ಷಿತ ಮಹಾರಾಜ ಯಾರು ಅಂತ? ಅರ್ಜುನನ ಮಗ. ಮತ್ತಜಿ ಅರ್ಜುನನ ಮಗ ಮಗ ಅಲ್ಲ ಅಲ್ಲ, ಮತ್ತಜಿ, ಮೊಮ್ಮಗ. ಅಭಿಮನ್ಯುವಿನ ಮಗ. ಅಭಿಮನ್ಯುವಿನ ಮಗ, ಮೊಮ್ಮಗ, ಅರ್ಜುನನಿಗೆ ಮೊಮ್ಮಗ. ಅಂದ್ರೆ ಪಾಂಡವರು ಕುರುಕ್ಷೇತ್ರ ಯುದ್ಧ ಆದ ನಂತರ ಅಶ್ವತ್ಥಾಮ ಏನ್ ಮಾಡ್ತಾನೆ ಅಂದ್ರೆ ಉಪ ಪಾಂಡವರನ್ನೆಲ್ಲ ಕೊಂದು ಬಿಡ್ತಾನೆ. ನಂತರ ಪಾಂಡವರಿನ ಮೇಲೂ ಕೂಡ ಅವನು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾನೆ. ಅವನ್ ಅನ್ಕೋತಾನೆ ಪಾಂಡವರನ್ನ ವಂಶ ಅವ್ರದ್ದು ನಿರ್ನಾಮ ಮಾಡ್ಬೇಕು ಅಂತ ಹೇಳಿ ಉತ್ತರೆಯ ಗರ್ಭದಲ್ಲಿ ಪರೀಕ್ಷಿತ ಮಹಾರಾಜ ಇದ್ದಾನೆ, ಅವನ ಮೇಲೂ ಕೂಡ ಆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ. ಆಗ ಪರಮಾತ್ಮ ಕೃಷ್ಣ ಹೇಳಿದ್ದಾನೆ, ಕುರುಕ್ಷೇತ್ರ ಯುದ್ಧದಲ್ಲಿ ನಾನು ಆಯುಧವನ್ನ ಎತ್ತೋದಿಲ್ಲ ಅಂತ. ಈಗಾಗ್ಲೇ ಅಲ್ಲಿ ಯುದ್ಧ ಮುಗ್ದೋಗಿದೆ ಅಂತಾನೆ ಲೆಕ್ಕ. ಆದ್ರೂ ಕೂಡ ಇಲ್ಲಿ ಅಶ್ವತ್ಥಾಮ ಅವನು ಸುಮ್ನಾಗ್ತಿಲ್ಲ. ಅವನು ಮತ್ತೆ ಮತ್ತೆ ಯುದ್ಧಕ್ಕೆ ಬರ್ತಾನೆ ಇದ್ದಾನೆ. ಆಗ ಏನ್ ಮಾಡ್ತಾನೆ ಪರಮಾತ್ಮ, ಉತ್ತರೆಯ ಗರ್ಭದಲ್ಲಿ ಅವನು ಎಲ್ಲರ ಪಾಂಡವರ ಎದುರುಗಡೆ ಇದ್ದಾನೆ. ಅದೇ ಸಮಯದಲ್ಲಿ ಅವನು ಉತ್ತರೆಯ ಗರ್ಭದಲ್ಲಿ ಪರಮಾತ್ಮ ಅವನು ಹೋಗಿ ಏನ್ ಮಾಡ್ತಾನೆ ಅಂತಂದ್ರೆ ಬ್ರಹ್ಮಾಸ್ತ್ರ, ಅದು ಏನು ಮಗುವನ್ನ ಕೊಲ್ಲಿಕ್ಕೆ ಬಂದಿದೆ ಅದರ ಮೇಲೆ ಅವನು ಯುದ್ಧವನ್ನ ಮಾಡ್ತಾನೆ. ಇದನ್ನ ಹೇಳ್ತಾ ಇದಾರೆ ಇಲ್ಲಿ. ಅಂದ್ರೆ ಪರಮಾತ್ಮ ಕಣ್ಣೆದುರುಗಡೆ ಕಾಣಿಸ್ತಾನೆ, ಅವನು ಹೊರಗಡೆನೂ ಇದ್ದಾನೆ, ಅದೇ ಸಮಯದಲ್ಲಿ ಅವನು ಒಳಗಡೆನೂ ಇದ್ದಾನೆ. ಅದಕ್ಕೆ ಅವನು ಪರಮಾತ್ಮ ಅಂತ ನಾವು ಕರಿತೀವಿ. ಹಾಗೆ ಅವನನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಂದ್ರಿಯಗಳು ಅವನನ್ನ ಕಾಣುವಂತಹ ಶಕ್ತಿ ನಮ್ಮ ಇಂದ್ರಿಯಗಳಿಗೆ ಅದು ಇಲ್ಲ. ಭಗವಂತ ತಾನಾಗಿ ಅವನೇ ಅವ್ಯಾಜ್ಯ ಕರುಣೆಯಿಂದ ನಮಗೆ ಅವನನ್ನ ಅವನು ತೋರ್ಪಡಿಸ್ಕೊಟ್ರೆ ಮಾತ್ರನೇ ನಾವು ಅವನನ್ನ ಕಾಣ್ಲಿಕ್ಕೆ ಸಾಧ್ಯನೇ ಹೊರತು, ಇಲ್ಲ ಅಂದ್ರೆ ನಾವು ಭಗವಂತನನ್ನ ಕಾಣುವಂಥದ್ದು ಸಾಧ್ಯನೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇರುವಂತದ್ದು. ಅಚಿಂತ್ಯ ವೇದ ತತ್ವ ಅಂತ ಕರೀತಾರೆ. ಅಂದ್ರೆ ಅಚಿಂತ್ಯ, ನಮ್ಮ ಊಹೆಗೂ ಕೂಡ ಮೀರಿದವನು ಅವನು. ನಾವು ಅವನನ್ನ ಊಹೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜ್ಯೋತಿಷಾಮಪಿ ತಜ್ಜ್ಯೋತಿ
ಸ್ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ವೃತ್ತಿ ಸರ್ವಸ್ಯ ವಿಷ್ಟಿತಂ. ಆತನು ಎಲ್ಲಾ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಆತನು ಜಡವಸ್ತುವಿನ ತಮಸ್ಸಿನ ಆಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನು. ಅವನು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಅದರಲ್ಲಿ ಪರಮಾತ್ಮನ ಬಗ್ಗೆ ತಿಳಿಸ್ಕೊಡ್ತಾ ಇರುವಂತದ್ದು ಎಲ್ಲಾ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ನಮಗೆ ಬೆಳಕು ಎಲ್ಲಿಂದ ಸಿಗುತ್ತೆ? ಹರೇ ಕೃಷ್ಣ. ನಮಗೆ ಬೆಳಕಿನ ಮೂಲ ಯಾವುದು? ಸೂರ್ಯ ಮಾತಾಜಿ. ಸೂರ್ಯನಿಗೆ ಆ ಬೆಳಕು ಎಲ್ಲಿಂದ ಬರ್ತಿದೆ ಅಂದ್ರೆ, ಸೂರ್ಯನಿಗೆ ಆ ಬೆಳಕು ಭಗವಂತನಿಂದ ಬರ್ತಿರುವಂತದ್ದು. ಭಗವಂತನಿಂದ ದೇಹದಿಂದ ಬರ್ತಿರುವಂತಹ ಬ್ರಹ್ಮಜ್ಯೋತಿ ಏನಿದೆ ಅದನ್ನ ಸೂರ್ಯ ಆ ಶಕ್ತಿನ ಪಡ್ಕೊಂಡು ನಮಗೆ ಆ ಬೆಳಕನ್ನ ಕೊಡ್ತಿರುವಂತದ್ದು. ಆದ ಕಾರಣ ಎಲ್ಲ ಬೆಳಕಿನ ಮೂಲ ಅವನು ಪರಮಾತ್ಮನೇ ಆಗಿದ್ದಾನೆ. ಅವನು ಜಡವಸ್ತುವಿನ ತಮಸ್ಸಿನ ಆಚೆ ಇದ್ದಾನೆ. ಈ ಜಡವಸ್ತು ಏನಿದೆ, ಈ ಭೌತಿಕ ಜಗತ್ತು, ಅದರಿಂದ ಹೊರಗಿದ್ದಾನೆ. ಮತ್ತೆ ಅವ್ಯಕ್ತನು, ಅವನು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅವನು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನನ್ನ ತಿಳ್ಕೊಳ್ಳುವುದೇ ನಿಜವಾದ ಜ್ಞಾನ. ಮತ್ತೆ ನಾವು ಆ ಜ್ಞಾನದಿಂದ ಅವನನ್ನ ಪಡ್ಕೊಳ್ಳೋದೇ ಜ್ಞಾನದ ಗುರಿ ಕೂಡ ಆಗಿದೆ. ಅವನು ಎಲ್ಲರ ಹೃದಯದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಎಲ್ಲರ ಹೃದಯದಲ್ಲೂ ಕೂಡ ಅವನು ಪರಮಾತ್ಮನಾಗಿ ಇದ್ದಾನೆ. इति क्षेत्रं तथा ज्ञानं ज्ञेयं चोक्तं समासतः मद्भक्ता एतद् विज्ञाय ಮದ್ಭಾವ ಯೋ ಪಪದ್ಯತೆ. ಹೀಗೆ ನಾನು ಕ್ಷೇತ್ರ, ದೇಹ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಜ್ಞೇಯ, ಇವನ್ನು ಸಂಗ್ರಹವಾಗಿ ಹೇಳಿದ್ದಾಯ್ತು. ನನ್ನ ಭಕ್ತರು ಮಾತ್ರ ಇದನ್ನ ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಈಗ ಪರಮಾತ್ಮ ಈ ಅಧ್ಯಾಯದಲ್ಲಿ ನಮ್ಗೆಲ್ಲ ತಿಳಿಸ್ಕೊಟ್ಟಿದ್ದಾನೆ. ಕ್ಷೇತ್ರ ಅಂದ್ರೆ ಯಾರು? ಹರೇ ಕೃಷ್ಣ. ಕ್ಷೇತ್ರ ಅಂದ್ರೆ ಏನು? ದೇಹ ಮಾತ್ರ. ದೇಹ. ಕ್ಷೇತ್ರಜ್ಞ ಅಂದ್ರೆ ಯಾರು? ಪರಮಾತ್ಮ. ಕ್ಷೇತ್ರಜ್ಞ ಅಂದ್ರೆ ಇಬ್ರು. ಪರಮಾತ್ಮ ಇಬ್ರು ಮಾತಾಜಿ. ಇಬ್ರು ಇರ್ತಾರೆ ಒಂದು ದೇಹದಲ್ಲಿ, ಇಬ್ರು ಇರ್ತಾರೆ, ಆತ್ಮ ಮತ್ತೆ ಪರಮಾತ್ಮ. ಮತ್ತೆ ಇದನ್ನ ತಿಳ್ಕೊಳ್ಳೋದೇ ನಿಜವಾದ ಜ್ಞಾನ. ಆ ಜ್ಞಾನದ ನಿಜವಾದ ಗುರಿ ಏನು ಅಂತಂದ್ರೆ, ಆ ಮೂಲಕ ನಾವು ಪರಮಾತ್ಮನನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಅದನ್ನೇ ಜ್ಞಾನದ ಗುರಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಪರಮಾತ್ಮ ನಮ್ಗೆ ತಿಳಿಸ್ಕೊಟ್ಟಿದ್ದಾನೆ. ಅವನು ಹೇಳ್ತಾ ಇದ್ದಾನೆ ಕೊನೆಗೆ, ಇದನ್ನ ಯಾರು ಅವನ ಶುದ್ಧ ಭಕ್ತರಿದ್ದಾರೆ ಅವ್ರಿಗೆ ಮಾತ್ರ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಬೇರೆಯವರಿಗೆ ಇದು ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ, ಕಬ್ಬಿಣದ ಕಡಲೆ ಆಗತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ಅರ್ಥ ಮಾಡ್ಕೊಂಡವನು ನನ್ನ ಸ್ವಭಾವವನ್ನು ಪಡೆಯುತ್ತಾನೆ. ಯಾರು ಶುದ್ಧ ಭಕ್ತನಿದ್ದಾನೆ ಅವನಲ್ಲಿ ಭಗವಂತನಲ್ಲಿ ಇರುವಂತಹ ಎಲ್ಲ ಗುಣಗಳು ಕೂಡ ಅವನ ಭಕ್ತನಲ್ಲೂ ಕೂಡ ಇರುತ್ತೆ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾನೆ. ನನ್ನೊಂದು ಹೇಳಿಲ್ಲ. ಇಲ್ಲಿ ನಾವೊಂದು ಚಿತ್ರವನ್ನ ಕಾಣ್ತಾ ಇದೀವಿ. ಹರೇ ಕೃಷ್ಣ. ಇದು ಒಂದು ಹೋಲಿಕೆ, ಸಾದೃಶ್ಯ, ಅನಾಲಜಿ. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ದೇಹವನ್ನ ಒಂದು ಮರಕ್ಕೆ ಹೋಲಿಸ್ತಾ ಇದ್ದಾರೆ. ಆ ಮರದಲ್ಲಿ 2 ಪಕ್ಷಿಗಳಿದೆ. ಅಂದ್ರೆ ಈ ದೇಹದಲ್ಲಿ ಆತ್ಮ ಪರಮಾತ್ಮ ಇದ್ದ ಹಾಗೆ ಆ ಮರದಲ್ಲಿ 2 ಪಕ್ಷಿಗಳಿದೆ. ಹೇಳ್ತೀರಾ ಯಾರಾದ್ರೂ ಇದರಲ್ಲಿ ಆತ್ಮ ಯಾವ್ದು ಪರಮಾತ್ಮ ಯಾವ್ದು, ಅವ್ರಿಬ್ರು ಏನ್ ಮಾಡ್ತಾ ಇದ್ದಾರೆ ಅಂತ? ಪರಮಾತ್ಮ ನೋಡ್ತಾ ಇರೋದು. ಹಣ್ಣು ತಿನ್ನುತ್ತಿರೋದು ಆತ್ಮ, ನೋಡ್ತಾ ಇರುವುದು ಪರಮಾತ್ಮ. ಧನ್ಯವಾದಗಳು ಮಾತಾಜಿ. ಹಾಗೆ ನಾವು ಕೂಡ ಈ ದೇಹದಲ್ಲಿ ಇಂದ್ರಿಯ ಭೋಗದಲ್ಲಿ ತೊಡಗಿದೀವಿ. ಎಷ್ಟು ಬಿಸಿ ಇದೀವಿ ಅಂದ್ರೆ, ಪಕ್ಕದಲ್ಲೇ ಪರಮಾತ್ಮ ಇದ್ರು ಕೂಡ ನಮ್ಗೆ ಅವನ ಕಡೆ ಯಾವುದೇ ಗಮನ ಇಲ್ಲ. ಆದ್ರೆ ಪರಮಾತ್ಮ ನಾವೇನೆಲ್ಲ ಮಾಡ್ತಾ ಇದೀವಿ ಅದಕ್ಕೆ ಆತ್ಮ ಸಾಕ್ಷಿ, ಮನಸ್ಸಾಕ್ಷಿ ಅಂತ ಹೇಳ್ತೀವಿ. ಹಾಗೆ ಅವನು ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇದ್ದಾನೆ. ಈ ಜೀವಾತ್ಮ ಏನ್ ಮಾಡ್ತಿದೆ ಅದೆಲ್ಲವನ್ನು ಕೂಡ ಪರಮಾತ್ಮ ಅವನು ನೋಡ್ತಾ ಇದ್ದಾನೆ. ಪ್ರಕೃತಿಂ ಪುರುಷಂ ಚೈವ ವಿದ್ಯಾನಾದಿ ಉಭಾವಪಿ ವಿಕಾರಂಶ್ಚ ಗುಣಾಂಶೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು, ಗುಣಗಳು ಪ್ರಕೃತಿಯಿಂದ ಆದವು. ಅದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಗೆ ಗೊತ್ತಿದೆ ನಾವು ಜೀವಿ, ಅಂದ್ರೆ ನಾವು ದೇಹನೋ ಆತ್ಮನೋ? ಹರೇ ಕೃಷ್ಣ. ಆತ್ಮ ಮಾತಾಜಿ. ಆತ್ಮ. ನಾವು ಆತ್ಮ. ನಮಗೆ ಆದಿ ಅಂತ್ಯಗಳು ಇಲ್ಲ. ಅಂದ್ರೆ ನಾವು ಕೂಡ ಸಚ್ಚಿತ್ ಆನಂದ ಅಂತ ಹೇಳ್ತಾರೆ. ಸತ್ ಅಂತಂದ್ರೆ ಶಾಶ್ವತ, ನಮಗೆ ಕೊನೆ ಅನ್ನೋದು ಇಲ್ಲ. ಈ ಆತ್ಮಕ್ಕೆ ಕೊನೆ ಅನ್ನೋದೇ ಇಲ್ಲ, ಶಾಶ್ವತವಾದದ್ದು. ಅದೇ ರೀತಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅನಾದಿ. ಅನಾದಿ ಅಂತಂದ್ರೆ ಇದಕ್ಕೂ ಕೂಡ ಯಾವುದೇ
ಪ್ರಾರಂಭ ಕೊನೆ ಅನ್ನೋದು ಇಲ್ಲ. ಯಾವುದಕ್ಕೆ? ಪ್ರಕೃತಿಗೆ ಕೂಡ ಅಂತ ಹೇಳ್ತಾ ಇದ್ದಾರೆ. ಈ ಭೌತಿಕ ಪ್ರಕೃತಿ ಏನಿದೆ ಪಂಚಭೂತಗಳಿಂದ ಆದಂತದ್ದು, ಅದಕ್ಕೂ ಕೂಡ ಯಾವುದೇ ಆರಂಭ ಅಥವಾ ಕೊನೆ ಅನ್ನೋದು ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ವಿಜ್ಞಾನಿಗಳು ಕೂಡ ಹೇಳ್ತಾರೆ, ಏನಂತ ಹೇಳ್ತಾರೆ? ಎನರ್ಜಿ ಅಂತ ಹೇಳ್ತಾರೆ. ಪಂಚಭೂತಗಳನ್ನ, ಯಾವ್ದೆಲ್ಲ ಪಂಚಭೂತಗಳಿದೆ, ಅಗ್ನಿ, ವಾಯು, ನೀರು ಮತ್ತೆ ಆಕಾಶ, ಅಥವಾ ಇನ್ನೊಂದು ಯಾವ್ದು? ಅಗ್ನಿ, ಬೆಂಕಿ, ಗಾಳಿ, ನೀರು, ಬೆಂಕಿ, ಗಾಳಿ, ನೀರು, ಆಕಾಶ, ಇನ್ನೊಂದು ಯಾವ್ದು ಬಿಟ್ಟೆ ನಾನು? ಭೂಮಿ. ಇದೆಲ್ಲವೂ ಕೂಡ ಪ್ರಕೃತಿ. ಅದನ್ನ ಏನಂತ ಕರೀತಾರೆ ಅಂದ್ರೆ ಅವರು ಎನರ್ಜಿ ಅಂತ ಕರೀತಾರೆ. ಎನರ್ಜಿ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಅಂತ ಹೇಳ್ತಾರೆ. ಹಾಗೆ ಈ ಪ್ರಕೃತಿ ಅನ್ನೋದು ಅದು ಒಂದು ರೂಪದಿಂದ ಇನ್ನೊಂದು ರೂಪದಲ್ಲಿ ಇರುತ್ತೆ, ಆದ್ರೆ ಅದು ಯಾವಾಗ್ಲೂ ಶಾಶ್ವತವಾಗಿ ಇರುತ್ತೆ. ಅದನ್ನೇ ಇಲ್ಲಿ ಭಗವಂತ ಕೂಡ ಹೇಳ್ತಾರೆ. ಪ್ರಕೃತಿ ಅನ್ನೋದು ಹೇಗೆ ನಾವು ಜೀವಿಗಳು ಅನಾದಿನೋ, ಅದೇ ರೀತಿ ಪ್ರಕೃತಿ ಕೂಡ ಅನಾದಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅವರ ಏರ್ಪಾಡುಗಳು, ಗುಣಗಳು ಪ್ರಕೃತಿಯಿಂದ ಆದವು. ಅಂದ್ರೆ ನಾವು ಯಾವ ದೇಹವನ್ನ ಪಡ್ಕೊಳ್ತಾ ಇದೀವಿ ಅದು ಈ ಪ್ರಕೃತಿಯಿಂದ ಆಗ್ತಿರುವಂತದ್ದು. ನಮ್ಗೆ ಎಂತಹ ಒಂದು ದೇಹ ಸಿಗ್ತಾ ಇದೆ ಅದು ಪ್ರಕೃತಿಯಿಂದ ಆಗ್ತಾ ಇರುವಂತದ್ದು. ಪ್ರಕೃತಿಗೆ 3 ಗುಣಗಳಿದೆ: ಸತ್ವಗುಣ, ರಜೋಗುಣ, ತಮೋ ಗುಣ. ಯಾವ ಗುಣದಲ್ಲಿ ದೇಹ ತ್ಯಾಗ ಮಾಡ್ತೀವಿ ಆ ಗುಣಕ್ಕೆ ತಕ್ಕಂತಹ ಒಂದು ಇನ್ನೊಂದು ದೇಹವನ್ನ ನಾವು ಪಡ್ಕೋತೀವಿ. ಅದರಿಂದ ನಾವೆಲ್ಲರೂ ಕೂಡ ಈ ಪ್ರಕೃತಿಯಿಂದ ಮಾರ್ಪಾಡಾಗಿದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ, ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ರುಚ್ಯತೆ. ಎಲ್ಲ ಐಹಿಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯು ಕಾರಣ. ನಮ್ಗೆ ಒಂದು ದೇಹ ಸಿಗೋದಕ್ಕೆ ಈ ಪ್ರಕೃತಿ ಕಾರಣ ಅನ್ನೋದು ಹೌದು ಸತ್ಯ. ನಮ್ಮ ದೇಹ ಅನ್ನೋದು ಈ ಪ್ರಕೃತಿಯಿಂದ ಆದದ್ದು, ಈ ಪಂಚಭೂತಗಳಿಂದ ಆದಂತದ್ದು. ಆದ್ರೆ ನಾವು ಈ ದೇಹದಲ್ಲಿ ಇದ್ಕೊಂಡು ಏನ್ ಸುಖ ದುಃಖಗಳನ್ನ ಅನುಭವಿಸ್ತಾ ಇದೀವಿ ಅದಕ್ಕೆ ನಾವೇ ಕಾರಣ. ಹೇಗೆ ನಾವು ಕಾರಣ ಆಗ್ತೀವಿ? ನಮ್ಮ ಸುಖ ದುಃಖಗಳಿಗೆ ನಾವ್ ಹೇಗೆ ಕಾರಣ ಆಗ್ತೀವಿ ಅಂತಂದ್ರೆ, ಈ ಜನ್ಮದಲ್ಲಿ ನಾವ್ ಏನ್ ಮಾಡಿದೀವಿ, ಪಾಪ ಪುಣ್ಯಗಳನ್ನ ಯಾವ ರೀತಿ ಮಾಡ್ತಾ ಇದೀವಿ ಅಂದ್ರೆ, ಎವ್ರಿ ಆಕ್ಷನ್ ಆಸ್ ಇಟ್ಸ್ ಓನ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ. ಅಂದ್ರೆ ನಾವು ಮಾಡುವಂತ ಒಂದು ಕ್ರಿಯೆಗೆ ಇನ್ನೊಂದು ಪ್ರತಿಕ್ರಿಯೆ ಅನ್ನೋದು ಇರುತ್ತೆ ಅಂತ. ನಾವು ಈ ಜನ್ಮದಲ್ಲಿ ಬೇಡದ ಆಹಾರ ವಸ್ತುಗಳನ್ನ ತಿನ್ನುವಂತದ್ರಲ್ಲಿ ತೊಡಗಿದೀವಿ ಅಂತಂದ್ರೆ, ಈ ದೇಹ ತ್ಯಾಗ ಆದ್ಮೇಲೆ ಅದಕ್ಕೆ ತಕ್ಕಂತ ಇನ್ನೊಂದು ದೇಹವನ್ನ ಪಡಿತೀವಿ. ಅಂದ್ರೆ ಇಲ್ಲಿ ಹಂದಿಯ ರೂಪವನ್ನ ತೋರಿಸ್ತಾ ಇದ್ದಾರೆ. ಮನುಷ್ಯ ಸಿಕ್ಕಿದನ್ನೆಲ್ಲ ತಿಂತಾನೆ ಅಂತಂದ್ರೆ ಅವನು ಮುಂದಿನ ಜನ್ಮದಲ್ಲಿ ಹಂದಿಯ ದೇಹವನ್ನ ಪಡಿತಾನೆ ಅಂತ. ಆ ದೇಹದಲ್ಲಿ ಅವನು ಪಡುವಂತಹ ಸುಖ ದುಃಖಗಳಿಗೆ ಅವನು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳೇ ಕಾರಣ. ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ದೇಹ ಸಿಗೋದಕ್ಕೆ ಪ್ರಕೃತಿ ಕಾರಣ ಆಗ್ಬೋದು, ಆದ್ರೆ ನಾವು ಪಡ್ತಾ ಇರುವಂತಹ ಸುಖ ದುಃಖಗಳಿಗೆ ನಾವು ಮಾಡ್ಕೊಂಡಿರುವಂತಹ ಪಾಪ ಪುಣ್ಯಗಳೇ ಕಾರಣ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪುರುಷಃ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋ ಅಸ್ಯ ಸದಸಾಧ್ಯೋನಿ ಜನ್ಮಸು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದ್ದನ್ನು ಅನುಭವಿಸುತ್ತಾನೆ. ಐಹಿಕ ಪ್ರಕೃತಿಯಲ್ಲಿ ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಜೀವಾತ್ಮ ತ್ರಿಗುಣಗಳನ್ನ ಅನುಭವಿಸ್ತಾ ಬದುಕಿನ ರೀತಿಯನ್ನ ಅನುಸರಿಸ್ತಾನೆ. ಅಂದ್ರೆ ಅವನು ಈ ಭೌತಿಕ ಜಗತ್ತಿನಲ್ಲಿ ನಾ ಹೇಳಿದೆ, ಗುಣ ಅಂದ್ರೆ ಬಂಧನ. ಈ ಮಹಾಮಾಯೆ ನಮ್ಮನ್ನ ಯಾವ ಬಂಧನದಲ್ಲಿ ಇಡ್ತಾಳೆ ಅಂದ್ರೆ ಈ 3 ಗುಣಗಳಲ್ಲಿ ಬಂಧಿಸ್ತಾಳೆ. ಈ 3 ಗುಣಗಳಲ್ಲಿ ಯಾವ ಗುಣದಲ್ಲಿ ನಾವಿರ್ತೀವಿ ಅದಕ್ಕೆ ಅನುಸಾರವಾಗಿ ನಾವು ವರ್ತಿಸ್ತೀವಿ. ಆ ರೀತಿ ನಾವು ವರ್ತನೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ನಾವು ಐಹಿಕ ಪ್ರಕೃತಿಯೊಡನೆ ಸಹಯೋಗದಲ್ಲಿದ್ದೀವಿ ಅಂತ ಅರ್ಥ. ಅಂದ್ರೆ ಸಹಯೋಗದಲ್ಲಿ ಅಂದ್ರೆ ಬಂಧನದಲ್ಲಿದ್ದೀವಿ. ಹೀಗೆ ನಾವು ಮಾಡುವಂತಹ ಪಾಪ ಪುಣ್ಯಗಳು ನಮ್ಮನ್ನ ವಿವಿಧ ಬೇರೆ ಬೇರೆ ಜೀವ ವರ್ಗಗಳಲ್ಲಿ ಕಷ್ಟ ಸುಖಗಳನ್ನ ಅನುಭವಿಸೋದಕ್ಕೆ ಕಾರಣ ಆಗ್ತಾ ಇದೆ. ಅಂದ್ರೆ ನಾವು ಏನ್ ಮಾಡ್ತಾ ಇದೀವಿ, ಪಾಪ ಪುಣ್ಯಗಳು ಏನ್ ಸಂಪಾದನೆ ಮಾಡ್ತಾ ಇದೀವಿ, ಎಂತಹ ಒಂದು ಜೀವನ ಶೈಲಿ ನಮ್ದಿದೆ, ಅದಕ್ಕೆ ತಕ್ಕ ಹಾಗೆ ನಮ್ಗೆ ಮುಂದಿನ ದೇಹ ಅದು ರೆಡಿ ಆಗುತ್ತೆ. ನಾವ್ ಎಂತ ಆಸೆಗಳನ್ನ ಇಟ್ಕೊಂಡಿದೀವಿ, ಎಂತಹ ಕರ್ಮಗಳನ್ನ ಮಾಡ್ತಾ ಇದೀವಿ, ಅದಕ್ಕೆ ತಕ್ಕ ಹಾಗೆ ಇನ್ನೊಂದು ದೇಹ ಅದು ಏರ್ಪಾಡಾಗುತ್ತೆ. ನಾವು ಮತ್ತೆ ಈ ದೇಹ ಅಂದ್ರೆ ಈ ಆತ್ಮ ಆ ದೇಹವನ್ನ ಬಿಟ್ಟ ನಂತರ ಅಂತದೇ ಅದಕ್ಕೆ ಇನ್ನೊಂದು ದೇಹ ಅದು ಮೊದಲೇ ಸೃಷ್ಟಿಯಾಗಿದೆ, ಅಲ್ಲಿ ಹೋಗಿ ನಾವು ಮತ್ತೆ ಜನ್ಮವನ್ನ ಪಡಿತೀವಿ. ಉಪದೃಷ್ಟ ಹನುಮಂತಶ್ಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇ ಅಸ್ಮಿನ್ ಪುರುಷಂ ಪರಃ.
ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯಾನುಭವಿ, ಅವನು ಪ್ರಭು ಮತ್ತು ಪರಮಸ್ವಾಮಿ. ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರ್ತಾನೆ. ಅವನಿಗೆ ಪರಮಾತ್ಮನೆಂದು ಹೆಸರು. ನಮ್ಗೆ ಜೀವಾತ್ಮನಿಗೆ ಎಷ್ಟು ಸ್ವಾತಂತ್ರ್ಯ ಇದೆ ಅಂದ್ರೆ ಇಚ್ಛೆ ಪಡುವುದಷ್ಟೇ ಅವನ ಸ್ವಾತಂತ್ರ್ಯ. ಆದ್ರೆ ಅದನ್ನ ಪಡ್ಕೋಬೇಕು ಅಂತಂದ್ರೆ ನಾವು ಇಚ್ಛೆ ಪಡೋದಷ್ಟೇ ನಮ್ಗೆ ಸ್ವಾತಂತ್ರ್ಯ ಇರುವಂತದ್ದು ಜೀವಾತ್ಮನಿಗೆ. ಆದ್ರೆ ಅದನ್ನ ಪಡ್ಕೋಬೇಕು ಅಂತಂದ್ರೆ ಅವನಿಗೆ ದೇಹ ಬೇಕು. ಆ ದೇಹ ಪ್ರಕೃತಿಯಿಂದ ಆದಂತದ್ದು. ಆದ್ರೆ ಆ ಪ್ರಕೃತಿ ಯಾವಾಗ ಅವನ್ಗೆ ಸಹಾಯ ಮಾಡ್ತಾಳೆ ಅಂದ್ರೆ ಆ ಪರಮಾತ್ಮನ ಅಪ್ಪಣೆ ಮೇರೆಗೆ ಅವಳು ಸಹಾಯ ಮಾಡ್ತಾಳೆ. ಪರಮಾತ್ಮ ಅಪ್ಪಣೆ ಕೊಟ್ರೆ ಮಾತ್ರನೇ ಆ ಪ್ರಕೃತಿ ನಮಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ. ಆ ಪರಮಾತ್ಮ ಅವನು ಅಪ್ಪಣೆ ಕೊಟ್ಟಿಲ್ಲ ಅಂತಂದ್ರೆ ಆ ಪ್ರಕೃತಿ ನಮ್ಗೆ ಯಾವುದೇ ರೀತಿ ಸಹಾಯ ಮಾಡೋದಿಲ್ಲ. ನಾವು ಆಸೆ ಪಟ್ರು ಕೂಡ ನಾವು ಅದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ದೇಹದಲ್ಲಿ ಪರಮಾತ್ಮ ಇದ್ದಾನೆ. ಅವನ ಕೆಲಸ ಏನು ಅಂತಂದ್ರೆ ಉಪದೃಷ್ಟ ಅಂತಂದ್ರೆ ಅವನು ಮನಸ್ಸಾಕ್ಷಿಯಾಗಿ ಎಲ್ಲವನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾನೆ. ನಾವು ಮಾಡ್ತಾ ಇರುವಂತದ್ದು ನಾವು ಯಾರಿಗೆ ಬೇಕಾದ್ರೂ ಸುಳ್ಳು ಹೇಳ್ಬೋದು. ನಾನು ಈ ರೀತಿ ಮಾಡಿಲ್ಲ, ನಾನು ಇಷ್ಟು ಒಳ್ಳೆಯವನು, ನಾನು ಈ ತಪ್ಪು ಮಾಡಿಲ್ಲ, ಆತರ ಏನ್ ಬೇಕಾದ್ರೂ ಸುಳ್ಳು ಹೇಳ್ಬೋದು. ಆದ್ರೆ ಪರಮಾತ್ಮನ ಮುಂದೆ ನಾವು ಯಾವ ಸುಳ್ಳು ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ಪ್ರತಿ ಕ್ಷಣ ನಮ್ಮನ್ನ ನೋಡ್ತಾ ಇದ್ದಾನೆ. ನಮ್ಮ ಮನಸ್ಸಿನಲ್ಲಿ ಬುದ್ಧಿನಲ್ಲಿ ಏನೆಲ್ಲ ನಡೀತಿದೆ ಎಲ್ಲವನ್ನು ಕೂಡ ಅವನು ನೋಡ್ತಾ ಇದ್ದಾನೆ. ಉಪದೃಷ್ಟ. ಹನುಮಂತ ಅಂತಂದ್ರೆ ನಾವ್ ಏನ್ ಆಸೆ ಪಡ್ತೀವಿ ಅದನ್ನ ಸ್ಯಾಂಕ್ಷನ್ ಮಾಡುವಂತದ್ದು, ಅದನ್ನ ರಿಜೆಕ್ಟ್ ಮಾಡುವಂತದ್ದು ಅವನೇ. ನಾವ್ ಏನನ್ನ ಇಷ್ಟ ಪಡ್ತೀವಿ ಅದನ್ನ ನಾವು ಇಷ್ಟ ಪಡೋದಕ್ಕಷ್ಟೇ ನಮ್ಗೆ ಶಕ್ತಿ ಇದೆಯೇ ಹೊರತು ಅದನ್ನ ಪಡ್ಕೋಬೇಕು ಅಂತಂದ್ರೆ ಭಗವಂತನ ಅನುಮತಿ ಬೇಕು. ಅನುಮತಿ ಇಲ್ಲದೆ ನಾವು ಅದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಪ್ಪಣೆ ಕೊಡುವವನು ಭಗವಂತ ಪರಮಾತ್ಮ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಯಾ ಏವಂ ವೇತಿ ಪುರುಷಂ ಪ್ರಕೃತಿಂ ಚ ಗುಣೈ ಸಹ ಸರ್ವತಾ ವರ್ತಮಾನೋ ಅಪಿ ನಾಸಾ ಭೂಯೋ ಅಭಿಜಾಯತೆ. ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತ ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ. ಅವನ ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಅಂದ್ರೆ ಯಾರಿಗೆ ಈ ಜ್ಞಾನ ಸಿಕ್ಕಿದೆ, ಪ್ರಕೃತಿ ಅಂದ್ರೆ ಏನು, ನಾನು ಜೀವಾತ್ಮ ಅಂದ್ರೆ ನಾನು ಯಾರು, ಮತ್ತೆ ನಾನು ಹೇಗೆ ಈ ಪ್ರಕೃತಿಯ ಗುಣಗಳಲ್ಲಿ ಸಿಕ್ಕಾಕೊಂಡಿದ್ದೀನಿ, ಮತ್ತೆ ಆ ಪ್ರಕ್ರಿಯೆಯನ್ನು ತಿಳ್ಕೊಂಡು ಅದನ್ನ ಮಾಡ್ತಿರುವಂತಹ ಪಾಪ ಪುಣ್ಯಗಳಿಗೆ ತಕ್ಕ ಹಾಗೆ ನನಗೆ ಏನೆಲ್ಲ ನಡೀತಿದೆ, ಸುಖ ದುಃಖಗಳು ಬರ್ತಾ ಇದೆ, ಈ ಎಲ್ಲಾ ಜ್ಞಾನ ಯಾರು ಅರ್ಥ ಮಾಡ್ಕೊಂಡ್ಬಿಡ್ತಾನೆ ಅವನು ಮತ್ತೆ ಈ ಭವಸಾಗರವನ್ನ ದಾಟಿ ಹೋಗ್ತಾನೆ. ಅವನು ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ಹುಟ್ಟೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ನೋಡ್ತಾ ಇರೋದು ಚಿತ್ರದಲ್ಲಿ ಪರೀಕ್ಷಿತ ಮಹಾರಾಜ ಅವನು ಶುಕ ಮುನಿಗಳಿಂದ ಜ್ಞಾನವನ್ನ ಪಡ್ಕೊಳ್ತಿರುವಂತದ್ದು. ಪರೀಕ್ಷಿತ ಮಹಾರಾಜನಿಗೆ ಒಬ್ಬ ಬ್ರಾಹ್ಮಣ ಪುತ್ರನಿಂದ ಶಾಪ ಬರುತ್ತೆ. ಅವನು ಏನಂತ ಶಾಪ ಕೊಡ್ತಾರೆ ಅಂದ್ರೆ 7 ದಿನಗಳಲ್ಲಿ ನಿನಗೆ ತಕ್ಷಕ ಅನ್ನುವಂತ ಹಾವಿನಿಂದ ಕಚ್ಚಿ ನೀನು ಸಾಯ್ತೀಯ ಅಂತ ಅವನು ಶಾಪ ಕೊಟ್ಟಿದ್ದಾನೆ. ಅವನಿಗೆ ಗೊತ್ತಾಗುತ್ತೆ. ಇದು ಗೊತ್ತಾದಾಗ ಅವನೇನ್ ಮಾಡ್ತಾನೆ, ಎಲ್ಲ ರಾಜ್ಯಭಾರವನ್ನ ತನ್ನ ಮಗ ಜನಮೇಜಯನಿಗೆ ಬಿಟ್ಟುಕೊಟ್ಬಿಟ್ಟು ಅವನು ಗಂಗಾ ನದಿಯ ತೀರದಲ್ಲಿ ಬಂದು ಅಲ್ಲಿ ಎಲ್ಲ ಶುದ್ಧ ಭಕ್ತರು ಏನಿದ್ದಾರೆ ಅವರೆಲ್ಲರ ಸಂಘದಲ್ಲಿ ಅವನು ಭಗವಂತನ ವಿಷಯವನ್ನ ತಿಳ್ಕೊಳ್ಳಿಕ್ಕೆ ಇಷ್ಟಪಟ್ಟು ಶುಕದೇವ ಗೋಸ್ವಾಮಿ ಅವರ ಮೂಲಕ ಎಲ್ಲ ಜ್ಞಾನವನ್ನ ಪಡ್ಕೋತಾನೆ. 7 ದಿನ 7 ರಾತ್ರಿ ಆಹಾರ ನೀರು ನಿದ್ದೆ ಎಲ್ಲವನ್ನು ಬಿಟ್ಟು ಅವರಿಬ್ರು ಭಗವಂತನ ಜ್ಞಾನವನ್ನ ಎಲ್ಲರ ಮುಂದೆ ಅಲ್ಲಿ ಪ್ರಚಾರ ಮಾಡ್ತಾರೆ. ಅದನ್ನ ಪರೀಕ್ಷಿತ ಮಹಾರಾಜ ಕೇಳ್ತಾನೆ. ಆ 7 ದಿನಗಳಲ್ಲಿ ಅವನು ಭಗವಂತನ ಧಾಮಕ್ಕೆ ಹಿಂದಿರುಗ್ತಾನೆ. ಹೀಗೆ ಅಂತಹ ಒಂದು ಜ್ಞಾನ ಎಲ್ಲರೂ ಯಾರು ತಿಳ್ಕೋತಾರೆ ಅಂತವ್ರು ಮತ್ತೆ ಈ ಭೂಮಿ ಮೇಲೆ ಹುಟ್ಟೋದಿಲ್ಲ, ಅವರು ಭಗವಂತನ ಧಾಮಕ್ಕೆ ಸೇರ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮನಃ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮ ಯೋಗೇನ ಚಾಪರೇ. ಏನ್ ಹೇಳ್ತಾ ಇದಾರೆ ಅಂದ್ರೆ ಕೆಲವರು ಧ್ಯಾನದಿಂದ ಮತ್ತೆ ಕೆಲವರು ಜ್ಞಾನವನ್ನು ಬೆಳೆಸಿಕೊಂಡು ಇನ್ನು ನಿಷ್ಕಾಮ ಕರ್ಮದಿಂದ ತಮ್ಮೊಳಗಿರುವ ಪರಮಾತ್ಮನನ್ನು ಕಾಣುತ್ತಾರೆ. ಭಗವಂತನನ್ನ ಕಾಣೋದಕ್ಕೆ ಅನೇಕ ರೀತಿಗಳಲ್ಲಿ ಪ್ರಯತ್ನ ಪಡ್ತಾರೆ. ಅಷ್ಟಾಂಗ ಯೋಗ ಮಾಡ್ತಾರೆ, ಕೆಲವರು ಜ್ಞಾನ ವೇದಗಳ ಅಧ್ಯಯನವನ್ನು ಮಾಡ್ತಾರೆ, ಇನ್ನು ಕೆಲವರು ಏನ್ ಮಾಡ್ತಾರೆ ನಿಷ್ಕಾಮ ಕರ್ಮ ಮಾಡ್ತಾರೆ. ಅಂದ್ರೆ ಭಗವಂತನ ಭಕ್ತಿ ಸೇವೆನ ಮಾಡ್ತಾರೆ, ಅದರಿಂದ ಯಾವುದೇ ಒಂದು ಪ್ರತಿಫಲವನ್ನ ಅಪೇಕ್ಷೆ ಮಾಡದೆ ಮಾಡ್ತಾರೆ. ಈ ರೀತಿ ಅವರು ಭಗವಂತನನ್ನ ಅವರ ಒಳಗಡೆ ಇರುವ ಪರಮಾತ್ಮನನ್ನ ಸಾಕ್ಷಾತ್ಕರಿಸ್ಕೊಳ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅನ್ಯೇತ್ವೇವ ಮಜಾನನಂತಹ ಶ್ರುತ್ವಾ ನೀತ್ಯಾ ಉಪಾಸತೆ ತೇ ಅಪಿ ಚಾತಿತರ
ಇತ್ಯೇವ ಮೃತ್ಯುಂ ಶ್ರುತಿಪರಾಯಣಃ. ಇನ್ನು ಕೆಲವರಿದ್ದಾರೆ, ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನ ಇರುವುದಿಲ್ಲ, ಆದರೂ ಪರಮಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವನನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ನಮ್ಮಂತವ್ರು ಏನ್ ಮಾಡ್ತಾರೆ, ಅಧಿಕೃತ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಗುರುಗಳ ಮುಖೇನ ಭಗವಂತನನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅವರಿಂದ ಕೇಳಿ ತಿಳ್ಕೊಂಡು ಆಚರಣೆಯಲ್ಲಿ ತೊಡಗ್ತಾರೆ, ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ. ಹಾಗೆ ಅವರು ಈ ಭೌತಿಕ ಜಗತ್ತಿನ ಬಂಧನದಿಂದ ಮುಕ್ತಿಯನ್ನು ಪಡಿತಾರೆ. ಕ್ಷಮಿಸಿ, ಸ್ವಲ್ಪ ಸಮಯ, ಇನ್ನೊಂದೇ 10 ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಹರೇ ಕೃಷ್ಣ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಭರತರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನನ್ನೇ ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಎಂದು ತಿಳಿದುಕೋ. ಅಂದ್ರೆ ಈ ಭೂಮಿ ಮೇಲೆ ನೀನು ಏನನ್ನೇ ನೋಡ್ತಾ ಇದ್ರು ಅದೆಲ್ಲವೂ ಕೂಡ ಕ್ಷೇತ್ರ ಅಂತಂದ್ರೆ ಪಂಚಭೂತಗಳಿಂದ ಆದಂತದ್ದು. ಮತ್ತೆ ಅದರಲ್ಲಿ ಕ್ಷೇತ್ರಜ್ಞ ಇದ್ದಾನೆ, ಪರಮಾತ್ಮ ಇದ್ದಾನೆ. ಅಂದ್ರೆ ಚರಾಚರ ವಸ್ತುಗಳಲ್ಲಿ ಅಣು ರೇಣು ತೃಣಕಾಷ್ಟದಲ್ಲಿ ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ. ನೀನ್ ಏನನ್ನೇ ಕಂಡ್ರು ಕೂಡ ಅದರಲ್ಲಿ ನೀನ್ ಏನನ್ನ ನೋಡ್ತಾ ಇದೀಯಾ ಅದೆಲ್ಲವೂ ಕೂಡ ಇದೆರಡರ ಕಾಂಬಿನೇಷನ್. ಅಂದ್ರೆ ಅದೆಲ್ಲವೂ ಕೂಡ ಈ ಪ್ರಕೃತಿ ಮತ್ತೆ ಪರಮಾತ್ಮನಿಂದ ಆಗಿರುವಂತದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞರ ಸಂಯೋಗ ಅಂತ ಹೇಳಿ ಹೇಳ್ತಾ ಇದ್ರು. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ ಸ್ವ ವಿನಶ್ಯಂತಂ ಯಹ ಪಶ್ಯಂತಿ ಸ ಪಶ್ಯತಿ. ಎಲ್ಲಾ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ. ಅಂದ್ರೆ ಯಾರಿಗೆ ಈ ಜ್ಞಾನ ಸಿಕ್ಕಿದೆ, ಈ ದೇಹ ಅನ್ನುವಂಥದ್ದು ನಾಶ ಹೊಂದುತ್ತೆ, ಆದ್ರೆ ಅದ್ರೊಳಗಡೆ ಇರುವಂತಹ ಕ್ಷೇತ್ರಜ್ಞರು ಪರಮಾತ್ಮ ಆಗ್ಲಿ ಅಥವಾ ಜೀವಾತ್ಮನಾಗ್ಲಿ ಅವರಿಗೆ ಅಳಿವು ಅನ್ನೋದಿಲ್ಲ, ಅವರು ಶಾಶ್ವತವಾಗಿ ಇರುವಂತವ್ರು. ಅದನ್ನ ಯಾರು ತಿಳ್ಕೊತಾರೆ, ಅವನು ಜ್ಞಾನಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇದ್ವಿ ಚಿತ್ರದಲ್ಲಿ, ಜ್ಞಾನಿ, ನಿಜವಾದ ಜ್ಞಾನಿ ಪ್ರತಿಯೊಂದನ್ನು ನೋಡ್ತಾ ಇದ್ದಾನೆ. ಯಾವುದನ್ನೇ ನೋಡಲಿ, ಒಂದು ಪಕ್ಷಿ ಪ್ರಾಣಿ ಯಾವುದನ್ನೇ ನೋಡಲಿ ಅದರಲ್ಲಿ ಅವನು ಅವನಂತೆ ಇರುವಂತಹ ಇನ್ನೊಂದು ಆತ್ಮವನ್ನ ಕಾಣ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಆ ಆತ್ಮದ ಜೊತೆಲಿ ಪರಮಾತ್ಮನನ್ನು ಕೂಡ ಕಂಡ್ಕೋತಾ ಇದ್ದಾನೆ. ಅಂದ್ರೆ ಅವನ್ಗೆ ಗೊತ್ತಾಗ್ತಾ ಇದೆ ಪ್ರತಿಯೊಂದು ಏನೆಲ್ಲ ಕಾಣಿಸ್ತಿದೆ ಅವನ ಮುಂದೆ, ಎಲ್ಲಾ ಜೀವಿಗಳು ಕೂಡ ಅವುಗಳಲ್ಲಿ, ಅಂದ್ರೆ ನಾನು ಕೂಡ ಒಂದಲ್ಲ ಒಂದು ದಿನ ಈ ಎಲ್ಲಾ ಪ್ರಾಣಿ ಪಕ್ಷಿಗಳಾಗಿ ಅಂದ್ರೆ 84 ಲಕ್ಷ ಯೋನಿಗಳನ್ನ ದಾಟಿ ಬಂದಿದ್ದೀನಿ ಮನುಷ್ಯನಾಗೋದಕ್ಕೆ, ನಾನು ಕೂಡ ಇಂತೆಲ್ಲಾ ಒಂದು ಜನ್ಮವನ್ನ ಪಡೆದಿದ್ದೆ ಅನ್ನೋದನ್ನ ಅವನು ಕಂಡ್ಕೋತಾನೆ. ಸಮಂ ಪಶ್ಯಂತಿ ಸರ್ವತ್ರ ಸ ಸಮ ವಸ್ಥಿತಂ ಈಶ್ವರಂ ನ ಹೀನಸ್ತ್ಯ ಆತ್ಮನಾತ್ಮನಾಂ ತಥೋ ಯಾತಿ ಪರಾಂ ಗತಿಂ. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಒಂದೇ ಸಮನಾಗಿ ಪರಮಾತ್ಮನನ್ನು ಇರುವುದನ್ನು ಕಾಣಬಲ್ಲವನು ತನ್ನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ಅಂದ್ರೆ ಯಾರು ಪಂಡಿತನಿದ್ದಾನೆ, ಜ್ಞಾನಿ ಇದ್ದಾನೆ, ಅವನು ಎಲ್ಲದರಲ್ಲೂ ಕೂಡ ಪರಮಾತ್ಮನನ್ನು ಮತ್ತೆ ತನ್ನಂತೆ ಇನ್ನೊಂದು ಜೀವ ಇದೆ, ಅದು ಕೂಡ ನನ್ನ ಹಾಗೆ ಇನ್ನೊಂದು ಜೀವಾತ್ಮ ಅಂತ ಕಾಣ್ತಾನೆ. ಅವನನ್ನ ಹೀನ ಸ್ಥಿತಿಗೆ ಕೊಂಡೊಯ್ಯೋದಿಲ್ಲ. ಅಂತಂದ್ರೆ ಏನು ಅರ್ಥ ಅಂತಂದ್ರೆ, ಅವನು ಆ ಪ್ರಾಣಿಗಳನ್ನ ಹಿಂಸೆ ಮಾಡೋದಿಲ್ಲ, ಅವುಗಳ ಮೇಲೆ ಅವ್ನಿಗೆ ಯಾವುದೇ ದ್ವೇಷ ಅಸೂಯೆ ಅನ್ನೋದು ಇರೋದಿಲ್ಲ. ಹಾಗೆ ಅವನು ಯಾರಿಗೂ ಕೂಡ ನೋವನ್ನ ಕೊಡೋದಿಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತಿದೆ, ಇವುಗಳು ಕೂಡ ನನ್ನ ಹಾಗೇನೆ, ನಾನು ಕೂಡ ಒಂದು ದಿನ ಈ ಪ್ರಾಣಿಗಳ ಹಾಗೆ, ಈ ಪಕ್ಷಿಗಳ ಹಾಗೆ ಒಂದು ದೇಹವನ್ನ ಪಡೆದಿದ್ದೆ, ಈಗ ನಾನು ಮನುಷ್ಯನಾಗಿದ್ದೀನಿ. ಈ ಮನುಷ್ಯ ಜನ್ಮವನ್ನ ಪಡೆದ ಮೇಲೆ ಅದರ ಒಂದು ಉಪಯೋಗ ಏನಿದೆ ಅದನ್ನ ನಾನು ಪೂರ್ಣ ಪ್ರಮಾಣದಲ್ಲಿ ಪಡ್ಕೋಬೇಕು ಅಂತ ತಿಳ್ಕೊಂಡು ಅವನು ಜ್ಞಾನಿ ಆಗ್ತಾನೆ. ಪ್ರಕೃತೈವ ಚ ಕರ್ಮಾಣಿ ಕ್ರಿಯಾಮಾಣಾನಿ ಸರ್ವಶಃ ಯ ಪಶ್ಯಂತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ದೇಹವು ಎಲ್ಲಾ ಕರ್ಮಗಳನ್ನು ಮಾಡುತ್ತದೆ, ಇದು ಐಹಿಕ ಪ್ರಕೃತಿಯಿಂದ ಆಗಿದೆ, ತಾನು ಏನನ್ನೂ ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡುತ್ತಾರೆ. ಅಂದ್ರೆ ನಾವೇನನ್ನ ನಾವು ಮಾಡ್ಬೇಕು ಅಂತಂದ್ರೆ ನಮಗೆ ಆ ಶಕ್ತಿ ಇಲ್ಲ, ಆತ್ಮಕ್ಕೆ ಯಾವುದೇ ಶಕ್ತಿ ಇಲ್ಲ. ಆತ್ಮ ಯಾವಾಗ ದೇಹವನ್ನ ಪಡ್ಕೊಳ್ಳುತ್ತೆ, ಆ ದೇಹದ ಮೂಲಕ ಅದು ಅದ್ರ ಆಸೆಗಳನ್ನ ಈಡೇರಿಸ್ಕೊಳ್ಳುತ್ತೆ. ಅದನ್ನ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಅದಕ್ಕೆ ಪ್ರಕೃತಿಯ ಅವಶ್ಯಕತೆ ಇದೆ. ಹಾಗಾದ್ರೆ ನಿಜವಾಗ್ಲೂ ಯಾರು ಮಾಡ್ತಾ ಇದ್ದಾರೆ, ಆ ದೇಹದಿಂದ ಮಾಡ್ತಾ ಇರೋದ್ರಿಂದ ಪ್ರಕೃತಿಯೇ ಎಲ್ಲವನ್ನು ಮಾಡ್ತಿರುವಂತದ್ದು. ನಾನೇನ್ ಮಾಡ್ತಾ ಇದ್ದೀನಿ, ನಾನ್ ಬರೀ ಆಸೆ ಪಡ್ತಾ ಇದ್ದೀನಿ ಅಷ್ಟೇ. ಆದ್ರೆ ಅದಕ್ಕೆ ಅನುಮತಿ ಪರಮಾತ್ಮ ಕೊಟ್ಟಿಲ್ಲ ಅಂದ್ರೆ ಆ ಪ್ರಕೃತಿ ನಾನು ಆಸೆ ಪಟ್ಟದನ್ನೆಲ್ಲ ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ತಿಳ್ಕೊಂತಾನೆ.
ಯದಾ ಭೂತ ಪೃಥಗ್ಭಾವಂ ಏಕಸ್ತಾಂ ಮನುಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಆಕಾಶವು ಎಲ್ಲೆಲ್ಲಿಯೂ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರೊಡನೆಯೂ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿರನಾಗಿರುವ ಆತ್ಮನು ಆ ದೇಹದಲ್ಲಿ ಇದ್ದರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ಅಂದ್ರೆ ನಾವು ನೋಡ್ತಾ ಇದ್ವಿ ಆಕಾಶ ಅದೊಂದು ಸ್ಥಳಾವಕಾಶವನ್ನು ಕೊಡ್ತಾ ಇದೆ ಎಲ್ಲರಿಗೂ ಕೂಡ. ಅಂದ್ರೆ ಆಕಾಶ ಒಂದು ಅವಕಾಶವನ್ನು ಕೊಡ್ತಾ ಇದೆ, ಆದ್ರೆ ಅದೆಲ್ಲದರಲ್ಲೂ ಕೂಡ ಅದು ಬೆರೆತಿಲ್ಲ. ಅದು ತನ್ನ ಅಸ್ತಿತ್ವವನ್ನ ಅದು ಉಳಿಸ್ಕೊಂಡಿದೆ. ಹಾಗೇನೆ ದೇಹದಲ್ಲಿ ಆತ್ಮ ಇದೆ, ಆದ್ರೆ ಅದು ಯಾವುದೇ ರೀತಿ ದೇಹದಲ್ಲಿ ಬೆರೆಯುವುದಿಲ್ಲ, ದೇಹದ ಜೊತೆ ಅದು ಬೆರೆಯುವುದಿಲ್ಲ. ಅಂದ್ರೆ ನಾವು ಯಾವಾಗ ನಮ್ಮನ್ನ ನಾವು ಆತ್ಮ ಅಂತ ತಿಳ್ಕೊತೀವಿ, ಆಗ ನಾವು ಈ ದೇಹ ಅನ್ನುವಂಥದ್ದು ನಾನು ಅಲ್ಲ ಅನ್ನೋದನ್ನ ಯಾವಾಗ ಅರ್ಥ ಮಾಡ್ಕೊಳ್ತೀವಿ, ಆಗ ನಾವು ಈ ದೇಹದ ಜೊತೆ ನಮ್ಮನ್ನ ನಾವು ಬೆರೆಸ್ಕೊಳ್ಳೋದಿಲ್ಲ. ಅಂದ್ರೆ ಆ ದೇಹದ ಜೊತೆ ನಮ್ಮನ್ನ ನಾವು ಐಡೆಂಟಿಫೈ ಮಾಡೋದಿಲ್ಲ. ಯಥಾ ಪ್ರಕಾಶಯತ್ಯೇಕ ಕೃಷ್ಣಂ ಲೋಕಂ ಮೀಮಂ ರವಿಂ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃಷ್ಣಂ ಪ್ರಕಾಶಯತಿ ಭರತ ವಂಶಜನಾದ ಅರ್ಜುನನೇ, ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆಯೇ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ಅಂದ್ರೆ ಆಕಾಶದಲ್ಲಿ ಸೌರಮಂಡಲದಲ್ಲಿ ಸೂರ್ಯ ಅವನು ಎಲ್ಲ ಕಡೆ ಬೆಳಕನ್ನ ಹರಿಸ್ತಾನೆ. ಒಂದೇ ಜಾಗದಲ್ಲಿ ಅವನಿದ್ರು ಕೂಡ ಅವನ ಬೆಳಕು ಎಲ್ಲ ಕಡೆ ಹರಿತಿದೆ. ಅದೇ ರೀತಿ ಆತ್ಮ ಅನ್ನುವಂಥದ್ದು ಹೃದಯದ ಭಾಗದಲ್ಲಿ ಇದೆ, ತುಂಬಾ ಪುಟ್ಟದಾಗಿದೆ. ಆದ್ರೂ ಕೂಡ ಆ ದೇಹದಲ್ಲಿ ಆ ಆತ್ಮ ಇದೆ ಅಂತಂದ್ರೆ ನಮ್ಮ ಇಡೀ ದೇಹ ಅದು ಪ್ರಜ್ಞೆಯಿಂದ ಕೂಡಿರುತ್ತೆ. ಅಂದ್ರೆ ನಾನು ನನ್ನ ಬೆರಳನ್ನು ಮುಟ್ಟಿದ್ರು ಕೂಡ ನನಗೆ ಗೊತ್ತಾಗುತ್ತೆ, ಆ ಸ್ಪರ್ಶ ಮಾಡಿದ ಕೂಡಲೇ ನನಗೆ ಅದು ತಿಳಿಯುತ್ತೆ. ಅದೇ ರೀತಿ ನನ್ನ ಕೈಯನ್ನ ಮುಟ್ಟಿದ್ರೆ, ನನ್ನ ದೇಹದ ಯಾವುದೇ ಭಾಗವನ್ನು ನಾನು ಮುಟ್ಟಿದ್ರು ಕೂಡ ನನಗೆ ಆ ಪ್ರಜ್ಞೆ ಅನ್ನೋದು ಇದೆ. ಅಂದ್ರೆ ಆ ಚೇತನ ಅನ್ನೋದು ನನಗೆ ಅದು ಚಟುವಟಿಕೆಯಿಂದ ಕೂಡಿರುತ್ತೆ, ಅದಕ್ಕೆಲ್ಲವೂ ತಿಳಿಯುತ್ತೆ. ಹಾಗೆ ಆ ಪ್ರಜ್ಞೆ ಕಾನ್ಶಿಯಸ್ ಅನ್ನೋದು ಆ ಆತ್ಮದ ಪ್ರೆಸೆನ್ಸ್, ಅಂದ್ರೆ ಆತ್ಮದ ಇರುವಿಕೆಯಿಂದ ಅದು ಆಗ್ತಿರುವಂತದ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕ್ಷೇತ್ರಜ್ಞ ಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ ಯಾಂತಿ ತೇ ಪರಂ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ಟುತ್ತಾರೆ. ಅಂದ್ರೆ ಯಾವಾಗ ಜ್ಞಾನಿ ಇದ್ದಾನೆ ಅವನಿಗೆ ಅರ್ಥ ಆಗುತ್ತೆ ನಾನು ದೇಹ ಅಲ್ಲ ಆತ್ಮ ಅಂತ, ಮತ್ತೆ ದೇಹಕ್ಕೆ ಹೇಗೆ ಸಾವು ಅನ್ನೋದಿದೆ ಆದ್ರೆ ಆತ್ಮಕ್ಕೆ ಇಲ್ಲ ಅನ್ನೋದು, ಈ ವ್ಯತ್ಯಾಸ ಗೊತ್ತಾಗುತ್ತೆ. ಮತ್ತೆ ಆ ಕ್ಷೇತ್ರಜ್ಞ ಇನ್ನೂ ಒಬ್ಬ ಇದ್ದಾನೆ ಪರಮಾತ್ಮ, ಅವನು ಅಂತರ್ಯಾಮಿ, ಅವನು ಎಲ್ಲವನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾನೆ, ಅನುಮತಿಯನ್ನ ಕೊಡ್ತಾ ಇದ್ದಾನೆ. ಇದೆಲ್ಲವನ್ನು ಯಾರು ತಿಳ್ಕೊತಾನೆ, ಮತ್ತೆ ಐಹಿಕ ಪ್ರಕೃತಿಯಿಂದ ಬಂಧನದಿಂದ ಮೋಕ್ಷವನ್ನು ಪಡೆಯುವ ಪ್ರಕ್ರಿಯೆ ಹೇಗೆ ನಾನು ಈ ಐಹಿಕ ಬಂಧನದಿಂದ ಮೋಕ್ಷವನ್ನು ಪಡಿಬಹುದು ಅನ್ನೋದರ ಬಗ್ಗೆ ಯೋಚನೆ ಮಾಡ್ತಾನೆ ಅಂತವನು ನಿಜವಾಗ್ಲು ಪರಮ ಗುರಿ ಅಂದ್ರೆ ಭಗವಂತನನ್ನ ಪಡ್ಕೋತಾನೆ, ಭಗವಂತನ ಹತ್ರಕ್ಕೆ ಅವನು ಹೋಗಕ್ಕೆ ಆಗತ್ತೆ ಅನ್ನೋದ್ರಲ್ಲಿ ಹೇಳ್ತಾ ಇದ್ದಾರೆ. ಇವತ್ತಿನ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತಿದೆ. ಏನೆಲ್ಲ ತಿಳ್ಕೊಂಡ್ವಿ ಅನ್ನೋದನ್ನ ಸಮ್ಮರಿ ಕೊಟ್ಟಿದ್ದಾರೆ, ಒಂದು ಸಾರಾಂಶ ನೋಡೋಣ. ವಿಷಯಗಳು: ಅರ್ಜುನನ 6 ಪ್ರಶ್ನೆಗಳು. ಹರೇ ಕೃಷ್ಣ, ಏನ್ ಪ್ರಶ್ನೆ ಮಾಡ್ದಂತೆ ಯಾರಿಗಾದ್ರೂ ನೆನಪಿದ್ರೆ ಹೇಳ್ತೀರಾ? ಅರ್ಜುನ ಏನ್ 6 ಪ್ರಶ್ನೆಗಳನ್ನು ಕೇಳಿದ ಅಂತ? ಏತತ್ ವೇದಿತುಂ ಇಚ್ಛಾಮಿ. ಮೊದಲನೇ ಪ್ರಶ್ನೆ ಅವನು ಏನ್ ಕೇಳ್ತಾನೆ? ಅವನು ಕೇಳ್ತಾನೆ ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಯಾರು, ಜ್ಞಾನ ಅಂದ್ರೆ ಏನು, ಜ್ಞಾನದ ಗುರಿ ಅಂದ್ರೆ ಏನು, ಇದನ್ನೆಲ್ಲ ಅವನು ಪ್ರಶ್ನೆ ಮಾಡ್ತಾನೆ. ಮತ್ತೆ ವಿವರಣೆ, ಕೃಷ್ಣ ಅದಕ್ಕೆ ಉತ್ತರ ಕೊಡ್ತಾನೆ. ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞ ಮತ್ತೆ ಜ್ಞಾನ ಅಂದ್ರೆ ಏನು ಅಂತ ತಿಳಿಸ್ತಾನೆ. ಕ್ಷೇತ್ರ ಅಂದ್ರೆ ದೇಹ, ಕ್ಷೇತ್ರಜ್ಞ ಅಂದ್ರೆ ಆತ್ಮ ಪರಮಾತ್ಮ, ಇದನ್ನ ತಿಳ್ಕೊಳ್ಳೋದೇ ನಿಜವಾದ ಜ್ಞಾನ ಅಂತ ಹೇಳ್ತಾನೆ. ಜ್ಞಾನವನ್ನು ಪಡೆಯುವ ಪ್ರಕ್ರಿಯೆ, ಜ್ಞಾನವನ್ನ ನಾವು ಹೇಗೆ ಪಡ್ಕೋಬಹುದು, ಯಾವ ರೀತಿ ಜ್ಞಾನವನ್ನ ಪಡ್ಕೋಬಹುದು ಅಂತ ಹೇಳ್ತಾನೆ ಅಂತಂದ್ರೆ, ಭಗವಂತನನ್ನ ಪರಮಾತ್ಮನನ್ನ ಸಾಕ್ಷಾತ್ಕರಿಸ್ಕೊಳ್ಳೋದಕ್ಕೆ ಅನೇಕ ಜನ ಅಷ್ಟಾಂಗ ಯೋಗವನ್ನ ಮಾಡ್ತಾರೆ, ಧ್ಯಾನದಲ್ಲಿ ಕೂರ್ತಾರೆ, ಮತ್ತೆ ಅನೇಕ ಜನ ವೇದಗಳ ಅಧ್ಯಯನವನ್ನ ಮಾಡ್ತಾರೆ. ಇನ್ನು ಕೆಲವು ಜನ ಏನ್ ಮಾಡ್ತಾರೆ, ನಿಷ್ಕಾಮ ಕರ್ಮಯೋಗ ಮಾಡ್ತಾರೆ, ಭಕ್ತಿ ಸೇವೆನ ಮಾಡ್ತಾರೆ. ಭಗವಂತನಿಂದ ಯಾವುದೇ
ಒಂದು ಫಲಾಪೇಕ್ಷೆ ಇಲ್ಲದೆ ಅವನ ಸೇವೆಯನ್ನ ಮಾಡ್ತಾರೆ. ಆ ರೀತಿ ಭಗವಂತನನ್ನ ಹೃದಯದಲ್ಲಿ ಸಾಕ್ಷಾತ್ಕರಿಸ್ಕೊಳ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಅವರು ಅಧಿಕೃತ ಗುರು ಶಿಷ್ಯ ಪರಂಪರೆಯಿಂದ ಬಂದಂತಹ ಗುರುಗಳ ಆಶ್ರಯವನ್ನು ಪಡಿತಾರೆ. ಅವರ ಮುಖೇನ ಭಗವಂತನ ಭಕ್ತಿ ಸೇವೆಯ ಆಚರಣೆ ಹೇಗೆ ಮಾಡ್ಬೇಕು ಅಂತ ತಿಳ್ಕೊಂಡು ಭಗವಂತನನ್ನ ಅರ್ಥ ಮಾಡ್ಕೊಂಡು ಭಗವಂತನ ಧಾಮಕ್ಕೆ ಹಿಂದಿರುತ್ತಾರೆ ಅಂತ ನಾವು ನೋಡಿದ್ವಿ. ಜ್ಞೇಯಂ, ತಿಳಿಯಬೇಕಾದವನು, ಜ್ಞಾನದ ವಸ್ತು, ಪ್ರಕೃತಿ ಮತ್ತು ಪುರುಷ ಅಲ್ಲ, ಜ್ಞೇಯಂ ತಿಳಿಯಬೇಕಾದವನು, ಜ್ಞಾನದ ವಸ್ತು. ಜ್ಞೇಯಂ ಅಂತಂದ್ರೆ ಈ ಜ್ಞಾನವನ್ನ ನಾವು ಪಡ್ಕೊಂಡಿದ್ದು ಯಾವುದನ್ನ ತಿಳ್ಕೊಳ್ಳೋಕೆ ಮುಖ್ಯವಾಗಿ ಆ ಜ್ಞಾನದ ಗುರಿ ಏನಾಗಿತ್ತು, ವಸ್ತು ಏನಾಗಿತ್ತು ಅಂದ್ರೆ ಅದು ಪರಮಾತ್ಮ. ಸರ್ವತಃ ಪಾಣಿ ಪಾದಂ ತತ್ ಅಂದ್ರೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಜ್ಞಾನವನ್ನ ನಾವು ತಿಳ್ಕೊಳ್ತಾ ಇದೀವಿ. ಈ ವಿಶ್ಲೇಷಣೆಯನ್ನ ನಾವು ಯಾಕೆ ಮಾಡ್ತಾ ಇದೀವಿ ಇಷ್ಟೆಲ್ಲ ಅಂತಂದ್ರೆ ಅದು ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ, ಪರಮಾತ್ಮನನ್ನ ತಿಳ್ಕೊಳ್ಳಿಕ್ಕೋಸ್ಕರ. ಪ್ರಕೃತಿ ಮತ್ತೆ ಪುರುಷ ಕಾರಣಂ ಗುಣ ಸಂಗಸ್ಯ ಅಂದ್ರೆ ಈ ಪ್ರಕೃತಿ ಮತ್ತೆ ಪುರುಷ ಅವರ ಒಂದು ಸಮ್ಮಿಶ್ರ ಅಂತ ನಾವು ನೋಡಿದ್ವಿ. ಅಂದ್ರೆ ನಾವ್ ಏನನ್ನೇ ನೋಡ್ತೀವಿ ಅದೆಲ್ಲವೂ ಕೂಡ ಪ್ರಕೃತಿ ಮತ್ತೆ ಪುರುಷನ ಕಾಂಬಿನೇಷನ್ ಅಂತ ಹೇಳ್ತಾರೆ. ಅಂದ್ರೆ ನಾವ್ ಏನನ್ನೇ ನೋಡ್ಲಿ ಜಡ ವಸ್ತುವೇ ಆಗಿರ್ಲಿ, ಅದು ಚರಾಚರ ಅಂದ್ರೆ ಅದು ಜೀವ ಇರುವಂತಹ ಒಂದು ಜೀವಿಯೇ ಆಗಿರ್ಲಿ, ಎಲ್ಲದರಲ್ಲೂ ಕೂಡ ಅದು ಪ್ರಕೃತಿಯಿಂದ ಆದಂತದ್ದು, ಪಂಚಭೂತಗಳಿಂದ ಆದಂತದ್ದು. ಮತ್ತೆ ಅದರಲ್ಲಿ ಪುರುಷ ಇದ್ದಾನೆ, ದೇವೋತ್ತಮ ಪರಮ ಪುರುಷ ಪರಮಾತ್ಮನಾಗಿ ಅವನು ಇದ್ದಾನೆ. ಮತ್ತೆ ಜ್ಞಾನದ ದೃಷ್ಟಿ, ಯಾರು ಜ್ಞಾನಿ ಇದ್ದಾನೆ ಅವನು ಇದೆಲ್ಲವನ್ನು ತಿಳ್ಕೊಂಡು ಅವನು ಏನ್ ಮಾಡ್ತಾನೆ, ತನ್ನನ್ನ ತಾನು ಹೀನೈಸ್ಕೊಳ್ಳೋದಿಲ್ಲ. ಅಂದ್ರೆ ಅವನು ಪಶುವಿನ ಹಾಗೆ ಒಂದು ಜೀವನವನ್ನ ಮಾಡೋದಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಪ್ರಾಣಿಗಳಾಗಿ ಪಕ್ಷಿಗಳಾಗಿ ನಾನೀಗ ಮನುಷ್ಯನಾಗಿದ್ದೀನಿ, ಭಗವಂತ ನನಗೆ ಆ ಜ್ಞಾನವನ್ನ ಕೊಟ್ಟಿದ್ದಾನೆ, ಈ ಮನುಷ್ಯ ಜನ್ಮದ ಸದುಪಯೋಗ ಆಗ್ಬೇಕು ಅಂತ ಹೇಳಿ ಅವನೇನ್ ಮಾಡ್ತಾನೆ, ಅವನ ಆತ್ಮಕ್ಕೆ ಉನ್ನತಿಯನ್ನ ಸಿಗುವಂತಹ ಕಾರ್ಯದಲ್ಲಿ ತೊಡಗ್ತಾನೆ, ಭಕ್ತಿ ಸೇವೆಯಲ್ಲಿ ತೊಡಗ್ತಾನೆ, ಭಗವಂತನನ್ನ ಪಡ್ಕೋತಾನೆ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿತು. ಎಲ್ಲರಿಗೂ ಅನಂತ ಧನ್ಯವಾದಗಳು. ಎಲ್ಲರೂ ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದಕ್ಕಾಗಿ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬೋದು. ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್. ಹರೇ ಕೃಷ್ಣ ಮ್ಯಾಮ್. ಹರೇ ಕೃಷ್ಣ. ನೀವು ಪ್ರಶ್ನೆಗಳನ್ನ ಕೇಳಿದ್ರೆ ನಂಗೆ ಅನ್ಸುತ್ತೆ ನೀವು ನಿಜವಾಗ್ಲೂ ಕೇಳಿದ್ರಿ ಅಂತ. ಯಾರು ಪ್ರಶ್ನೆ ಕೇಳಿಲ್ಲ ಅಂದ್ರೆ ನಾನೆಲ್ಲರಿಗೂ ಬೋರಿಂಗ್ ಆಗಿದ್ದೆ ಅಂತ ಅನಿಸುತ್ತೆ. ಮ್ಯಾಮ್ ಹರೇ ಕೃಷ್ಣ. ಹೇಳಿ ಮಾತಾಜಿ. ಅಂಬಿಕಾ ಜಗದೀಶ್ ಮ್ಯಾಮ್. ಹೇಳಿ ಮಾತಾಜಿ. ಮ್ಯಾಮ್ ತುಂಬಾ ಇಷ್ಟ ಆಯ್ತು ನೀವು ಅಂದ್ರೆ ವಿವರಣೆ ಕೊಟ್ಟಿದ್ದು. ಹಾ ಮಾತಾಜಿ. ಅರ್ಥ ಆಯ್ತು ಮ್ಯಾಮ್. ಈಗ ಪ್ರಶ್ನೆಗಳು ಅಂತ ಅಂದ್ರೆ ಅದ್ರ ಬಗ್ಗೆ ತುಂಬಾ ತಿಳಿದಿದ್ರೆ ಮಾತ್ರ ಪ್ರಶ್ನೆಗಳು ಬರುತ್ತೆ ಅನ್ಸುತ್ತೆ. ಬಟ್ ಇರೋ ವಿಷಯನ ನೀವು ತುಂಬಾ ಈಸಿಯಾಗಿ ಹೇಳ್ಕೊಟ್ರಿ ಅಂತ ಅನಿಸ್ತು. ಈಸಿಯಾಗಿ ತಲೆ ಒಳಗೆ ಹೋಗ್ತಿತ್ತು, ಮತ್ತೆ ಈಸಿಯಾಗಿ ಅರ್ಥ ಆಗ್ತಿತ್ತು ಕೂಡ. ಸೊ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ನೀವೆಲ್ಲರೂ ಕ್ಲಾಸ್ಗೆ ಬಂದ್ರೆ ನಾವ್ ಇದೆಲ್ಲ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ನೀವ್ ಯಾರು ಕ್ಲಾಸ್ಗೆ ಜನ ನೋಡಿ ಎಷ್ಟು ಕಡಿಮೆ ಆಗಿದ್ದಾರೆ. ಈ ತರ ಆದ್ರೆ ನಮ್ಗೆ ಒಂಥರ ಕಷ್ಟ ಆಗುತ್ತೆ. ಇದನ್ನ ಹೇಳೋದಕ್ಕೆ ನಮ್ಗೊಂದು ಅವಕಾಶನೇ ಸಿಗಲ್ಲ. ನಿಮ್ಗೂ ತಿಳ್ಕೊಳ್ಲಿಕ್ಕೆ ಒಂದು ಅವಕಾಶ ಸಿಗೋದಿಲ್ಲ. ಕ್ಲಾಸಸ್ ಕಡಿಮೆ ಆಗ್ತಾ ಹೋದ್ರೆ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಧನ್ಯವಾದಗಳು ಮಾತಾಜಿ. ಯಾರೆಲ್ಲ ಬಂದಿದ್ರಿ ನಿಮ್ಗೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು.